ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಸದ್ಯ ನಮ್ಮ ಕರಾವಳಿ ಭಾಗದ ಒಂದು ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಆದ್ರೆ ಆ ಭಾಗಕ್ಕೆ ಸೀಮಿತವಾಗಿರುವಂತಹ ವಿಚಾರ. ಆದ್ರೆ ಇದನ್ನ ಕರಾವಳಿಗರು ಕೂಡ ಇದೀಗ ಚರ್ಚೆ ಮಾಡ್ತಾ ಇದ್ದಾರೆ. ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಏನಿತ್ತು, ಆ ವಿಧಾನಸಭಾ ಚುನಾವಣೆಯಲ್ಲಿ ನಾಟ್ ಓನ್ಲಿ ಕರಾವಳಿ ಭಾಗ, ರಾಜ್ಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡಿರುವಂತಹ, ಸುದ್ದಿ ಮಾಡಿರುವಂತಹ ಒಬ್ಬ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿ. ಆ ಬಂಡಾಯ ಅಭ್ಯರ್ಥಿ ಸೋಲಿನಲ್ಲೂ ಕೂಡ ಇತಿಹಾಸ ಕಂಡಂತಹ ಒಂದು ಕತೆ ತಮಗೆಲ್ಲರೂ ಕೂಡ ಗೊತ್ತಿದೆ. ಜೊತೆಗೆ ಆತನ ಹಿಂದಿದ್ದಂತಹ ಕಾರ್ಯಕರ್ತರು, ಜೊತೆಗೆ ಆ ಒಂದು ನಾಯಕ ಏನಾದ ಅಂತ ಬಂದಾಗ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಗೆ ಬಂಡಾಯವಾಗಿ ನಿಂತು ವಿರೋಚಿತವಾಗಿರುವಂತಹ ಸೋಲನ್ನ ಆ ಒಂದು ಅಭ್ಯರ್ಥಿ ಪಡೆದುಕೊಂಡು ತದನಂತರ ಬಿಜೆಪಿ ಅನ್ನುವಂತಹ ಪಕ್ಷ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಆ ವ್ಯಕ್ತಿ, ಆ ನಾಯಕ, ಆ ಪಕ್ಷ ಏನಿದೆ 2ನೇ ಸ್ಥಾನದಲ್ಲಿದ್ದು ತದನಂತರ ಕಾಂಗ್ರೆಸ್ ಅಲ್ಲಿ ಪ್ರಥಮವಾಗಿ ಗೆದ್ದು ಬಂದಿರುವಂತಹ ಕ್ಷೇತ್ರವಾಗಿತ್ತು. ಅಶೋಕ್ ರೈ ಅವರು ಗೆಲ್ತಾರೆ. ಅದೇ ರೀತಿ ಪುತ್ತೂರು ಕ್ಷೇತ್ರ ಅಂತ ಬಂದಾಗ ಹಿಂದುತ್ವದ ಭದ್ರಕೋಟೆ ಅಥವಾ ಹಿಂದುತ್ವದ ಶಕ್ತಿ ಕೇಂದ್ರ ಅನ್ನುವಂತಹ ಮಾತು. ಆ ಹಿಂದುತ್ವದ ಶಕ್ತಿ ಕೇಂದ್ರಕ್ಕೆ ಏನಾಯ್ತು ಅನ್ನೋದನ್ನು ಅವುಗಳು ಕೇಳಬಹುದು. ಈಗ ಯಾಕೆ ಇವರು ಅದೇ ವಿಚಾರವನ್ನ ಮಾತಾಡ್ತಿದ್ದಾರೆ ಅನ್ನೋದು ಮತ್ತೆ ಚರ್ಚೆಯಲ್ಲಿದೆ, ಮತ್ತೆ ಸುದ್ದಿಯಲ್ಲಿದೆ. ಹಿಂದುತ್ವದ ಶಕ್ತಿ ಕೇಂದ್ರ ಪುತ್ತೂರು. ಕಾರಣ ಅರುಣ್ ಕುಮಾರ್ ಪುತ್ತಿಲ ಅಂದ್ರೆ ಆ ಭಾಗದಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತವರು, ಜೊತೆಗೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತಹ ವ್ಯಕ್ತಿ. ಪುತ್ತಿಲ ಫಾರ್ ಪುತ್ತೂರು ಅಥವಾ ಪುತ್ತೂರಿಗೆ ಪುತ್ತಿಲ ಅನ್ನುವಂತಹ ಅಭಿಯಾನಗಳು ನಡೆದಿತ್ತು. ಆದ್ರೆ ಇದೀಗ ತುಳುನಾಡಿಗೆ ಪುತ್ತಿಲ, ಪುತ್ತಿಲ ಫಾರ್ ತುಳುನಾಡು ಅನ್ನುವಂತಹ ಅಭಿಯಾನ ನಡೀತಾ ಇದೆ. ಅಂದ್ರೆ ಎಂಪಿ ಚುನಾವಣೆ ಅಂದ್ರೆ ಸಂಸದನ ಚುನಾವಣೆಗೆ ಪುತ್ತಿಲ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಅನೇಕ ಪ್ರಶ್ನೆಗಳ ನಡುವೆ ಪುತ್ತಿಲನವರ ಒಂದು ಅಭಿಮಾನಿ ವರ್ಗ ಏನಿದೆ, ಅವರ ಒಂದು ಬಳಗ ಏನಿದೆ, ಇನ್ನು ಮುಂದಕ್ಕೆ ರಾಜಕೀಯವಾಗಿ ಬೆಳೆಯುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಪುತ್ತಿಲ ಪರಿವಾರ ಅನ್ನುವಂತಹ ಒಂದು ಪರಿವಾರವನ್ನು ಕೂಡ ಸೃಷ್ಟಿ ಮಾಡಿತ್ತು. ಆ ವಿಚಾರವೂ ಕೂಡ ತಮಗೆ ಗೊತ್ತಿದೆ. ಇದು ಸಂಘ ಪರಿವಾರಕ್ಕೆ ಟಕ್ಕರ್ ಕೊಡುತ್ತಾ ಅನ್ನುವಂತಹ ಬಗ್ಗೆ ಅನೇಕ ವಿಚಾರಗಳು ಅಥವಾ ಅನೇಕ ಗೊಂದಲಗಳು, ಚರ್ಚೆಗಳು ಏರ್ಪಟ್ಟಿತ್ತು. ಆ ವಿಚಾರವನ್ನು ಈಗಾಗಲೇ ಆ ಒಂದು ಸಂಘಟನೆಯ ನಾಯಕರು ಪುತ್ತಿಲ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಸಂಘ ಪರಿವಾರಕ್ಕೆ ಪರ್ಯಾಯವಾಗಿರುವಂತಹ, ಟಕ್ಕರ್ ಕೊಡುವಂತಹ ಯಾವುದೇ ರೀತಿಯ ಪರಿವಾರ ಅಲ್ಲ ಅನ್ನುವಂಥದ್ದು. ಇದು ಪ್ಯೂರ್ಲಿ ಒಂದು ಆರ್ಗನೈಸೇಷನ್, ನಮ್ಮ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂತಹ ಆರ್ಗನೈಸೇಷನ್ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಬರುವಂತಹ ವಿಚಾರ, ಈ ಬಾರಿ ಪುತ್ತೂರಿನಲ್ಲಿ 2 ಸ್ಥಾನಗಳಿಗೆ, 2 ಕ್ಷೇತ್ರಗಳಿಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೀತಾ ಇದೆ. ಈ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರದಿಂದ 2 ಅಭ್ಯರ್ಥಿಗಳು ನೇರವಾಗಿ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ಅಂತ ಬಂದಾಗ ಅಲ್ಲಿ ಒನ್ಸ್ ಅಗೇನ್ ಬಿಜೆಪಿ ಇರುತ್ತೆ, ಕಾಂಗ್ರೆಸ್ ಇರುತ್ತೆ, ಪಕ್ಷೇತರ ಇರ್ತಾರೆ. ಜೊತೆಗೆ ಅವರ ವಿರುದ್ಧ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಪ್ಯೂರ್ಲಿ ನಮ್ಮ ಸಮಾಜಕ್ಕೆ ಮೆಸೇಜ್ ಹೋಗ್ತಾ ಇರುವಂತದ್ದು, ಪುತ್ತಿಲ ಪರಿವಾರ ಅಂತ ಬಂದಾಗ ಇದು ಮತ್ತೊಂದು ರಾಜಕೀಯ ಸಂಘಟನೆ ಆಗುತ್ತಾ, ರಾಜಕೀಯ ಪಕ್ಷ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ. ಆದ್ರೆ ಈಗಾಗಲೇ ಅರುಣ್ ಕುಮಾರ್ ಪುತ್ತಿಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಸಂಸದರ ಕ್ಷೇತ್ರಕ್ಕೆ, ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗಿತ್ತು. ಅದಕ್ಕೆ ಪುಷ್ಟಿಯನ್ನ ಕೊಡುವಂತೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಜಿ ಅವರನ್ನ ಅರುಣ್ ಕುಮಾರ್ ಪುತ್ತಿಲ ಅವರು ಭೇಟಿ ಮಾಡಿದ್ದು, ಆ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿದೆ. ಏನೋ ದೊಡ್ಡ ಮಟ್ಟದ ಮಾತುಕತೆ ನಡೀತಾ ಇದೆ ಅನ್ನುವಂತಹ ವಿಚಾರ ಇಡೀ ಕರಾವಳಿ ಭಾಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಬಿಜೆಪಿಯಲ್ಲಿ. ಆದ್ರೆ ಪುತ್ತಿಲ ಅವರ ಭೇಟಿಯ, BL ಸಂತೋಷ್ ಅವರ ಭೇಟಿಯ ನಂತರವೂ ಕೂಡ ಈ ಒಂದು ಭಿನ್ನಮತ ಸ್ಫೋಟ ಏನಿದೆ ಇನ್ನೂ ಕೂಡ ಶಮನವಾದಂತೆ ಕಾಣ್ತಾ ಇಲ್ಲ. ಕಾರಣ ನೇರವಾಗಿ ಇದೀಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರ ಕದನದಲ್ಲಿದೆ. ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ, ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಗ್ರಾಮ ಕದನದಲ್ಲಿ ಪುತ್ತಿಲ ಪರಿವಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಮತ್ತೆ ರಾಜಕೀಯದ ಬಿಗ್ ಫೈಟ್ಗೆ, ಜಿದ್ದಾಜಿದ್ದಿಗೆ ಕಾರಣವಾಗ್ಲಿಕ್ಕಿದೆ ಹಿಂದುತ್ವದ ಶಕ್ತಿ ಕೇಂದ್ರ ಪುತ್ತೂರು. ಯಾಕೆ ಅಂತ ಬಂದಾಗ ತಾವು ಪ್ರಶ್ನೆಯನ್ನ ಕೇಳಬಹುದು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮತ್ತೆ ರಾಜಕೀಯದ ಬಿಗ್ ಫೈಟ್ಗೆ ಸಾಕ್ಷಿಯಾಗಲಿದೆ ಹಿಂದುತ್ವದ ಶಕ್ತಿ ಕೇಂದ್ರ. ಪುತ್ತೂರಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆ. ಹಿಂದುತ್ವದ ಶಕ್ತಿ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮತ್ತೆ ರಾಜಕೀಯ ಫೈಟ್ ಶುರುವಾಗಿದೆ. ಪುತ್ತೂರು ತಾಲೂಕಿನ 2 ಗ್ರಾಮ ಪಂಚಾಯತ್ಗಳ ತೆರವಾದ ತಲಾ 1 ಕ್ಷೇತ್ರಗಳಿಗೆ ಜುಲೈ 26ರಂದು ಉಪಚುನಾವಣೆ ನಡೆಯಲಿದ್ದು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಗೆಲುವಿಗೆ ಮುಳುವಾಗಿದ್ದ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿಯೂ ತನ್ನ ದೃಷ್ಟಿ ಇಟ್ಟಿದೆ.
ಆರ್ಯಾಪು ಮತ್ತು ನಿಡ್ಪಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆ. ತಾಲೂಕಿನ ಆರ್ಯಾಪು ಮತ್ತು ನಿಡ್ಪಳ್ಳಿ ಗ್ರಾಮ ಪಂಚಾಯತ್ಗಳ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, 2 ಸ್ಥಾನಗಳಿಗೆ ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಈ ನಡುವೆ ಬಿಜೆಪಿಯಿಂದ ಒಡೆದು ಹೋದ ಪುತ್ತಿಲ ಪರಿವಾರವು 2 ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಗೆಲುವಿಗೆ ಶ್ರಮಿಸಿದ್ದ ಅರುಣ್ ಪುತ್ತಿಲ ಬಣ. ಹಿಂದುತ್ವದ ಆಧಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಎದುರಿಸಿದಂತೆ ಕಾರ್ಯಕರ್ತರ ಆಶಯದ ಮೇರೆಗೆ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದೆ. ಬಿಜೆಪಿಯಲ್ಲಿ ಸ್ಥಾನಮಾನ ಸಿಗಲಿದೆ ಎನ್ನುವ ನಿರೀಕ್ಷೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಣ ನಿರಂತರವಾಗಿ ಬಿಜೆಪಿಯ ಗೆಲುವಿಗೆ ಶ್ರಮಿಸಿದೆ. ಆದರೆ ಈವರೆಗೂ ಬಿಜೆಪಿ ಪುತ್ತಿಲರಿಗೆ ಸ್ಥಾನಮಾನ ನೀಡುವ ಯಾವುದೇ ಭರವಸೆಯನ್ನ ನೀಡಿಲ್ಲ. ಹಾಗಾಗಿ ಪುತ್ತಿಲರಿಗೆ ಸ್ಥಾನಮಾನ ನೀಡುವ ತನಕ ಇದೇ ರೀತಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಪುತ್ತಿಲ ಪರಿವಾರ ಸ್ಪಷ್ಟಪಡಿಸಿದೆ. ಎರಡೂ ಸ್ಥಾನಗಳಿಗೆ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳು. ಇನ್ನು ಬಿಜೆಪಿ ಕೂಡ 2 ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು, 2 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ. ಈಗಾಗಲೇ ಅಭ್ಯರ್ಥಿಗಳ ಗೆಲುವಿಗಾಗಿ ಪ್ರಚಾರವನ್ನ ಆರಂಭಿಸಿದ್ದು, ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಂದ ಉತ್ತಮ ಫಲಿತಾಂಶ ಪಡೆಯುವ ವಿಶ್ವಾಸದಲ್ಲಿದೆ. ಕಾಂಗ್ರೆಸ್ ಪಕ್ಷ ತನ್ನ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಒಡೆದ ಮನೆಯಂತಿರುವ ಬಿಜೆಪಿ ಪಕ್ಷದ ಪರಿಸ್ಥಿತಿಯ ಲಾಭವನ್ನ ಪಡೆಯಲು ತಂತ್ರ ರೂಪಿಸಿದೆ. ಇದು ಫಲ ಕೊಡದಂತಹ ಪುತ್ತಿಲ ಜೊತೆಗೆ BL ಸಂತೋಷ್ ಅವರ ಭೇಟಿ ಅನ್ನುವಂತಹ ಪ್ರಶ್ನೆ ಅನ್ನುವಂತಹ ಒಂದು ವಿಚಾರ ಹರಿದಾಡ್ತಾ ಇದೆ. ಯಾಕಂತ ಬಂದಾಗ BL ಸಂತೋಷ್ ಜಿ ಅವರನ್ನ ಪುತ್ತಿಲ ಅವರು ಭೇಟಿ ಮಾಡ್ತಾರೆ ಅಂತ ಬಂದಾಗ ದೆಹಲಿಯಲ್ಲಿ, ಜೊತೆಗೆ ಪುತ್ತಿಲ ಅವರ ಕೆಲವರು ಆಪ್ತರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಇದ್ರು. ಆದ್ರೆ ಹಾಗಾದ್ರೆ ಎಲ್ಲವೂ ಕೂಡ ಭಿನ್ನಮತ ಸ್ಫೋಟ ಆಗಿತ್ತು, ಭಿನ್ನಮತ ಶಮನಗೊಳಿಸಿದ್ದಾರಾ BL ಸಂತೋಷ್ ಅಂತ ಬಂದಾಗ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಗ್ರಾಮ ಪಂಚಾಯತ್ ಚುನಾವಣೆ. ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕಿನ ಆರ್ಯಾಪು ಮತ್ತು ನಿಡ್ಪಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳು ಇಬ್ರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ತೆರವಾಗಿರುವಂತಹ 2 ಕ್ಷೇತ್ರಗಳಿಗೇನಿದೆ ಅಲ್ಲಿಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿಗರು ಸ್ಪರ್ಧೆಯನ್ನ ಮಾಡ್ತಾ ಇಲ್ವಂತ ಬಂದಾಗ ಅಲ್ಲಿ ಬಿಜೆಪಿಯವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್. ಆದ್ರೆ ಪುತ್ತಿಲರವರು ನೇರವಾಗಿ ರಾಜಕೀಯಕ್ಕೆ ಧುಮುಕಿದ್ದಾರೆ, ನೋ ಡೌಟ್. ಆ ಒಂದು ವಿಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ವಾಟ್ ಅಬೌಟ್ ಲೋಕಸಭಾ ಚುನಾವಣೆ ಅಂತ ಪ್ರಶ್ನೆಗಳ ನಡುವೆ ಈ ಪುತ್ತಿಲ ಪರಿವಾರದಿಂದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಗಳು ಅಂದ್ರೆ ತಳಮಟ್ಟದಿಂದ ಒಂದು ಪಕ್ಷವನ್ನ ಯಾವ ರೀತಿ ಕಟ್ಟಬಹುದು ಆ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರ ಕಾರ್ಯವನ್ನ ನಿರ್ವಹಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಈ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ನೇರವಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ ಅವರು ಇದ್ರೆ ಆತ್ಮೀಯವಾದಂತ ಸ್ವಾಗತ. ಕುಂದೇಶ್ ಅವರಿಗೆ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಾವಿವತ್ತು ಮಾತನಾಡ್ತಿರುವಂತದ್ದು ಸೋಲಿನಲ್ಲೂ ಕೂಡ ಇತಿಹಾಸ ಕಂಡಿರುವಂತಹ ಪುತ್ತಿಲ, ಜೊತೆಗೆ ಅವರ ಪುತ್ತಿಲ ಪರಿವಾರ, ಜೊತೆಗೆ ಮುಂಬರುವಂತಹ ಗ್ರಾಮ ಕದನದಲ್ಲಿ ಪುತ್ತಿಲ ಪರಿವಾರ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಲೋಕಸಭೆಯಲ್ಲೂ ಕೂಡ ಪುತ್ತಿಲರು ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ಒಂದು ಸದ್ಯದ ಬೆಳವಣಿಗೆ, BL ಸಂತೋಷ್ ಜಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಅಲ್ಲಿ ಆಗಿರುವಂತಹ ಕೆಲವು ಪ್ರಮುಖ ವಿಚಾರಗಳನ್ನು ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಬಿಫೋರ್ ದಟ್ ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಈ ಒಂದು ಬೆಳವಣಿಗೆಯ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಈಗ ಸದ್ಯದ ಮಟ್ಟಿಗೆ ಅರುಣ್ ಕುಮಾರ್ ಪುತ್ತಿಲ ಅವರು ಬೇಡಿಕೆ ಇಟ್ಟದ್ದು ಏನ್ ಹೇಳಿದ್ರೆ, ಅವರಿಗೆ ಸ್ಥಾನಮಾನ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನ, ಹಿಂದಿನಾಗೆ ಉಪಾಧ್ಯಕ್ಷನೋ ಜಿಲ್ಲಾ ಕಾರ್ಯದರ್ಶಿಯೋ ಅಂತದ್ದು ಯಾವುದೇ ಸ್ಥಾನಮಾನಗಳಲ್ಲ. ಮಿನಿಮಮ್ ಕನಿಷ್ಠ ಜಿಲ್ಲಾಧ್ಯಕ್ಷ ಹುದ್ದೆ ಅಥವಾ ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆ ಲೆವೆಲ್ ಅಂತ ಪ್ರಭಾವಶಾಲಿಯಾದಂತ ಒಂದು ಸಂಘಟನಾತ್ಮಕವಾದಂತ ಒಂದು ಹುದ್ದೆ ಕೇಳಿದ್ದಾರೆ. ಅವರು ಪ್ರಥಮ ಪ್ರಾಶಸ್ತ್ಯದ ಇರುವಂತದ್ದು ಈಗ ಸದ್ಯದ ಮಟ್ಟಿಗೆ ಬೇಡಿಕೆ ಇರುವಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲ ಅಲ್ಲ ಆ ರೀತಿಯ ರಾಜ್ಯ ಮಟ್ಟದ ಸಂಘಟನಾತ್ಮಕವಾಗಿ ಇರುವಂತಹ ಒಳ್ಳೆ ಪೋಸ್ಟ್, ಅಥವಾ ಇಲ್ಲಿ ಲೋಕಲ್ ಆಗಿ ಜಿಲ್ಲಾಧ್ಯಕ್ಷ ಸ್ಥಾನ ಕನಿಷ್ಠ ಆ ಲೆವೆಲ್ ನಲ್ಲಿ ಅವರು ಸದ್ಯದ ಮಟ್ಟಿಗೆ ಸ್ಥಾನಮಾನ ಇಟ್ಟಿದ್ದಾರೆ. ಇದು ಉಪಚುನಾವಣೆ, ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ ಬಗ್ಗೆ, ಅಂದ್ರೆ ಮೇಲ್ಗಡೆ ರಾಜಿ ಪಂಚಾಯತಿಗೆ ಅಥವಾ ಮಾತುಕತೆ ನಡೆದ ಬಳಿಕವೂ ಯಾಕೆ ಅಂತ ಹೇಳಿದ್ರೆ ಸ್ಪಷ್ಟ ಇದೆ,
ಅರುಣ್ ಕುಮಾರ್ ಪುತ್ತಿಲ ಈ ಹಿಂದೆ 2 ಬಾರಿ ಸ್ಥಾನಮಾನ 2 ಬಾರಿ ಹುದ್ದೆ ಕೊಡುವಂತಹ ವಿಚಾರಗಳಲ್ಲಿ ಚರ್ಚೆ ಆಗಿತ್ತು. ಏನು 2000 ಅದಕ್ಕಿಂತ ಹಿಂದೆ ಒಮ್ಮೆ 2018 ಇದು ಇದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರಿಗೆ ಏನು ಲೆಟರ್ ಹೆಡ್ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಅದಕ್ಕಿಂತ ಮುಂಚೆಯೂ ಕೂಡ ಟಿಕೆಟ್ ಸಿಗ್ತದೆ ಅಂತ ಎನ್ನುವಂಥದ್ದು ಎಲ್ಲ ವಿಚಾರಗಳಿತ್ತು. ಈಗ 1 ಸರಿ ಆಯ್ತು, 2 ಸರಿ ಆಯ್ತು, ಮೊನ್ನೆ ಕೂಡ ಮಾತುಕತೆ ನಡೆಸ್ತದೆ ಹಿಂದೊಮ್ಮೆ ಎಲೆಕ್ಷನ್ ಮುಂಚೆ ಅಂತ ಎಲ್ಲ ಆಗಿತ್ತು. ಯಾವುದಿಲ್ಲ, ಈಗ ಅಂದ್ರೆ ಬಾರಿಯೂ ಅವರು ಆತರಾಗಿ ಸುಮ್ಮನೆ ಕೂತ್ರೆ ಮೂರ್ಖನಾಗುವಂಥದ್ದು ಯಾರು? ಇವರು ಅರುಣ್ ಕುಮಾರ್ ಪುತ್ತಿಲ ಅವರು ಇನ್ನೂ ಸುಮ್ಮನೆ ಕೂತ್ರೆ ಅವರು ಏನು ಆಯ್ತು ನನಗೆ ಸಿಗ್ತದೆ ಅಂತ ಹಿಂದಿನಾಗೆ ಸುಮ್ಮನೆ ಕೂತ್ರೆ ಅವರು ಮೂರ್ಖರಾಗ್ತಾರೆ. ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ಸಂಧಾನ, ನಿಮ್ಮ ಏನು ಯುದ್ಧದಲ್ಲಿಯೂ ಕೂಡ ಹಾಗೆ ಏನ್ ಮಾಡುದು, ಏನು ಈಗ ಎದುರಾಳಿ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನಾವೇನು ಸಂಧಾನ ಮಾಡುವ, ಎಲ್ರು ಸಂಧಾನ ಮಾಡುವ, ನಮಗೆ ಏನೋ ಒಂದು ಒಳ್ಳೆ ಜಾಗವನ್ನ ಬಿಟ್ಟು ಕೊಡೋದು, ಅವ್ರು ನಮಗೆ ಕೊಡೋದು, ಏನೋ ಮಾಡಿ ಸಂಧಾನ ಮಾಡುವ ಅಂತ ಹೇಳಿ ಮಾಡಿದ್ರೆ ಏನು ಅಲ್ಲಿ ಕತ್ತಿ, ಕಟಾರಿ, ಚೂರಿ, ಬರ್ಚಿ, ಕುದುರೆ, ಕಾಲಾಳು ಪದಾರ್ಥಿ, ಇದು ಆಹಾರ ಸಾಮಗ್ರಿ ಇದನ್ನೆಲ್ಲ ಒಟ್ಟು ಮಾಡುವ ಅಗತ್ಯ ಇಲ್ಲ, ಸಂಧಾನ ಆಗ್ತದಲ್ಲ, ಯುದ್ಧ ಆಗುದಿಲ್ಲ. ಹಾಗಂತ ಎಲ್ಲಿ ಅದು ಸಂಧಾನಕ್ಕೆ ಹೋದ್ರೆ ಆ ರಾಜ ಮೂರ್ಖ. ಅದಕ್ಕೋಸ್ಕರ ಏನ ಹೇಳಿದ್ರೆ, ಒಂದು ಕಡೆ ಸಂಧಾನ ನಡೀತಾ ಇದ್ರು ಕೂಡ ಇನ್ನು ಕಡೆ ಯುದ್ಧ ಶಸ್ತ್ರಾಸ್ತ್ರ ತರಬೇತಿ ಅಥವಾ ಅದು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗ್ತದೆ ರಾಜ್ಯ. ಅಂದ್ರೆ ಇವರು ಸಂಧಾನವನ್ನೇ ನಂಬಿ ಕೂತ್ಕೊಳ್ಳುವಾಗಿಲ್ಲ, ಮಧ್ಯೆ ಕೈ ಕೊಟ್ರೆ ಇವರು. ಅದಕ್ಕೋಸ್ಕರ ಮುಂದಿನ ಲೋಕಸಭೆಯ ಚುನಾವಣೆ ಅಂದ್ರೆ ಇವರು ಎಲ್ಲಿವರೆಗೆ ಅನೌನ್ಸ್ಮೆಂಟ್ ಮಾಡುದಿಲ್ಲ, ನನ್ನ ಲೆಕ್ಕಾಚಾರ ಪ್ರಕಾರ ಹುದ್ದೆಯನ್ನ ಎಲ್ಲಿವರೆಗೆ ಅನೌನ್ಸ್ಮೆಂಟ್ ಮಾಡುದಿಲ್ಲ ಅಲ್ಲಿವರೆಗೂ ಕೂಡ ಇವರು ಯುದ್ಧ ಸನ್ನದ್ಧರಾಗಿದ್ದಾರೆ. ಗ್ರಾಮ ಪಂಚಾಯತ್ ಇದ್ದಾರೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಬಂದ್ರೆ ತಾಲೂಕ್ ಪಂಚಾಯತ್, ಎಲ್ಲದರಲ್ಲೂ ಕೂಡ ಪುತ್ತಿಲ ಅವರು ಇದು ಏನು ಎಲೆಕ್ಷನ್ ಆದ್ಮೇಲೆ ಏನು ಉಳಿದ ಶಾಸಕರು, ಇವನ್ ಗೆದ್ದ ಶಾಸಕರು ಸುಮ್ಮನೆ ಕೂತಿರ್ಬೋದು, ಅಥವಾ ಉಳಿದ ಸೋತವರು ಸುಮ್ಮನೆ ಕೂತಿದ್ದಾರೆ ಸಾಧಾರಣ. ಅಂದ್ರೆ ಆದ್ರೆ ಎಲ್ಲರಿಗಿಂತಲೂ ಹೆಚ್ಚು ಆಕ್ಟಿವ್ ಇರುವಂತವ್ರು ಯಾರು ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲ. ಇಲ್ಲಿಗೆ ಇವತ್ತು ಸುಳ್ಯಕ್ಕೆ, ಇಲ್ಲಿ ಸುಬ್ರಹ್ಮಣ್ಯಕ್ಕೆ, ಇಲ್ಲಿ ಮಂಗಳೂರಿಗೆ, ಅಲ್ಲಿ ಬೆಂಗಳೂರಿಗೆ, ಅಲ್ಲಿ ಯಕ್ಷಗಾನದಲ್ಲಿ ಸನ್ಮಾನ. ಅಂದ್ರೆ ಯಾರಾದ್ರೂ ಕೂಡ ಆ ಒಂದು ದೊಡ್ಡ ಆಘಾತ, ಅದು ಗೆಲುವಿನ ಹತ್ರಕ್ಕೆ ಬಂದು ಒಂದು ದೊಡ್ಡ ಆಘಾತ, ಇನ್ನೇನು ಸಿಗ್ತದೆ ಅಂತ. ಆದ್ರೂ ಕೂಡ ಅವರು ಮರುದಿನದಿಂದ ಶುರು ಮಾಡಿದ್ರು. ಅಂದ್ರೆ ಯುದ್ಧ ಚಾಲು ಹೇ, ಅಂದ್ರೆ ಯುದ್ಧ ಏನು ವಿಶ್ರಾಂತಿಗಿಲ್ಲ, ಸಮರ ವಿರಾಮ ಇಲ್ಲ, ಏನೂ ಇಲ್ಲ. ಅವರು ಒಂದು ಕಡೆಯಿಂದ ಯುದ್ಧವನ್ನ ಮುಂದುವರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂಧಾನ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸಂಧಾನ ಪ್ರಕ್ರಿಯೆಯಲ್ಲಿ ಆಯ್ತು ಅವ್ರು ವಿಶ್ವಾಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಯಾವಾಗ ಫಲ ಕೊಡ್ತದೋ ಅಲ್ಲಿವರೆಗೂ ಇವ್ರದ್ದು ಮುಂದುವರಿತದೆ. ಇದು ನಾನು ಅರುಣ್ ಕುಮಾರ್ ಪುತ್ತಿಲ ಅವ್ರದ್ದು ತಪ್ಪು ಅಂತ ಹೇಳುದಿಲ್ಲ. ಅಲ್ಲಿ ಹೋಗಿ ಅಮಿತ್ ಶಾ ಅವರ ಜೊತೆ ಸಂಧಾನ ಮಾತುಕತೆ ಮಾಡಿದ್ದಾರೆ, ಇಲ್ಲಿ BL ಸಂತೋಷ್ ಜಿ ಅವರ ಹತ್ರ ಮಾತಾಡಿದ್ದಾರೆ, ಇವನ್ನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹತ್ರ ಒಂದು ರೀತಿಯ ಮಾತುಕತೆ ಆಗಿದೆ. ಆದ್ರೂ ಕೂಡ ಅಷ್ಟೆಲ್ಲ ಅಲ್ಲಿ ಕೂಡ ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ದೇಖಾ ಜಾಯೇಗಾ, ಅಂದ್ರೆ ಹಿಂದೆ ಆಗಿತ್ತು ಆ ರೀತಿ ಅಲ್ಲ, ನಿಮಗೆ ಅನ್ಯಾಯ ಆಗಿದೆ, ಇನ್ನು ಮುಂದೆ ಆಗ್ಲಿಕ್ಕೆ ಬಿಡುವುದಿಲ್ಲ ಎನ್ನುವಂತ ಮಾತು ಬಂದಿದೆ. ಇಲ್ಲದ್ರೆ ಮನವಿ ಕೊಟ್ರೆ ದೇಖಾ ಜಾಯೇಗಾ ಆ ತರ ಏನು ಅಲ್ಲಿಂದ ಮಾತುಗಳು. ಯಾಕಂದ್ರೆ ಆ ಕಡೆಯಿಂದಲೇ ಹೈಕಮಾಂಡ್ನಿಂದಲೇ ಕೇಂದ್ರದಿಂದಲೇ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಬುಲಾವ್ ಬಂದಿರೋದ್ರಿಂದ ಅವರು ಹೋಗಿ ಅಲ್ಲಿ ಮಾತುಕತೆ ನಡೆಯೋದ್ರಿಂದ ಆ ಸಂದರ್ಭದಲ್ಲಿ BL ಸಂತೋಷ್ ಜಿ ಇಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ರೆ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ. ಸೊ ಎಲ್ಲ ಕಡೆಯಿಂದಲೂ ಪಾಸಿಟಿವ್ ಬಂದಿದೆ. ಆದ್ರೂ ಕೂಡ ಅವರು ಈ ಗ್ರಾಮ ಪಂಚಾಯತ್ ಇದರಲ್ಲಿ ಚುನಾವಣೆಯಲ್ಲಿ ಅವರು ತಮ್ಮ ಅಭ್ಯರ್ಥಿಯನ್ನ ಹಾಕಿರುವ ಬಗ್ಗೆ ಬಿಜೆಪಿಯಲ್ಲೂ ಅಸಮಾಧಾನ ಬಂದಿದೆ. ಯಾಕೆ ಹೇಳಿದ್ರೆ ಎಲ್ಲವೂ ಸರಿ ಅಂತ ಹೇಳುವಾಗ ಇವರು ಪುನಃ ಇದನ್ನ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಕದನ ವಿರಾಮವನ್ನ ಘೋಷಿಸಬಹುದಿತ್ತು. ಇನ್ನೊಂದು ಕಡೆಯಲ್ಲಿ ಇವರು ಅವರಿಗೂ ಕೂಡ ಈಗ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇದು ತುಂಬಾ ಅವರಿಗೆ ಅತ್ಯಂತ ಇಂಪಾರ್ಟೆಂಟ್ ಆದದ್ದು, ಮತ್ತೆ ಆದಷ್ಟು ಬೇಗ ಬಗೆಹರಿಯಬೇಕಾದ ಸಮಸ್ಯೆ. ಒಂದು ವೇಳೆ ಇದು ಮುಂದುವರಿ ಹೋದ್ರೆ ಅವರ ಏನು ರಾಜಕೀಯ ಇದಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಅವರು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಕಡೆ BL ಸಂತೋಷ್ ಜಿ ಕೂಡ ಏನು ಅತಿ ಹೆಚ್ಚು ಬಿಜೆಪಿ ಸ್ಥಾನಗಳನ್ನು ಗೆಲ್ಲಿಸಿಕೊಡಬೇಕಾದ ಅನಿವಾರ್ಯತೆ ಕೂಡ BL ಸಂತೋಷ್ ಅವರಿಗಿದೆ. ಅಮಿತ್ ಶಾ ಕಡೆಯಿಂದಲೂ ಇವರು ಅವರ ಕಚೇರಿಯಿಂದ ಅಥವಾ ಆ ಕಡೆಯಿಂದಲೇ ಮಾತುಕತೆ ಕರೆದು ಇವರು ಹೋಗಿ ಅಮಿತ್ ಶಾ ಅವರ ಕಚೇರಿಯಲ್ಲಿ ಹೋಗಿ ಅವರ ಸಹಾಯಕರು ಅಥವಾ ಅವರ ನಾಯಕರಲ್ಲಿ ಮಾತಾಡಿ ಅಹವಾಲುಗಳನ್ನು ವಿಚಾರಗಳನ್ನೆಲ್ಲ ಹೇಳಿ ಬಂದಿರುವುದರಿಂದ ಈಗ ಇವರಿಗೂ ಕೂಡ ತಕ್ಷಣಕ್ಕೆ
ರಿಯಾಕ್ಷನ್ ಮಾಡುವಂಥದ್ದು ಅಧಿಕಾರ ಅಥವಾ ಅವಕಾಶ ಅಥವಾ ಸಂದರ್ಭ ಇಲ್ಲ. ಯಾಕೆ ಹೇಳಿದ್ರೆ ಅದು ಹಂತದಲ್ಲಿ ಇರುವುದರಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಸದ್ಯಕ್ಕೆ ಘೋಷಣೆ ಮಾಡುವಾಗಿಲ್ಲ. ಬಿ ಎಲ್ ಸಂತೋಷ್ ಅವರು ಮನಸ್ಸು ಮಾಡಬಹುದು. ಸೊ ಅವರು ಆ ಕಡೆಯಿಂದ ಅಮಿತ್ ಶಾ ಕಡೆ ಅಥವಾ ನಡ್ಡಾ ಕಡೆಯಿಂದ ಯಾವುದಾದ್ರೂ ಸಂದೇಶಗಳು ಅಥವಾ ಏನಾದರೂ ಮಾಹಿತಿಗಳು ಬಂದ್ರೆ ಅಲ್ಲಿಂದ ಬರಲಿ ಎನ್ನುವ ಇದರಲ್ಲಿ ನಿಟ್ಟಿನಲ್ಲಿ ಇರುವುದರಿಂದ ಅಂದ್ರೆ ಅವರಿಗೂ ಅವಸರ ಮಾಡುವಾಗಿಲ್ಲ, ಇವರು ಸುಮ್ಮನೆ ಕೂತ್ಕೊಳ್ಳುವಾಗಿಲ್ಲ. ಹಾಗಾಗಿ ಇದು ನಡೀತಾ ಇದೆ. ಓಕೆ. ಜೊತೆಗೆ ಈಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಒಂದ್ ಕಡೆ ತೆರವಾಗಿರುವಂತಹ ಒಂದೆರಡು ಕ್ಷೇತ್ರಗಳು ಪುತ್ತೂರು ತಾಲೂಕಿನ ಆರ್ಯಾಪು ಮತ್ತು ನಿಟ್ಪಳ್ಳಿ ಗ್ರಾಮ. ಆರ್ಯಾಪು ಮತ್ತು ನಿಟ್ಪಳ್ಳಿ ಗ್ರಾಮ ಪಂಚಾಯತ್ಗಳ ಒಂದು ಸ್ಥಾನಗಳಿಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಇಬ್ರು ಅಭ್ಯರ್ಥಿಗಳು. ಆ ಇಬ್ರು ಅಭ್ಯರ್ಥಿಗಳನ್ನು ಕೂಡ ತಾವು ನೋಡ್ಕೊಂಡು ಬಂದ್ರಿ. ಬಹುಶಃ ಆ ಒಂದು ವಿಜುವಲ್ಸ್ ಗಳನ್ನ ಪ್ಲೇ ಮಾಡಿ ಇಬ್ರು ಅಭ್ಯರ್ಥಿಗಳು ಒಂದ್ ಕಡೆ ಬಿಜೆಪಿಯಿಂದ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಪುತ್ತಿಲ ಪರಿವಾರದಿಂದ ಕೂಡ ಸ್ಪರ್ಧೆಯನ್ನ ಬಿಜೆಪಿ ಬೆಂಬಲಿತರು ಮತ್ತು ಪುತ್ತಿಲ ಪರಿವಾರ ಬೆಂಬಲಿತರು. ಓಕೆ, ಇದು ಬಿಜೆಪಿ ಬೆಂಬಲಿತರು. ಸಂಜಯ್ ಮಠಂದೂರು ಇದ್ದಾರೆ. ಹೌದು, ಎಲ್ಲರೂ ಇದ್ದಾರೆ. ಆಶಾ ತಿಮ್ಮಪ್ಪ ಗೌಡರು ಕೂಡ ಇದ್ದಾರೆ. ಅದನ್ನ ಹಾಕಿ. ಎಸ್, ಬಿಜೆಪಿ ಎಸ್, ಇದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಆಶಾ ತಿಮ್ಮಪ್ಪ ಗೌಡರು ಇದ್ದಾರೆ, ಸಂಜೀವ ಮಠಂದೂರು ಇದ್ದಾರೆ. ಎಸ್, ಅಟ್ ದ ಸೇಮ್ ಟೈಮ್ ಎಸ್ ಪುತ್ತಿಲ ಪರಿವಾರ ಬಿಜೆಪಿಯ ಘಟಾನುಘಟಿಗಳೇ ಬಂದಿದ್ದಾರೆ. ಹೌದು, ಕಣಕ್ಕೆ 2 ಪಂಚಾಯತ್ ಓಕೆ ಉಪಚುನಾವಣೆಗೆ. ಪುತ್ತಿಲ ಪರಿವಾರದಿಂದ ಇವರದು ಮಲ್ಲಿಗೆ ಹಾರಗಳ ಸುರಿಮಳೆ ತುಂಬಿ ಹೋಗಿದೆ. ಮತ್ತೆ ಅಲ್ಲಿ ಗೊತ್ತಿದ್ದಾಗೆ ಬಾರಿ ಏನು ಪವರ್ಫುಲ್ ಅಭ್ಯರ್ಥಿಗಳು ಕೂಡ ಆ ಭಾಗದಲ್ಲಿ. ಯಾರು? ಪುತ್ತಿಲ ಪರಿವಾರದವರು. ಅಂದ್ರೆ ಈಗಾಗಲೇ ಇಲ್ಲೊಂದು ಗಮನಿಸಬೇಕಾದ ಅಂಶ, ಈಗಾಗಲೇ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳಲ್ಲಿ ಮಲ್ಲಿಗೆ ಮಾಲೆಗಳ ಸುರಿಮಳೆ ಅಲ್ವಾ? ಈಗಲೇ ಅಂದ್ರೆ ಅಲ್ಲಿ ಬಹುಶಃ ಅಲ್ಲಿ ನೋಡಿದಾಗ ಪವರ್ಫುಲ್ ಇದ್ದಾರೆ ಈ ಅಭ್ಯರ್ಥಿಗಳು. ಅಲ್ಲಿ ಅಂದ್ರೆ GSP ಸಮುದಾಯದವರು ಇರ್ಬೇಕು, ಮತ್ತೆ ಹಿಂದಿನಿಂದಲೂ ಹಿಂದುತ್ವ ಆ ರೀತಿ ಸಂಘಟನೆಯಲ್ಲಿ ಇದ್ದವರು ಅಂತ ಹೇಳ್ತಾರೆ. ಹಾಗಾಗಿ ಸಂಘಟನೆಕಾರರಿಗೆ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ ಸಂಘಟನೆ ಮಾಡುವಂಥದ್ದು ದೊಡ್ಡ ಕಷ್ಟ ಆಗುದಿಲ್ಲ. ಅದು ಅಲ್ಲದೆ ಪಂಚಾಯತ್ ಚುನಾವಣೆಗಳಲ್ಲಿ ಜನವನ್ನ ನೋಡಿ ಆಯ್ಕೆ ಮಾಡುವುದರಿಂದ ಇಲ್ಲಿ ಬಹುತೇಕ ಏನು ಪುತ್ತಿಲ ಪರಿವಾರದವರು ಒಳ್ಳೆ ಫೈಟ್ ಕೊಡ್ತಾರೆ, ಗೆದ್ರು ಆಶ್ಚರ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಓಕೆ, ಯಾಕಂದ್ರೆ ಇಲ್ಲಿ ಮೊದಲೇ ಇದನ್ನ ಯಾವ ರೀತಿ ನೋಡ್ತೀರಿ ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದೆ. ಮೊದಲೇ ಮಾಲೆಗಳ ಸುರಿಮಾಲೆ ಇದೆ, ಮಲ್ಲಿಗೆ ಮಾಲೆ. ಆ ಒಂದು ಅವರ ಹುರುಪು ಅವರ ಒಂದು ಫೀಲ್ಡ್ ವರ್ಕ್ ಅಂದು ಬೇಕಂತ ಈಗ ತಗೊಂಡು ಹಣ ಒಬ್ಬನೇ ತಗೊಂಡು ಕೊಟ್ಟು ಅಷ್ಟೆಲ್ಲ ಹಾಕಿಸುವ ಹಾಗೆ ಇಲ್ಲ. ಎಲ್ಲ ಪ್ರೀತಿ, ಒಂದು ಹುಮ್ಮಸ್ಸು, ಹುರುಪು, ಚಾಲೆಂಜ್ ರೂಪದಲ್ಲಿ ಹಸಿವು ಅಂತ ಹೇಳ್ತಾರೆ. ಹೌದೌದು, ಕೆಲವರಲ್ಲಿ ಹೊಟ್ಟೆ ತುಂಬಿರಬಹುದು. ಹೌದು, ಮತ್ತೆ ಇದು 2 ಪಂಚಾಯತ್ಗಳಿರೋದು, 2 ಪಂಚಾಯತ್ಗಳಿರೋದು. ಮತ್ತೆ ಈಗ ಒಂದು ಪ್ರೂವ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಕಾಲ, ಇದೊಂದು ಎಂಟ್ರೆನ್ಸ್ ಟೆಸ್ಟ್ ಇದ್ದಾಗೆ. ನೆಕ್ಸ್ಟ್ ಯಾರಿಗೆ ಪುತ್ತಿಲ ಅವರು ಹಾಗೆ ಭಾವಿಸಿರ್ಬೋದು. ಮೊನ್ನೆ ದೊಡ್ಡ ಟೆಸ್ಟ್ ಬರೆದಾಗಿದೆ, ಅದರಲ್ಲಿ ಒಂದು ಹಂತದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಬಟ್ ಈಗ ಎಂಟ್ರೆನ್ಸ್ ಎಕ್ಸಾಮ್ ಬಿಜೆಪಿಯನ್ನ ಒಂದು ದೊಡ್ಡ ಪದಾಧಿಕಾರಿ ಇದರಲ್ಲಿ ಇವರು ಪ್ರೂವ್ ಮಾಡಿ ತೋರಿಸಿದ್ರೆ ಮತ್ತು ಪುನಃ ಅಲ್ಲಿ ಹೇಳ್ಬೋದು. ಈ ಕಡೆಯಿಂದ ಹೋಗುವಾಗ ಅವರು ಪುನಃ ಅವರು ನಿಮ್ಮ ಸಂಬಂಧ ಹೊರತಾಗಿ ಅವರು ಅಲ್ಲಿ ಭಿನ್ನಾಭಿಪ್ರಾಯಗಳ ಅಥವಾ ಭಿನ್ನಮತವನ್ನು ಮಾಡಿದ್ದಾರೆ ಹೇಳಿದ್ರೆ ಅದು ಯಾವಾಗ ಅವರು ಒಳಗೆ ತಗೊಂಡ ಮೇಲೆ ಅದು ಭಿನ್ನಮತ ಅಂತ ಬಂಡಾಯ ಅಂತ ಪರಿಗಣನೆ ಆಗೋದು. ಈಗಾಗಲೇ ಅವರು ಹೊರಗೆ ಹೋಗಿ ಆಗಿದೆ, ಪುತ್ತಿಲ ಪರಿವಾರ ಮಾಡಿ ಆಗಿದೆ. ಹಾಗಾಗಿ ಇದು ಬಿಜೆಪಿಯವರು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಂಡ್ರೆ ಬಿಜೆಪಿಗೆ ಒಳ್ಳೇದು ಅಲ್ವಾ? ಎಸ್, ಓಕೆ. ಕರೆಗಳು ಬರ್ತಾ ಇದೆ, ನಾನೊಂದು ಕರೆನ ಸ್ವೀಕಾರ ಮಾಡಿ ತದನಂತರ ಬರ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾನು ಅಶೋಕ್ ಭಟ್ ಅಂತ ಹೇಳಿ ಕರ್ಲಂಪಾಡಿ. ನಮಸ್ತೆ ಅಶೋಕ್ ಸರ್, ಮಾತಾಡಿ ಸರ್. ಇದು ಈಗ ಪುತ್ತಿಲ ಪರಿವಾರ ಅಂತ ಹೇಳಿ ಮಾಡಿದ್ದಾರೆ, ಆದ್ರೆ ಇದು ಬಿಜೆಪಿಯನ್ನ ಸೋಲಿಸ್ಲಿಕ್ಕೋಸ್ಕರ ಮಾಡಿದ್ರೆ ಇವರು ಚಾಲೆಂಜ್ ಮಾಡಿ ಅನ್ನೋ ಒಂದು ಸಂಶಯ. ಯಾಕಂತ ಹೇಳಿದ್ರೆ ಅವರು ಪುತ್ತೂರಿನಲ್ಲಿ ಕೂಡ ನಿಂತು ಬಿಜೆಪಿ ಸೋತಿತ್ತು. ಈಗ ಇನ್ನೊಂದು ಕಡೆ ಈಗ ಅವರು ಲೋಕಸಭಾ ಚುನಾವಣೆಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ. ಒಂದ್ ಸೈಡ್ ಇಂದ ಹೇಳ್ತಾರೆ ನಾನು ಮೋದಿಗೆ ಸಪೋರ್ಟ್ ಅಂತ ಹೇಳಿ, ಇನ್ನೊಂದು ಕಡೆಯಿಂದ ಹೇಳ್ತಾರೆ ನಾವು ಇದು ಬಿಜೆಪಿಯಿಂದ ಸಿಕ್ಕಿದ್ರೆ ನಿಲ್ತೇನೆ ಅಂತ ಹೇಳಿ. ಯಾಕಂದ್ರೆ ಇವರು ಬಿಜೆಪಿಯ ಯಾವುದೇ ಕೋರ್ ಕಮಿಟಿಯ ಮೀಟಿಂಗ್ ಗಳಿಗೆ ಇವರು ಹೋಗುವಂತದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗಿರುವಾಗ ಇದು ಹೇಗೆ ಪುತ್ತಿಲ ಪರಿವಾರ ಬೇರೆಯೋ ಅಲ್ಲ ಮೋದಿಯ ಫೋಟೋಗಳನ್ನು ಯಾಕೆ ಹಾಕ್ತಾರೆ ಅಲ್ವಾ? ಈಗ ನಾನು ಪುತ್ತಿಲ ಪರಿವಾರ ಅಂತ ಹೇಳಿದ್ರೆ ಅವರೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿ, ಅವರದ್ದೇ ಆದಂತ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಅವರು ನಿಲ್ಲಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ನಾವು ಮೋದಿಗೆ ನನ್ನ ಸಪೋರ್ಟ್, ಬಿಜೆಪಿಗೆ ವಿರುದ್ಧ ಅಂತ ಹೇಳಿದ್ರೆ ಅದಕ್ಕೆ ಅದರ ಪುತ್ತಿಲ ಪರಿವಾರದವರು ಅದಕ್ಕೆ ಒಂದು ಉತ್ತರವನ್ನು ನಮಗೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ನಾವು ಕೂಡ ಒಂದು ಮತದಾರ, ನಾನು ಕೂಡ ಪುತ್ತೂರಿನ ತಾಲೂಕಿನ ಮತದಾರರೇ.
ಅಲ್ವಾ? ಕರೆಕ್ಟ್ ಹೌದು. ಈಗ ನಾಳೆ ನಾವು ಹಾ. ಆ ಒಂದು ಅವರು ಪಕ್ಷೇತರವಾಗಿ ನಿಲ್ಲಿ, ಲೋಕಸಭೆಗೆ ಅವರು ಪಕ್ಷೇತರವಾಗಿ ನಿಲ್ಲಿ, ಅವರ ಚಾಲೆಂಜ್ ಅನ್ನು ಅವರು ತೋರಿಸಿ. ಪುತ್ತೂರಿನಲ್ಲಿ ಆಯ್ತು ಅಂತ ಹೇಳಿ ಅವರು ಲೋಕಸಭೆಗೆ ಆಗ್ತದಾ ಅಂತ ಹೇಳುವಂತದ್ದು, ಈಗ ನಾನು ಬಿಜೆಪಿಗೆ ಸಪೋರ್ಟ್ ಇಲ್ಲ, ಕಾಂಗ್ರೆಸ್ ಇಲ್ಲ, ಪುತ್ತಿರ ಪರಿವಾರಕ್ಕೂ ಇಲ್ಲ. ನಾಳೆ ನಾವು ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕ್ತೇವೆ. ಹಾಗಿರುವಾಗ ಅವರು ಮೋದಿಯ ಹೆಸರನ್ನ ಹೇಳಿಕೊಂಡು ಇವರು ನಿಲ್ಬಾರ್ದು. ಅಲ್ಲ, ನೀವು ಇಲ್ಲಿಯ ಲೋಕಲ್ ಕ್ಯಾಂಡಿಡೇಟ್ ನೋಡಿ, ಮಂಗಳೂರಿನ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕುದಾ ಅಥವಾ ಮೋದಿಯ ಮುಖ ನೋಡಿ ವೋಟ್ ಹಾಕ್ತೀರಾ, ಹೇಗೆ? ಈಗ ನೋಡಿ, ನಾವು ನಮಗೆ ಯಾಕಂತ ಹೇಳಿದ್ರೆ ನಾನು ಇಂಡಿವಿಜುವಲ್ ಆಗಿ ಬಿಜೆಪಿಯಿಂದಲೂ ಬಹಳ ಏಟು ತಿಂದವನು. ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಹೋದ್ರೆ ಬಿಜೆಪಿಯಿಂದ ಬಹಳಷ್ಟು ತುಳಿತಕ್ಕೊಳಗಾದವನು. ನನ್ನ ಮೇಲೆ ಎಷ್ಟೋ ಕೇಸುಗಳನ್ನು ಹಾಕಿದ್ದಾರೆ. ಒಂದು ಕಾಲದಲ್ಲಿ ಒಂದು 10-12 ವರ್ಷ ಹಿಂದೆ ನನ್ನ ಮೇಲೆ ಹಲವಾರು ಕೇಸುಗಳನ್ನು ಹಾಕಿದ್ರು. ಎಲ್ಲ ಕೇಸುಗಳನ್ನ ಕಾಂಗ್ರೆಸ್ ಜಯಿಸಿ ನೋಡು ಅಂತೇಳಿ ಬಂದೆ. ಅದೇ ರೀತಿಯ ಈ ಬಿಜೆಪಿಯಲ್ಲಿ ಕೂಡ ಬಿಜೆಪಿಯವರು ತುಳಿತ ಮಾಡುವುದೇ ಇದಕ್ಕೆ ಇಂತಹ ಒಂದು ಪುತ್ತಿಲ ಪರಿವಾರದವರು ಹೇಳ್ತಾರೆ. ಸರಿ ಅಲ್ವಾ? ಯಾಕಂದ್ರೆ ಬಿಜೆಪಿಯಿಂದ ನನ್ನ ಮೇಲೆ ಮಾನವ ಹಕ್ಕು ಉಲ್ಲಂಘನೆ ಕೇಸನ್ನು ಹಾಕಿದ್ದಾರೆ ಅನಗತ್ಯವಾಗಿ. ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸಿತ್ತು, ದಲಿತ ದೌರ್ಜನ್ಯ ಕೇಸನ್ನು ದಾಖಲಿಸಿತ್ತು. ಆದರೂ ದೇವರ ದಯೆಯಿಂದ ಒಂದು ದಿವಸಕ್ಕೂ ನಾನು ಅರೆಸ್ಟ್ ಆಗಲಿಲ್ಲ. ಅಲ್ವಾ? ಅದೇ ರೀತಿ ಇವರು ತುಳಿತಕ್ಕೊಳಗ ಮಾಡ್ತಾರೆ ಬಿಜೆಪಿಯವರು ಕೂಡ. ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, ನಾನು ಈಗ ನಾಳ್ದು ಮೋದಿಯ ಒಂದು ಅಭಿವೃದ್ಧಿಯನ್ನು ನೋಡಿ ಕ್ಯಾಂಡಿಡೇಟ್ ಚೇಂಜ್ ಆದ್ರೆ ನಾವು ಅದು ವಿಷಯ ಬೇರೆ. ಇವರು ಪುತ್ತಿಲ ಪರಿವಾರದವರು ಅದೊಂದು ಸ್ಟ್ಯಾಂಡ್ ಅನ್ನ ಕರೆಕ್ಟ್ ಹೇಳ್ಬೇಕು ನಮಗೆ, ಯಾರಿಗೆ? ಮತದಾರರಿಗೆ. ಇಲ್ಲ ನೀವು ಹೇಳಿದ್ ಗೊತ್ತಾಯ್ತು. ಲಾಸ್ಟ್ ಟೈಮ್ ನೋಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮೋದಿ ಅವರ ಫೋಟೋಗಳನ್ನ ಅಥವಾ ಯೋಗಿ ಅವರ ಫೋಟೋಗಳನ್ನ ಅಥವಾ ಅವರನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಮಾಡಿದ್ರು. ಈ ಬಾರಿ ಏನ್ ಕಥೆ ಅಂತ ಅವುಗಳು ಕೇಳ್ತಾರೆ, ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರೆ ಅವರು ಯಾವ್ದ್ರಲ್ಲಿ, ಲೋಕಸಭೆಯಲ್ಲಿ ಅಲ್ವಾ? ಅದನ್ನ ತಾವು ಕೇಳ್ತಾ ಇರುವಂತದ್ದು. ಇಲ್ಲ, ಅವರು ನೇರವಾಗಿ ಹೇಳಿದರೆ ತಮ್ಮ ಒಲವಿರುವಂತದ್ದು ಮೋದಿಗಾಗಿ ನಾವು ಇರುವಂತದ್ದು ಒಂದು ನೇರವಾಗಿ ಅವರು ಹೇಳಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅವರ ಸ್ಟ್ಯಾಂಡ್ ಇದೇ ಇರುವಂತದ್ದು. ಕೇಸರಿ ಹೊರತಾಗಿಲ್ಲ ಆ ಪಕ್ಷ, ಜೊತೆಗೆ ಹಿಂದುತ್ವ ಹೊರತಾಗಿಲ್ಲ ಆ ಪಕ್ಷ, ಮೋದಿಯನ್ನು ಕೂಡ ಹೊರತಾಗಿಲ್ಲ ಆ ಪಕ್ಷ ಅನ್ನುವಂಥದ್ದು ಅವರುಗಳು ಹೇಳ್ತಾ ಇರುವಂತದ್ದು. ಕರೆಕ್ಟ್. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮೊಳಗಿನ ಇದು ಓಟು ವಿಭಾಗ ಆಗಿ ಎದುರಾಳಿಗೆ ಚಾನ್ಸ್ ಆಯ್ತು. ಅದು ಇಲ್ಲ ಅನ್ನುವಂಥದ್ದು ನಾವು ಹೇಳಲ್ಲ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹಿಂದುತ್ವ ಅಥವಾ ಅಲ್ಲಿ ಮೋದಿ ಅಥವಾ ಅಲ್ಲಿ ಕೇಸರಿ ಅನ್ನುವಂಥದ್ದು ಮಾತ್ರ ಪ್ರಶ್ನೆ ಆಗುತ್ತೆ, ಮಾತ್ರ ಅಲ್ಲಿ ಉತ್ತರ ಆಗುತ್ತೆ ಅಂತ ಅವರು ಹೇಳ್ತಾ ಇರುವಂತದ್ದು. ಇಲ್ಲ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅವರ ಸ್ವಪ್ರತಿಷ್ಠೆಯಿಂದಾಗಿ ಯಾರ ಇಬ್ಬರ ಜಿದ್ದಾಜಿದ್ದಿನಿಂದ ಇಬ್ಬರ ನ್ಯಾಯ ಮೂರನೇವನಿಗೆ ಲಾಭ. ಈಗ ನಾಲ್ಕು ಇವರು ನಿಂತರೆ ಎದುರಾಳಿಯ ಕಾಂಗ್ರೆಸ್ ಬರ್ತದೆ. ಯಾವುದೇ ಸಂಶಯ ಬೇಡ ಇದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ಇದು ಪುತ್ತೂರಿನಲ್ಲಿ ಆಗಿರುವಂತದ್ದು ಕೂಡ ಇದೆ, ನೋಡೋಣ ಒಂದು ವಿಚಾರಗಳಲ್ಲಿ. ಆದ್ರೆ ಈ ಒಂದು ವಿಚಾರದ ಮೇಲೆ ಯಾವ ಹಂತದಲ್ಲಿ ಪುತ್ತಿಲ ಪರಿವಾರ ಒಂದು ಯೋಚನೆಯನ್ನ ಮಾಡುತ್ತೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಮಾಡಬಹುದು, ಯಾಕಂದ್ರೆ ಮೋದಿ ಅವರು ಅಂತ ಬಂದಾಗ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಚುನಾವಣೆ. ಆದ್ರೆ MP ಚುನಾವಣೆ ಲೋಕಸಭೆಗೆ ನಡೆಯುತ್ತೆ ಅಂತ ಬಂದಾಗ ಅಲ್ಲಿ ಇರುವಂತದ್ದು ಅಭ್ಯರ್ಥಿ ನರೇಂದ್ರ ಮೋದಿ ಅವರಿಗೋಸ್ಕರ ವೋಟ್ ಹಾಕ್ಲೇಬೇಕು. ಆವಾಗ ಬೇರೆಯವರ ಮುಖವನ್ನ ನೋಡಿಕೊಂಡು ನಾನು ಅವರಿಗೆ ವೋಟ್ ಹಾಕಲ್ಲ, ನನಗೆ ಆ ಕ್ಯಾಂಡಿಡೇಟ್ ಇಷ್ಟ ಇಲ್ಲ ಅಂತ ಹೇಳುವಾಗ ಆ ಕ್ಯಾಂಡಿಡೇಟ್ ಸೋಲ್ತಾರೆ. ಡೈರೆಕ್ಟ್ಲಿ ಡಿಫೆಕ್ಟ್ ಆಗುವಂತ ಒಂದು ನರೇಂದ್ರ ಮೋದಿ ಅವರಿಗೆ ಆ ಸಂದರ್ಭ ಇದ್ದಾಗ ಅವರಿಗಿನ ಒತ್ತಬೇಕಾಗುತ್ತೆ, ಯಾರಿಗೆ ಇಷ್ಟ ಇಲ್ಲ ಅವರಿಗಿನ ಒತ್ತಬೇಕಾಗುತ್ತೆ. ಆ ಸಂದರ್ಭ ಪುತ್ತಿಲ ಅವರಿಗೆ ಮೈನಸ್ ಆಗಬಹುದೇನೋ. ಆದ್ರೆ ಪುತ್ತಿಲ ಅವರು ಯಾವ ಅಜೆಂಡಾದಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆ. ಅಂದ್ರೆ ಪುತ್ತಿಲ ಓನ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕು, ಅವರು ಮೋದಿಯನ್ನ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ ಆ ಸಂದರ್ಭ. ಯಾಕಂದ್ರೆ ಬಿಜೆಪಿಯ ಅಭ್ಯರ್ಥಿ ಅನ್ನುವಂಥದ್ದು ಮೋದಿ ಅವರು ಆ ಸಂದರ್ಭ. ಬರ್ತೇನೆ ಸರ್. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಗಂಗಾಧರ್ ಅಂತ, ನಾನು ಬಂಟ್ವಾಳದಿಂದ. ನಮಸ್ತೆ ಗಂಗಾಧರ್, ಮಾತಾಡಿ ಸರ್. ನಾನು ಬಿಜೆಪಿ 2 ಬಾರಿ ಜಿಲ್ಲೆದ ಸೆಕ್ರೆಟರಿ ಆಗಿದ್ದೇನೆ, ಆಮೇಲೆ ಬಂಟ್ವಾಳ ತಾಲೂಕು SC ಅಧ್ಯಕ್ಷ ಆಗಿದ್ದೇನೆ. ನಮಸ್ತೆ ಸರ್, ಮಾತಾಡಿ ಸರ್. ಈಗ ನಂದೊಂದು ಪ್ರಶ್ನೆ ಹೇಗೆ ಅಂತ ಹೇಳಿದ್ರೆ, ಇಷ್ಟು ಜನ ಟಿವಿ ಮಾಧ್ಯಮದ ಮೊದಲು ಬಂದು ಮುಂದೆ ಬಂದು ಮಾತಾಡ್ತಾರೆ. ನಮ್ಗೆ ಒಂದು ಎಸ್ಸಿನವರಿಗೆ ಕೊಡಿ. ನಾವು ಸಹ ದಕ್ಷಿಣ ಜಿಲ್ಲೆಯಲ್ಲಿ ಒಂದು 2.5 ಲಕ್ಷ ಜನ ಇದ್ದೇವೆ ಎಸ್ಸಿನವರು. ನಮ್ಮ ಬಗ್ಗೆ ಯಾರು ಮಾತಾಡುದಿಲ್ಲ, ಎಲ್ಲರ ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾರೆ. ಆದ್ರೆ ನಾವು ಸಹ ಬಿಜೆಪಿ ಓಟ್ ಹಾಕ್ತೇವೆ. ಈಗ ನಮ್ಮ ಕಷ್ಟವನ್ನು ಹೇಳಿ ಕೇಳ್ತಾರೆ ಸರ್. ಈಗ ನೀವೇ ಶುರು ಮಾಡಿದ್ರಲ್ಲ, ಯಾಕಂತ ಹೇಳಿದ್ರೆ ಸರ್, ನಾನು ಹೇಳಿದೆ ಅಂತ ಹೇಳಿದ್ರೆ ಸರ್, ನಳಿನ್ ಕುಮಾರ್ ಅವರು 3 ಬಾರಿ MP ಅವರಾಗಿದ್ರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತರ ಬಗ್ಗೆ ಒಂದು ಒಳ್ಳೆ ಕೆಲಸನ ಅಲ್ಲ, ಒಂದು ಒಳ್ಳೆ ಟೆಂಡರ ನಮ್ದೊಂದು ವಿಧಾನಸಭೆ ಯಾರು ಮಾಡ್ಲಿಲ್ಲ, ಯಾವ ಪಕ್ಷದವ್ರು ಮಾಡ್ಲಿಲ್ಲ, ಬಿಜೆಪಿ ಅವರು ಮಾಡ್ಲಿಲ್ಲ, ಕಾಂಗ್ರೆಸ್ ಅವರು ಮಾಡ್ಲಿಲ್ಲ. ಅಲ್ಲ, ಏನ್ ಮಾಡ್ಬೇಕಿತ್ತು ಅಂತ. ಯಾಕೆಂತ ಹೇಳಿದ್ರೆ ಸರ್, ನಾವು ನಮ್ಗೆ ಒಂದು ರಾಜ್ಯಕ್ಕೆ ನಾವು ಮಾಡ್ತೇವೆ, ನಾವು ಬಿಜೆಪಿ ಯಾಕೆ ವೋಟ್ ಹಾಕುದು ಅಂತ ಹೇಳಿದ್ರೆ ನಮ್ಮ ಪ್ರಧಾನಿಗೋಸ್ಕರ, ನರೇಂದ್ರ ಮೋದಿಗೋಸ್ಕರ ಮಾತ್ರ ನಾವು ಬಿಜೆಪಿಗೆ ವೋಟ್ ಹಾಕುದು.
ಮೊನ್ನೆ ಬಂಟ್ವಾಳದಲ್ಲಿ MLA ಚುನಾವಣೆಯಲ್ಲಿ ಸಹ ನಾನು ರಾಜೇಶ್ ನಾಯ್ಕರಿಗೆ ಓಟದ ಪ್ರಚಾರ ಮಾಡಿದ್ದೇನೆ, ಅವರನ್ನು ಎಣ್ಣೆ ಮಾಡಿ ಕೊಟ್ಟಿದ್ದೇವೆ ನಾವು. ಓಕೆ. ಈಗ ನಮ್ದೊಂದು ಬೇಡಿಕೆ ಏನಂತ ಹೇಳಿದ್ರೆ, ಈಗ ಇನ್ನೊಂದು 8-9 ತಿಂಗಳಲ್ಲಿ ಈಗ 8 ಚುನಾವಣೆ ಬರ್ತಾ ಉಂಟು. ಸರಿ, ಹೌದು, ಲೋಕಸಭೆ. ಆವಾಗ ನನ್ಗೆ ಒಂದು ನರೇಂದ್ರ ಮೋದಿ ಅವರಿಗೆ ಒಂದು ಲೆಟರ್ ಕಳಿಸ್ಲಿಕ್ಕೆ ಉಂಟು ಸರ್. ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಂದು ಒಂದು ಮಾತಾಡ್ಬೇಕಂತ ನಮ್ಮದೊಂದು ಬೇಡಿಕೆ ಸರ್. ಓಕೆ 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 ಎಸ್ ಸರ್. ಅಂದ್ರೆ ಓಕೆ, ತಮ್ಮವರಿಗೂ ಕೂಡ ಅವಕಾಶವನ್ನ ಕೊಡ್ಬೇಕಂತ ತಾವು ಹೇಳ್ತಾ ಇರುವಂತದ್ದು. ಹೌದೌದೌದು. ಓಕೆ ಓಕೆ ಸರಿ ಸರ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ, ಒಳ್ಳೆದಾಯ್ತು. ಓಕೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ಇಬ್ಬರು ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಅರುಣ್, ಮಂಗಳೂರಿಂದ. ಅರುಣ್, ಮಂಗಳೂರಿಂದ. ನಮಸ್ತೆ ಅರುಣ್ ಅವರೇ, ಮಾತಾಡಿ ಸರ್. ಸರ್, ಈಗ ಲೋಕಸಭಾ ಚುನಾವಣೆಗೆ ಪುತ್ತಿರ ನಿಂತ್ರೆ ಅರುಣ್ ಕುಮಾರ್ ಪುತ್ತಿರ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ರೆ ಅವ್ರ ಗೆಲುವು ಅಷ್ಟು ಈಸಿ ಆಗಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೇನೆ. ಯಾಕಂದ್ರೆ ಸೆಂಟ್ರಲ್ ಬರುವಾಗ ಎಲ್ರು ಬಿಜೆಪಿ ಮೋದಿಯನ್ನು ನೋಡ್ತಾರೆ, ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಅನ್ನು ನೋಡಲ್ಲ. ಯಾರು ನಿಂತರೂ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವಿನ್ ಆಗ್ತಾರೆ. ಯಾಕಂದ್ರೆ ಧನಂಜಯ ಕುಮಾರ್ ಇಂದ ಇಟ್ಕೊಂಡು ನೋಡಿ, ಧನಂಜಯ ಕುಮಾರ್ ಅಷ್ಟು ಸಕ್ರಿಯನಾಗಿ ಇರ್ಲಿಲ್ಲ, ಆದ್ರೂ ವಿನ್ ಆಗ್ತಿತ್ತಲ್ಲಿ ಜನಾರ್ದನ್ ಪೂಜಾರಿ ಎದುರುಗಡೆ. ಆದ್ರಿಂದ ನಾಳೆ ಅರುಣ್ ಕುಮಾರ್ ಪುತ್ತಿಲ ನಿಂತರೂ ಕೂಡ ಪಕ್ಷೇತರನಾಗಿ ಬಿಜೆಪಿ ಸೀಟ್ ಸಿಗದೆ ಅದು ವಿನ್ ಆಗೋ ಸಾಧ್ಯತೆನೇ ಇಲ್ಲ. ಅದು ಅವರ ಒಂದು ವರ್ಚಸ್ಸು ಕಡಿಮೆ ಆಗೋ ಚಾನ್ಸಸ್ ಇರ್ಬೋದು ಅಲ್ಲಿ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಸೆಂಟ್ರಲ್ ಇದು ಚುನಾವಣೆ ಅಲ್ಲ ಸರ್. ಹಾಗಾದ್ರೆ ಇಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ, ಹಾಗಾದ್ರೆ ಇಲ್ಲಿ ಯಾರೇ ಅಭ್ಯರ್ಥಿ ಕೂಡ ಆದ್ರೂ ಕೂಡ ಮ್ಯಾಟರ್ ಆಗಲ್ಲ ಅಂತ ಹೇಳ್ತೀರಿ? ಇಲ್ಲ, ಬಿಜೆಪಿ ವಿನ್ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಚಾನ್ಸೇ ಇಲ್ಲ. ಅರುಣ್ ಕುಮಾರ್ ಪುತ್ತಿಲ ವಿನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಕಾಂಗ್ರೆಸ್ ವಿನ್ ಆಗ್ತದೆ. ಯಾಕಂದ್ರೆ ಬಿಜೆಪಿ 2 ಲಕ್ಷ ಮೇಲೆ ಲೀಡಿಂಗ್ ಅಲ್ಲಿ ವಿನ್ ಆಗ್ತದಲ್ಲ ಲೋಕಸಭೆಯಲ್ಲಿ. ಮತ್ತೆ ಅಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರ್ತದಲ್ಲ ಸರ್. ಕಾಂಗ್ರೆಸ್ ವಿನ್ ಆಗ್ಲಿಕ್ಕೆ ಚಾನ್ಸೇ ಇಲ್ವಾ? ಅದ್ರಲ್ಲಿ 6 ವಿಧಾನಸಭಾ ಕ್ಷೇತ್ರ ಆಲ್ರೆಡಿ ಈಗ ಬಿಜೆಪಿ ತೆಕ್ಕೆಯಲ್ಲಿ ಉಂಟಲ್ಲ. ಸರಿ. ಪುತ್ತೂರು ಕೂಡ ಬಿಡಿ, ಅದು ಒಂದು ಅವರ ಇದರಿಂದ ಕಾಂಗ್ರೆಸ್ ಬಂದು ಬಿಟ್ರೆ ಉಳ್ಳಾಲ ಕೂಡ ಈ ಸಲ ಬಿಜೆಪಿ ಸ್ವಲ್ಪ ಮುಂದಲಿಗೆ ಬಂದಿದೆ. ಅಲ್ಲ, ಕಾಂಗ್ರೆಸ್ ಏನಾದ್ರು ಸರ್ ಮತ್ತೊಂದು ಲೆಕ್ಕಾಚಾರ ನೋಡುವಾಗ ಅರುಣ್ ಕುಮಾರ್ ಪುತ್ತಿಲ ವಿನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಪಕ್ಷೇತರನಾಗಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಆಯ್ತು ಸರ್. ಒಂದ್ ಕಡೆ ನೋಡಿ, ರಾಜ್ಯವನ್ನ ನೋಡಿದೀರಾ ಮೊನ್ನೆ 135 ಸೀಟ್ಗಳು ಕಾಂಗ್ರೆಸ್ಗೆ ಬಂತು. ಮಿರಾಕಲ್ ಹೇಳ್ಬೋದು ಅಥವಾ ಏನೋ ಹೇಳ್ಬೋದು. ಅದೇ ರೀತಿ ಮ್ಯಾಜಿಕ್ ಏನಾದ್ರು? ಅದರ ಅರ್ಥ ಬೇರೆ ಉಂಟು ಸರ್. ಅದು ಕಾಂಗ್ರೆಸ್ ಬರ್ಲಿಕ್ಕೆ ಕಾರಣನೇ ಬಿಜೆಪಿ, ಯಡಿಯೂರಪ್ಪ. ಹೌಧಾ? ಅಂದಾಗೆಲ್ಲ ಅಂತಹ ಒಂದು ಬೆಳವಣಿಗೆಗಳು ಈ ಚುನಾವಣೆಯಲ್ಲಿ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಲಿಂಗಾಯತ ಆ ಧರ್ಮದಲ್ಲಿ ಹೋಗ್ತದೆ. ಹಾಗೆ ನೀವು ನೋಡಿದ್ರೆ ಲಾಸ್ಟ್ ಚುನಾವಣೆಯಲ್ಲಿ 25-26 ಬಿಜೆಪಿ ವಿನ್ ಆಗಿಲ್ವಾ ಲೋಕಸಭೆಯಲ್ಲಿ? ಹೌದು. ಅಲ್ಲ, ಫ್ಯಾಕ್ಟ್ ಅದನ್ನ ನಾನು ಹೇಳ್ತೇನೆ. ಅದೇ ರೀತಿಯ ಏನಾದ್ರು ಒಂದು ಬದಲಾವಣೆ ಜಿಲ್ಲೆಯಲ್ಲಿ ಆದ್ರೆ ಸಾಧ್ಯನೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಒಂದು ಸಾಧ್ಯನೇ ಇಲ್ಲ ಸರ್, ಸಾಧ್ಯವಿಲ್ಲ ಆಗಿದ್ರೆ ಬಿಜೆಪಿ ಬರ್ಲಿಕ್ಕೆ. ಯಾಕಂದ್ರೆ ಕಾಂಗ್ರೆಸ್ ಬರ್ಲಿಕ್ಕೆ ಆಲ್ರೆಡಿ ಬಿಜೆಪಿ MLA-ಗಳಿದ್ದಾರೆ. ಇದನ್ನು ಪಕ್ಷೇತರಾಗಿ ಯಾರು ನಿಂತರೂ ಕೂಡ ಅವರು ಆತ್ಮವಿಮರ್ಶೆ ಮಾಡಿಕೊಳ್ಳೇಬೇಕಾಗ್ತದೆ ಇನ್ನೊಂದ್ಸಲ. ಎಸ್ ಸರ್. ಒಂದಲ್ಲ 2 ಸಾರಿ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಕಷ್ಟ ಅಂತ ಹೇಳ್ತೀರಿ ಪುತ್ತಿಲ ಅವರಿಗೆ? ಚಾನ್ಸ್ ಇಲ್ಲ ಸರ್ ಅದು. ವೆರಿ ಸಿಂಪಲ್. ಪರವಾಗಿಲ್ಲ, ಒಳ್ಳೆ ಮಾತಾಡಿದಿರಿ ತಾವು. ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳ್ತೇನೆ ನಾನು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅವರು ಪುತ್ತಿಲ ಪರಿವಾರದಿಂದ. ಅಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಹಾಗಿದ್ದಾಗ ತಮ್ಮ ಒಂದು ಅನಿಸಿಕೆ ಏನು ಈ ಒಂದು ವಿಚಾರದ ಬಗ್ಗೆ? ನಿಜವಾಗಿ ನೋಡಿದ್ರೆ ಸರ್, ಪಕ್ಷ ನೋಡಲ್ಲ, ಅಲ್ಲಿನ ವ್ಯಕ್ತಿ ನೋಡ್ತಾರೆ. ನಮ್ಮ ಲೋಕಲ್ ಕಷ್ಟಗಳಿಗೆ ಸ್ಪಂದಿಸುವ ಯಾರು, ಯಾವ ರೀತಿ ಇರ್ತಾನೆ ಅಂತ ಹೇಳಿ ನೋಡ್ತಾರೆ ಅವರು. ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ ತಾವು? ತಮ್ಮ ಪ್ರಕಾರ ಮುಖ್ಯ ಆಗುದಿಲ್ಲ. ತಮ್ಮ ಪ್ರಕಾರ ತಾವೇನ್ ಹೇಳ್ತೀರಾ? ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ ಸರ್? ಅಲ್ಲಲ್ಲ, ಒಳ್ಳೆ ಬೆಳವಣಿಗೆ ಅಂತ ಈಗ ನೋಡಿ, ಇನ್ನೊಂದು ವಿಚಾರ ನೋಡಿ. ಈಗ ನಾಳೆ ಪುತ್ತಿಲನನ್ನ ಬಿಜೆಪಿಗೆ ತೆಗೆದುಕೊಂಡು ಬಿಟ್ರು ಅಂತ ತಗೊಳ್ಳಿ. ಆವಾಗ ಬಿಜೆಪಿ ಒಳಗೆ ಅಸಮಾಧಾನ ಆಗುದಿಲ್ವಾ? ಇವರು ಬಿಜೆಪಿಗೆ ಡ್ಯಾಮೇಜ್ ಮಾಡಿದವರು ಬಿಜೆಪಿ ಕಾರ್ಯಕರ್ತರು ಇರ್ತಾರಲ್ಲ, ಬಿಜೆಪಿ ಬೆಂಬಲಿಗರು. ಇವರು ಈಗ ನೋಡಿ ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಪುತ್ತಿಲ ಪರಿವಾರ ಮಾಡಿ ಅಲ್ಲಿ ಎದುರುಗಾಡಿ ಬಿಜೆಪಿ ಎದುರು ನಿಲ್ಲಿಸಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ಆಲೋಚನೆ ಬಂದು ಪುತ್ತಿಲನನ್ನ ಈಗ ಪುನಃ ಪುತ್ತಿಲರನ್ನ ಬಿಜೆಪಿಗೆ ತಗೊಂಡು ಬಂದ್ರೆ ಬಿಜೆಪಿಯಲ್ಲಿ ಪುನಃ ಇನ್ನೊಂದು ಮನೆ 1-2 ಬಾಗಿಲು ಗ್ಯಾರಂಟಿ ಆಗ್ತದೆ ಸರ್ ಅದು. ಆದ್ರೆ ಅವ್ರು ಕೆಲಸ ಮಾಡಿದಾರಲ್ಲ ಆ ಪಕ್ಷಕ್ಕೆ ಬಹಳಷ್ಟು ವರ್ಷಗಳಿಂದ. ಮುನ್ನೆ ತನಕ ಕೂಡ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡೋ ಪ್ರಶ್ನೆ ಅಲ್ಲ. ಈಗ ಯಾಕೆ ಅಂದ್ರೆ ಈಗ ಸೆಂಟ್ರಲ್ ಚುನಾವಣೆ ಮೋದಿ ಮುಖ ಇಟ್ಟು ಅದೊಂದು ನೋಡುವಾಗ ಇಲ್ಲಿ ಕಾಂಗ್ರೆಸ್ ಬರ್ತದೆ, ಪುತ್ತಿಲ ಪಕ್ಷೇತರನಾಗಿ ನಿಂತ್ರೆ ಯಾಕೆ ನಾ ಪುತ್ತಿಲಿಗೆ ಓಟ್ ಹಾಕ್ಬೇಕಂತ ಒಂದು ನಿರ್ಧಾರ. ಅದು ಸರಿ ಅಲ್ಲ, ಅದು ತಪ್ಪಂತ ನಾನು ಹೇಳಿಲ್ಲ. ಅದು ಸರಿ ನೀವು ಹೇಳಿರುವಂತದ್ದು. ಆದ್ರೆ ನೀವು ಹೇಳಿದ್ರಿ ಪಕ್ಷಕ್ಕೆ ಎಲ್ಲಾದ್ರೂ ಕರ್ಕೊಂಡು ಬಂದ್ರೆ ತಪ್ಪ ಅಲ್ವಾ, ಡ್ಯಾಮೇಜ್ ಮಾಡಿದ್ದಾರೆ ಪಕ್ಷಕ್ಕೆ ಅನ್ನೋದಾದ್ರೆ
ಪಕ್ಷ ನಡೆಸಿಕೊಂಡಂತಹ ರೀತಿಯೂ ಕೂಡ ಹೌದು. ಅದೇ ರೀತಿ ಬಹಳಷ್ಟು ಜನರು ನೊಂದಿದ್ದಾರೆ ಈ ಭಾಗದಲ್ಲಿ, ತಮ್ಗೆ ಕೂಡ ಗೊತ್ತಿದೆ ಸರ್. ಆ ಸಂದರ್ಭ ಇದ್ದಾಗ ಆ ನ್ಯಾಯಕ್ಕೋಸ್ಕರ ಹೊರಗಡೆ ಹೋದಂತಹ ವ್ಯಕ್ತಿ ಬಹಳಷ್ಟು ಜನರಿಗೆ ಒಂದು ಏನು ನೋಡಿದಾಗ ಒಂದು ಧೈರ್ಯವನ್ನು ತುಂಬಿಸಿದಂತ ವ್ಯಕ್ತಿ. ಇರ್ಲಿ ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತಿಲರು ತೆಗೆದುಕೊಂಡ ನಿರ್ಧಾರ ಕರೆಕ್ಟ್ ಆಗಿದೆ ಇದೆ ಅಲ್ವಾ? ಓಕೆ, ರೈಟ್. ಪಕ್ಕ 1000 ಅಲ್ಲಿ 1,000% ಕರೆಕ್ಟ್ ಆಗಿದೆ. ಕರೆಕ್ಟ್ ಇದೆ. ಲೋಕಸಭಾ ಚುನಾವಣೆ ಹಾಗಿದ್ದಾಗ ಸರ್, ಹೌದು, ಹಾಗಿದ್ದಾಗ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ್ರು ಕೂಡ ಜನರಿಗೆ ಗೊತ್ತಿದೆ, ಹಾಗಾಗಿ ಅಲ್ಲಿ ರಾಂಗ್ ಮೆಸೇಜ್ ಕನ್ವೆ ಆಗಲ್ಲ ಅಂತ ನಾನು ಹೇಳ್ತಾ ಇರುವಂತದ್ದು ಅಷ್ಟೇ. ಯಾಕಂದ್ರೆ ಇತರರಿಗೂ ಕಂಪೇರ್ ಮಾಡಿದ್ರೆ ಪಂಚಾಯತ್ ನಿಲ್ಲಿಸಿಕೊಂಡು ಪುನಃ ಅದನ್ನ ಡ್ಯಾಮೇಜ್ ಗೆ ಮಾಡ್ತಾ ಇದ್ದಾರಲ್ಲ ಬಿಜೆಪಿಗೆ. ಓಕೆ, ಸರಿ, ಎನಿವೆ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದ. ಮಾತಾಡ್ತೀನಿ ನಾನು ಆ ವಿಚಾರದ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಲೋಕಸಭೆ ಬಹಳಷ್ಟು ಕಷ್ಟ ಇದೆ. ಮೋದಿಯವರ ಮುಖ ಇಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ಸಂದರ್ಭ ವಿಧಾನಸಭೆಯಲ್ಲಿ ಹೋಗಬಹುದಿತ್ತು, ಆದರೆ ಇಲ್ಲಿ ಮೋದಿ ಅವರೇ ಅಭ್ಯರ್ಥಿ ಆಗಿರ್ತಾರೆ ಲೋಕಸಭೆಯಲ್ಲಿ. ಈ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ಯಾವ ರೀತಿ ವಿಧಾನಸಭೆಯಲ್ಲಿ ಪುತ್ತಿಲ ಅವರಿಗೆ ಫಾರ್ ಆಗಿ ಬರ್ತಾ ಇತ್ತೋ, ಆದ್ರೆ ಲೋಕಸಭೆಯಲ್ಲಿ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಖಂಡಿತ. ಅಂದ್ರೆ ಅದರಲ್ಲಿ ನನಗೆ ಯಾವ ಸಂಶಯ ಇಲ್ಲ. ಈಗಿನ ಟ್ರೆಂಡ್ ಖಂಡಿತ ಲೋಕಸಭೆ ಚುನಾವಣೆಯಲ್ಲಿ ಬರ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ, ಈಗ ಅರುಣ್ ಕುಮಾರ್ ಪುತ್ತಿಲನ ಮೇಲೆ ಇಡೀ ತುಳುನಾಡು ಈ ಭಾಗದಲ್ಲಿ ಒಂದು ಸಿಂಪೆತಿ ಅಥವಾ ಒಂದು ರೀತಿಯಾದ ಇಮೇಜ್ ಖಂಡಿತ ಬಂದಿರ್ತದೆ. ಆ ರೀತಿಯಾದ ಒಂದು ಇಮೇಜ್ ಇರ್ತದೆ. ಲಾಸ್ಟ್ ಟೈಮ್ ಅಯ್ಯೋ ಅಲ್ಲಿ ಸುತ್ತಿಲ್ಲ ಸೋತರು ತುಂಬಾ ಜನ ಒಂದು ಕೊನೆಯ ಹಂತದಲ್ಲಿ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ಬಂದಾಗ ಸುದ್ದಿಗಳು ಬಂದಾಗ ಅಷ್ಟು ಬೇಜಾರಾಗಿತ್ತು. ಆದರೆ ಆವಾಗಲೂ ಅವರು ಮೋದಿಯ ವಿರುದ್ಧ ಅಲ್ಲ, ಮೋದಿ ಜೊತೆ ಅಂತ ಹೇಳಿದ್ರು. ಯೋಗಿಯ ಪರವಾಗಿ, ಮೋದಿಯ ಪರವಾಗಿ, ಆ ರೀತಿಯಾಗಿ ಹಿಂದುತ್ವದ ಪರವಾಗಿ ಅವರು ಹೇಳ್ಕೊಳ್ತಾ ಬರ್ತಾ ಇದ್ರು. ಹಾಗಾಗಿ ದೊಡ್ಡ ಮಟ್ಟದ ಒಂದು ಸಪೋರ್ಟ್ ಬಂತು. ನೀವು ಆರಂಭದಿಂದಲೇ ಮೋದಿ ವಿರುದ್ಧ ಅಥವಾ ಮೋದಿಗೆ ಸಪೋರ್ಟ್ ಇಲ್ಲ ಅಥವಾ ಆ ರೀತಿಯಾಗಿ ನಾವು ಬಿಜೆಪಿ ವಿರುದ್ಧ ಅಂತ ಎಲ್ಲಿಯಾದ್ರೂ ಅವರು ಪ್ರಚಾರ ಮಾಡಿದ್ರೆ ಬೆಂಬಲ ಸಿಗುವುದಿಲ್ಲ. ಅವರು ಬಿಜೆಪಿಯ ಭಾಗವೇ, ನಾವು ಮೋದಿಯ ಸಪೋರ್ಟೇ, ಅಂದ್ರೆ ಬಿಜೆಪಿಯಿಂದ ಸಿಗ್ಲಿಲ್ಲ ಅಂತ ನಾವು ಹೊರಗಡೆ ಬಂದದ್ದು. ನಾವು ಬಂದ್ರೆ ಬಿಜೆಪಿಗೆ ಅಥವಾ ಮೋದಿಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಬಂದದ್ರಿಂದ ಬಹುತೇಕ ಬಿಜೆಪಿಯವರು ಅಲ್ಲಿ ಸಪೋರ್ಟ್ ಮಾಡಿದ್ರು. ಅಂದ್ರೆ 200ಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಏನು ಬಿಜೆಪಿಗಿಂತ ಹೆಚ್ಚು ಮತಗಳನ್ನು ಇವರು ಪಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡಿದ್ದಾರೆ ಅಲ್ಲಿ ಬಿಜೆಪಿಯವರು. ಅಂದ್ರೆ ಅವರ ಚುನಾವಣೆ ಪ್ರಚಾರ ವಿಧಾನ ಎಲ್ಲವೂ ಒಪ್ಕೊಂಡು. ಆದರೆ ಲೋಕಸಭೆಯಲ್ಲಿ ನೀವು ಮೋದಿಯ ಫೋಟೋ ಇಟ್ಕೊಂಡು, ಅಂದ್ರೆ ಅವರು ಹೇಳ್ತಾರೆ ಮೋದಿಯ ಕೈಗಳನ್ನು ಬಲಪಡಿಸಲಿಕ್ಕೆ ಅಥವಾ ಮೋದಿಯಿಂದ ಒಂದೊಂದು ಇಲ್ಲಿಂದ ಹೋದ್ರೆ ಮಾತ್ರ ಅಲ್ಲಿ ಏನು ದೇಶವನ್ನು ಆಳ್ಬೋದು. ಈಗಾಗಲೇ ದೇಶವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಅಂದರೆ ಒಳ್ಳೆಯ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಇರಿಸುವಂತೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದೊಂದು ಸೀಟುಗಳನ್ನು ಯಾರಾದರೂ ಈ ರೀತಿಯ ಬಂಡಾಯದಿಂದ ಮಾಡಿದರೆ ಮೋದಿಯ ಏನು ಬೆಂಬಲಿಗರು ಅಥವಾ ಬಿಜೆಪಿಗಿಂತಲೂ ಹೆಚ್ಚಾಗಿ ಮೋದಿಯನ್ನು ಪ್ರೀತಿಸುವಂಥ ಅಥವಾ ಮೋದಿಗೆ ಮತ ಹಾಕುವಂಥ ಜನ ಕರಾವಳಿಯಲ್ಲಿ ಜಾಸ್ತಿ ಇದ್ದಾರೆ. ನೀವು ಪ್ರತಿ ವಿಧಾನಸಭಾ ಎಲೆಕ್ಷನ್ಗಳನ್ನು ನೋಡಿ ಅಥವಾ ಏನು ಲೋಕಸಭಾ ಚುನಾವಣೆಗಳ ಎಲೆಕ್ಷನ್ನ ವೋಟ್ಗಳನ್ನು ನೋಡಿ, ಪ್ರತಿಯೊಂದು ಕ್ಷೇತ್ರದಲ್ಲಿ 10,000, 20,000 ಹಾಗೆ 15,000 ಹೆಚ್ಚಾಗ್ತಾ ಹೋಗ್ತದೆ ಅಂತ. ಈ 2.5 ಲಕ್ಷ ಅಂತರಗಳಿಂದ ಏನು ಇವರು ಲೋಕಸಭೆಯಲ್ಲಿ ಹೆಚ್ಚು ಮತಗಳಂದ್ರೆ ರಾಜ್ಯಸಭೆಯಲ್ಲಿ ಟೋಟಲ್ 1 ಲಕ್ಷ 1.25 ಲಕ್ಷ ಆ ರೀತಿಯಾದಂಥ ಅವರೇಜ್ ಇತ್ತು ಹೆಚ್ಚಾಗಿ. ಹಾಗಾಗಿ ಇವರು ಏನು ಒಂದು ಅಂದ್ರೆ ಅದು ಮೋದಿಯ ಜನಪ್ರಿಯತೆ, ಯಾರು ನಿಂತರೂ ಕೂಡ ಮೋದಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಯಾರೇ ಗೆದ್ರೂ ಕೂಡ ಅಲ್ಲಿ ಮೋದಿಯದ್ದೇ ಏನು ಆಡಳಿತ ನಡೆಯುವುದರಿಂದ ಇಲ್ಲಿ ಏನು ಕಾಮಗಾರಿ ಅದು ಯಾರು ಬಂದರೂ ನಡೀತದೆ. ಯಾರು ಹೆಚ್ಚು ಅನುದಾನಗಳು, ಯಾರು ಮೇಲ್ಗಡೆಯಿಂದ ಪ್ರಭಾವ ಇರ್ತದೆ, ಇನ್ಫ್ಲುಯೆನ್ಸ್ ಇರ್ತದೆ, ಅವರು ತಗೊಂಡು ಬರ್ತಾರೆ. ಇಲ್ಲಿ ಈ ವಿಷಯ ಬಂದಾಗ ಅರುಣ್ ಕುಮಾರ್ ಪುತ್ತಿಲ ಮತ್ತೆ ಸದ್ಯದ ಇರುವಂತದ್ದು MP ನಳಿನ್ ಕುಮಾರ್ ಕಟೀಲ್ ಅವರ ನಡುವೆ ತುಲನೆ ಮಾಡ್ತಾರೆ. ಒಂದು. ಎರಡನೇದ್ದು ಮೋದಿ ಮತ್ತೆ ಅರುಣ್ ಕುಮಾರ್ ಪುತ್ತಿಲ ಮತ್ತೆ ತುಲನೆ ಮಾಡ್ತಾರೆ. ಯಾಕಂದ್ರೆ ಡೈರೆಕ್ಟ್ ಹಿಟ್ ಅವರು ಬರೋದ್ರಿಂದ. ಆವಾಗ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಆಕ್ರೋಶ ಇದ್ದವರು ಕೂಡ ಮೋದಿಗೆ ಏನು ಮುಖ ನೋಡಿ ವೋಟ್ ಹಾಕೋದ್ರಿಂದ ಪುತ್ತೂರಿನಲ್ಲಿ ಬಂದಂತಹ ಬೆಂಬಲ ಖಂಡಿತ ಬರುವುದಿಲ್ಲ. ನಾನು ಕೂಡ ಏನು ನೋಡುವಾಗ ಇದು ಮಾಡುವ ಆಲೋಚನೆ ವಿಶ್ಲೇಷಣೆಗಳನ್ನು ಮಾಡುವಾಗ ಅರುಣ್ ಕುಮಾರ್ ಪುತ್ತಿಲ್ ಅವರದ್ದು ಪ್ಲಸ್, ನಳಿನ್ ಕುಮಾರ್ ಕಟೀಲ್ ಅವರದ್ದು ಪ್ಲಸ್ಗಳು ಬೇರೆ ಬೇರೆ. ಏನು ಪುತ್ತಿಲರ ಪ್ಲಸ್ ಇರುವಂತದ್ದು ನಳಿನ್ ಕುಮಾರ್ ಕಟೀಲ್ ಮೈನಸ್, ನಳಿನ್ ಕುಮಾರ್ ಕಟೀಲ್ ಅವರ ಪ್ಲಸ್ ಇರುವಂತದ್ದು ಪುತ್ತಿಲರ ಮೈನಸ್. ಹಾಗಾಗಿ ಅದು ಸ್ವಲ್ಪ ದೂರದ ಏನು ಅವರ ಅಂತರ ದೊಡ್ಡದು ಕಾಣ್ತದೆ. ಯಾಕಂದ್ರೆ ಇವರು ಫೀಲ್ಡ್ ನಲ್ಲಿ ಇರುವಂತ ನಾಯಕ.
ಒಂದು ಕಾಲದಲ್ಲಿ ನಳಿನ್ ಕುಮಾರ್ ಕಟೀಲ್ ಕೂಡ ಏನು ಗವಾಮಯನೆ ಆಗದಿಂದ ಹಿಡಿದು RSS ಗಣಪತಿ ಏನು ಸಂಘ ಕಾರ್ಯ ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಒಂದು ರಾಜ್ಯಾಧ್ಯಕ್ಷನಾಗುವವರೆಗೆ ಬಂದ್ರು. ರಾಜ್ಯಾಧ್ಯಕ್ಷನಾಗಿ ಬರುವಾಗಲೂ ಸಿಕ್ಕಾಬಟ್ಟೆ ಸಪೋರ್ಟ್ ಇತ್ತು ಮತ್ತೆ ಆವಾಗ ಎಲ್ಲ ಕಡೆಯಿಂದಲೂ ಬೆಂಬಲಗಳು ಬರ್ತಾ ಇತ್ತು. ಒಂದು ಕಡೆ ಟ್ರೋಲ್ ಆಗ್ತಾ ಇತ್ತು. ಯಾಕೆ ಹೇಳಿದ್ರೆ ಯಾರು ಈ ಬಿಜೆಪಿಯಿಂದ ಅಥವಾ ನಳಿನ್ ಕುಮಾರ್ ಕಟೀಲ್ ರವರು ಏನೋ ಕುಮ್ಮಕ್ಕು ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಏನು ಕೆಲವರು ಸೀಟ್ಗಳನ್ನ ಕರ್ಕೊಂಡು ಅಭ್ಯರ್ಥಿ ಸ್ಥಾನವನ್ನ ಆಕಾಂಕ್ಷೆ ಇತ್ತು, ಅವರಿಗೆ ಸಿಗಲಿಲ್ಲ ಅಂತ ಅವರೊಂದು ಗುಂಪಾಗಿ ಅಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ರು. ಕಳೆದ ಬಾರಿ ಚುನಾವಣೆಯಲ್ಲಿ ಮಾತ್ರ ಎಲ್ಲರೂ ಒಟ್ಟಾಗಿ ವಿರುದ್ಧವಾಗಿ ಟ್ರೋಲ್ಗಳು ಅಥವಾ ವಿರೋಧ ಅಭಿಯಾನಗಳನ್ನು ನಡೆಸಿದ್ರಿಂದ ಈಗ ಕೊನೆಗೆ ಯಾಕೆ 3-4 ವರ್ಷಗಳ ನಂತರ ಈ ರೀತಿ ದೊಡ್ಡ ಮಟ್ಟದಾದ ಟ್ರೋಲ್ಗಳು ನಡೀತಾ ಇದೆ ಹೇಳಿದ್ರೆ, ಒಂದು ಆಸೆ ಇರ್ತದೆ, ಯಾರಾದ್ರೂ ಅಧ್ಯಕ್ಷರಾದ್ರೆ ಅಥವಾ ಯಾರು CM ಆದ್ರೆ ನಮ್ಗೇನಾದ್ರೂ ಹೆಲ್ಪ್ ಮಾಡ್ಬೋದಾ ಪರ್ಸನಲ್ ಆಗಿ. ತುಂಬಾ ಪ್ರಭಾವಿಗಳಿರ್ತಾರೆ, ಅಂದ್ರೆ ಅಂತ ಪರ್ಸೆಂಟ್ ಇರುವುದು ಒಂದು 2-3% ಒಂದು ಸಮಾಜದಲ್ಲಿ ಒಂದು 5ರಿಂದ ಒಳಗೆ % ಇರ್ತದೆ. ಅವ್ರು ಮಾತ್ರ ತುಂಬಾ ಕಡೆ ಅಭಿಪ್ರಾಯಗಳನ್ನ ಹೇಳಬಲ್ಲವರು ಮತ್ತೆ ಅಭಿಪ್ರಾಯವನ್ನು ಮೂಡಿಸುವಂತ ಒಂದು ಎಲೈಟ್ ಪೀಪಲ್ಗಳು ಇರ್ತಾರೆ. ಅವರು ಏನು ಇಂತಹ ಕೆಲಸಗಳ ಅಧ್ಯಕ್ಷರಾದಾಗ ಮುಖ್ಯಮಂತ್ರಿ ಆದಾಗ ತಮ್ಮ ಕೆಲಸವನ್ನು ಮಾಡಿಕೊಂಡು ಅವರಿಗೆ ಆ ಭಾಗದಲ್ಲಿ ಲೀಡರ್ಶಿಪ್ ಅಥವಾ ಅವರ ಒಂದು ಕ್ಷೇತ್ರದಲ್ಲಿ ಒಂದು ನಾಯಕತ್ವ ಮಾಡಿಕೊಂಡು ಅವರು ಅಥವಾ ಪರ್ಸನಲ್ ಆಗಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಮಾಡ್ತಾರೆ. ಅಂತಹ ಕೆಲಸಗಳು ಯಾವಾಗ ಆಗ್ಲಿಲ್ವೋ ಆವಾಗ ಹೆಚ್ಚಿನ ಒಂದು ಅವರ ವಿರುದ್ಧವಾದಂಥ ಆಕ್ರೋಶಗಳು ಇರ್ತದೆ ವೈಯಕ್ತಿಕವಾಗಿ. ಆವಾಗ ಅವರನ್ನು ಟ್ರೋಲ್ ಮಾಡುವಾಗ ಅಂದರೆ ಹೆಚ್ಚಾಗಿ ಹೆಸರಿಲ್ಲದ ಪೇಜ್ಗಳಲ್ಲೇ ಹೆಚ್ಚುಗಳು ಟ್ರೋಲ್ ಆಗ್ತಾ ಇದೆ ಆರಂಭದಲ್ಲಿ. ಅವಾಗ ಯಾರು ಎದುರು ಬೀಳಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಅದಾದ ಮೇಲೆ ಎಲ್ಲರೂ ಶುರು ಮಾಡಿದ್ಮೇಲೆ ಮತ್ತೆ ಒಬ್ಬೊಬ್ಬರಾಗಿ ಶುರು ಮಾಡಿದ್ಮೇಲೆ ಈಗ ಎಲ್ಲರೂ ಕೂಡ ಟೀಕೆ ಮಾಡೋದು, ಟ್ರೋಲ್ ಮಾಡೋದು. ಅದು ಒಂದು ಮೈನಸ್ ಏನು ಹೇಳಿದೆ ನಳಿನ್ ಕುಮಾರ್ ಕಟೀಲ್ ಅವರದು. ಆರಂಭದಲ್ಲೇ ಅದನ್ನ ಸೋಷಿಯಲ್ ಮೀಡಿಯಾವನ್ನ ನೆಗ್ಲೆಕ್ಟ್ ಮಾಡಿದ್ರಿಂದ ಅವರು ಆ ಟ್ರೋಲ್ ಅನ್ನು ಆರಂಭದಲ್ಲೇ ಅವರು ದಾಲಾಪದಿಂದ ಬಿಟ್ಟದ್ದಕ್ಕೋಸ್ಕರ ಅವರು ಈ ರೀತಿಯ ಜಾಸ್ತಿನ ಟ್ರೋಲ್ಗಳನ್ನು ಮಾಡಿದ್ರು. ಆದ್ರೆ ಉಳಿದೆಲ್ಲ ಸಂಸದರಿಗೆ ಕಂಪೇರ್ ಮಾಡಿದರೆ ಇವರು ಮೈನಸ್ ಅಂದ್ರೆ ಇವರು ಈ ಕಾಮಗಾರಿಗಳ ಲೆಕ್ಕದಲ್ಲಿ ಅಥವಾ ಉಳಿದ ಎಲ್ಲ ರಾಜ್ಯದ 25 ಸಂಸದರ ಲೆಕ್ಕದಲ್ಲಿ ನೋಡಿದ್ರೆ ಇವರಿಗೆ ಹಿಂದೆ ಆದ್ರೂ ಒಂದು ಟೈಮ್ಸ್ ಸರ್ವೆ, ಅದು ಇಂಗ್ಲಿಷ್ ಮಾಧ್ಯಮದ ಸರ್ವೆಯಲ್ಲಿ ನಂಬರ್ 1 ಸಂಸದ ಅಂತ ಬಂದಿದೆ. ಅಥವಾ ಕಾಮಗಾರಿಗಳ ಲೆಕ್ಕಾಚಾರದಲ್ಲಿ ಬಂದರೂ ಕೂಡ ಏನು ಕಮ್ಮಿ ಆಗುದಿಲ್ಲ, ಅಂದ್ರೆ ಉಳಿದವರಿಗೆ ಹೋಲಿಸಿದ್ರೆ ಒಳ್ಳೆಯ ಮೇಲ್ಮಟ್ಟದಲ್ಲೇ ಇದ್ದಾರೆ. ಮತ್ತೆ ಫೀಲ್ಡ್ ನಲ್ಲಿ ಇತ್ತೀಚೆಗೆ ಯಾಕೆ ಇಲ್ಲ ಹೇಳಿದ್ರೆ ಅವ್ರು ರಾಜ್ಯ ಮಟ್ಟದ ಒಂದು ಅವರು ಇಟ್ಕೊಂಡಿದ್ದಾರೆ. ಮತ್ತೆ ರಾಜ್ಯ ಇಲ್ಲಿ ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಈ ತರ ಮೈನಸ್ಗಳೆಲ್ಲ ಆ ರೀತಿಯಾಗಿ ಮೂಡಿದ್ದೆ ಹೇಳಿದ್ರೆ ನಮಗೂ ಕೂಡ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ನಮ್ಮ ಕೆಲಸಗಳನ್ನ ಯಾರು ಇಂಡಿವಿಜುವಲ್ ಕೆಲಸಗಳನ್ನ ಹೋಗಿದ್ದು ಕೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವಾಗಿ ಅವ್ರ ಹೆಸರು ಹೇಳ್ಕೊಂಡು ಮಾಡಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅಂದ್ರೆ ನೀವಾಗಿ ಹೋಗಿ ನಮ್ದೊಂದು ಕೆಲಸ ಮಾಡಿದ್ರೆ ಅವ್ರ ಹತ್ರ 1000 ಜನ 1,00,000 ಜನ ಬರ್ತಾರೆ, ಅಂದ್ರೆ ರಾಜ್ಯ ಆಗೋದ್ರಿಂದ ಆಗುದಿಲ್ಲ. ಆದ್ರೆ ಅವರ ಹೆಸರು ಹೇಳ್ಕೊಂಡು ಕೆಲಸ ಮಾಡೋರು ಮಾಡಿಕೊಳ್ತಾರೆ ಅಂತ. ಹಾಗಾಗಿ ಅವ್ರದ್ದು ಆ ರೀತಿಯಾದಂತ ಒಂದು ಅಂದ್ರೆ ಮಾಡ್ಲಿಕ್ಕೆ ಪುಡ್ಸೋತಿಲ್ಲ ಅಥವಾ ಆ ತರ ಆಗುದಿಲ್ಲ. ಸಣ್ಣ ಪುಟ್ಟದ್ದು ಏನಿದ್ರೆ ಮಾಡಿ ಅಂತ ಬಿಡ್ತಾರೆ, ಫಾಲೋ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವ್ರದ್ದು ಆ ರೀತಿಯಾಗಿ ಮೈನಸ್ ಆಯ್ತು. ಇವ್ರದ್ದು ಅರುಣ್ ಪುತ್ತಿಲ್ ಅವ್ರದ್ದು ಏನ್ ಹೇಳಿದ್ರೆ, ಇಲ್ಲಿ ತಮ್ಮ ಏರಿಯಾಗಳಲ್ಲಿ ಅಥವಾ ಈ ಪ್ರದೇಶದಲ್ಲಿ ಒಂದು ಯುವಕರ ಪಡೆಯನ್ನು ಇಟ್ಕೊಂಡು ಸಂಘಟನಾತ್ಮಕವಾಗಿ ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲ ರೀತಿಯಲ್ಲಿ ಒಳ್ಳೆ ಮುದಲ್ಗಟ್ಟಿ ಬಲಿಷ್ಠರಾಗಿದ್ದಾರೆ. ಇವರು ತುದಿಯಲ್ಲಿ ಬಲಿಷ್ಠರಾಗಿದ್ದಾರೆ. ಮುದಲ್ಗಟ್ಟಿನ ತಂಡ ಇವರು ತುದಿಯಲ್ಲಿ ಕಿರೀಟಗಟ್ಟಿ ಇದೆ ನಳಿನ್ ಕುಮಾರ್ ಕಟೀಲ್ ಅವರು. ಓಕೆ, ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಓಕೆ, ಕರೆ ಕಟ್ ಆಗಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಮಾಡಿ. ಮಾತನಾಡಿದಾಗ ತಾವುಗಳು ಮಾತಾಡಿ, ಇಲ್ಲಿದ್ರೆ ಕರೆ ಕಟ್ ಮಾಡ್ತೀವಿ ನಾವು. ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಲೈನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಬಹಳಷ್ಟು ಕಾಯ್ಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನ ತಾವುಗಳು ಕೂಡ ಕಾಯ್ತಾ ಇರ್ತೀರಾ ನಾವು ಚರ್ಚೆನ ಮಾಡಿದಾಗ. ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಎಸ್ ಸರ್, ತುದಿಯಲ್ಲಿ ಗಟ್ಟಿದ್ದಾರೆ. ಈಗ ಇವರ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ವರ್ಗ ಏನು ಹೇಳಿದ್ರೆ ಕೆಳಗೆ ಪ್ರಚಾರ ಮಾಡುವಂತ ಮಾಧ್ಯಮ ಹ್ಯಾಂಡಲ್ ಮಾಡುವಂತ ವರ್ಗ ಅಷ್ಟು ಪ್ರಬಲವಾಗಿ ಕಟ್ಕೊಳ್ಳಿಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ಅಷ್ಟು ಅಗತ್ಯ ಬರಲಿಲ್ಲ. ಯಾಕೆ ಹೇಳಿದ್ರೆ ಮೇಲ್ಮಟ್ಟದಲ್ಲಿ ಅವರು ಪ್ರಭಾವಶಾಲಿಯಾಗಿದ್ದಾರೆ. ಮೇಲ್ಮಟ್ಟ ನಳಿನ್ ಕುಮಾರ್ ಕಟೀಲ್ ಅಷ್ಟು ಪ್ರಭಾವಶಾಲಿ ಪ್ರಸ್ತುತವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಯಾರು ಕಾಣುವುದಿಲ್ಲ. ಯಾಕೆ ಹೇಳಿದ್ರೆ BL ಸಂತೋಷಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಅಂದ್ರೆ ಇಡೀ ಈ ಭಾಗದ ಒಂದು ಎಲ್ಲವನ್ನ ನಿರ್ಧಾರ ಮಾಡುವಂತ ಬಹುತೇಕ ಪ್ರಭಾವ ಇರುವಂತವರು BL ಸಂತೋಷ್ ಜಿ. ಅವರು BL ಸಂತೋಷ್ ಅವರ
ಇವರು ಏನು ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಿದ್ರೆ ಅವರು ಸಂತೋಷ್ ಏನು ಹೇಳ್ತಾರೆ ಅದನ್ನ ಚಾಚೂ ತಪ್ಪದೆ ಪಾಲಿಸುವಂತಹ ಒಂದು ವ್ಯಕ್ತಿತ್ವ ಅಥವಾ ಆ ರೀತಿಯಾದಂಥ ಕೆಲಸವನ್ನ ನಳಿನ್ ಕುಮಾರ್ ಕಟೀಲ್ ಮಾಡ್ತಾರೆ. ಅದು ಅಲ್ಲದೆ ನಡ್ಡಾ ಇರ್ಬೋದು, JP ರಾಜ್ಯಾಧ್ಯಕ್ಷರು ಅಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಏನು ನಳಿನ್ ಕುಮಾರ್ ಕಟೀಲ್ ಮೇಲೆ ಒಂದು ವಿಶೇಷವಾದ ಒಲವು ಯಾಕೆ ಅಂತ ಹೇಳಿದ್ರೆ ಅವರ ಅಧ್ಯಕ್ಷ ಸ್ಥಾನ ಏನು ಚುನಾವಣೆ ಆದಾಗ ಫಸ್ಟ್ಗೆ ನಾಮಿನೇಷನ್ ಅಂದ್ರೆ ಸೂಚನೆ ಮಾಡುವಂಥದ್ದು ಇರ್ತದಲ್ಲ ಅದನ್ನ ಮಾಡಿದ್ದು ನಳಿನ್ ಕುಮಾರ್ ಕಟೀಲ್. ಅವರಿಗೆ ಆ ರೀತಿಯಾಗಿ ಇಷ್ಟು ಎಲ್ಲ ದೇಶದ ಎಲ್ಲ ರಾಜ್ಯ ಬಿಜೆಪಿಗಳ ರಾಜ್ಯಗಳ ರಾಜ್ಯಾಧ್ಯಕ್ಷರು ಇದ್ರೂ ಕೂಡ ಇವರು ಒಬ್ರು ಇವರ ಸೂಚನೆ ಮೊದಲನೇ ಬಾರಿಗೆ ಸೂಚಿಸಿದ್ದಂತ ಹೆಸರಾದ್ರಿಂದ ಅವರಿಗೆ ಚೆನ್ನಾಗಿ ನೆನಪಿರ್ತದೆ, ಚೆನ್ನಾಗಿ ಗೊತ್ತಿರ್ತದೆ. ಮತ್ತೆ ಆಗ ಸತತವಾಗಿ ಗೆಲುವುಗಳನ್ನು ಕೂಡ ಆಗ ಆ ಸಂದರ್ಭದಲ್ಲಿ ಕಂಡಂಥದ್ದು, ಹಾಗೆ ಕನೆಕ್ಷನ್ ಇರ್ತದೆ. ಅಮಿತ್ ಶಾ ಕೂಡ ಇವರು ಮೂರು ಬಾರಿ ಸದಸ್ಯರು MP ಆದ್ರಿಂದ ಪರಿಚಯ ನಿಕಟವರ್ತಿ ಇದೆ. ಮತ್ತೆ ಇವರು ಹೆಚ್ಚು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಗೆ ಗೊತ್ತಲ್ವಾ, ತಗ್ಗಿ ಬಗ್ಗಿ ಮೇಲ್ಗಡೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಮೇಲ್ಮಟ್ಟದಲ್ಲಿ ಇವರು ವೆರಿ ವೆರಿ ಸ್ಟ್ರಾಂಗ್ ಇದ್ದಾರೆ, ಅಂದ್ರೆ ತುಂಬಾ ಬಲಿಷ್ಠರಾಗಿದ್ದಾರೆ. ಬುಡ ಸ್ವಲ್ಪ ಕೊಚ್ಚಿ ಹೋಗ್ತಾ ಇದೆ, ಬುಡ ಕೊಚ್ಚಿ ಹೋಗಿದೆ ಬಹುತೇಕ, ಆದ್ರೆ ಮೇಲೆ ಅವ್ರದ್ದು ಗಟ್ಟಿದೆ. ಹಾಗಾಗಿ ಮೇಲೆ ಅವ್ರು ಹಿಡ್ಕೊಳ್ತಾರೆ. ಇವ್ರು ಏನೇ ಮಾಡಿದ್ರು ಕೂಡ ಮೇಲೆ ನಳಿನ್ ಕುಮಾರ್ ಕಟೀಲ್ ಅನ್ನು ಹಿಡ್ಕೊಳ್ತಾರೆ, ಅವ್ರು ಬಿಡುವ ಯಾವುದೇ ಸಂದರ್ಭ ಇಲ್ಲ. ಅದಾದ ಮೇಲೆ ಇವರಿಗೆ ನಳಿನ್ ಕುಮಾರ್ ಕಟೀಲ್ ಎಲ್ಲಿಯಾದ್ರೂ MP ಎಲೆಕ್ಷನ್ ಅಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ, ಗೆದ್ರೆ ಮಿನಿಸ್ಟರ್ ಆಗ್ತಾರೆ ಎನ್ನುವಂತ ಒಂದು ವಾತಾವರಣ, ಅಂದ್ರೆ ಆ ರೀತಿಯಾದಂತ ವಿಚಾರ ಕೂಡ ಬರ್ತಾ ಇದೆ. ಈಗ ಅದಕ್ಕಾಗಿ ಅರುಣ್ ಕುಮಾರ್ ಪುತ್ತಿಲ ಬಂದ್ರೆ ಖಂಡಿತ ಅದೊಂದು ಇವರ ಅಭಿಯಾನಕ್ಕೆ ತುಂಬಾ ಕಷ್ಟ ಆಗ್ತದೆ, ತುಂಬಾ ತ್ರಾಸು ಪಡ್ಬೇಕಾಗ್ತದೆ. ಎಷ್ಟೇ ಬಿಜೆಪಿ ಕಣ್ಣು ಮುಚ್ಚಿ ಓಟ್ ಹಾಕ್ತಾನೆ ಹೇಳಿದ್ರು ಕೂಡ ಅರುಣ್ ಕುಮಾರ್ ಪುತ್ತಿಲನಿಗೆ ಏನು ಪುತ್ತೂರಿನ ಹಾಗೆ ಖಂಡಿತ ಬೆಂಬಲ ಸಿಗ್ಲಿಕ್ಕಿಲ್ಲ, ಅದೊಂದು ಬೇರೆ ವಿಷಯ. ಅದು ಎಲ್ಲಾ ಸಂದರ್ಭದಲ್ಲೂ ಅದೇ ರೀತಿ ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಬಟ್ ಅವರ ಮೇಲೆ ಅನುಕಂಪ ಇದೆ, ಅವರೊಬ್ಬ ಪ್ರೀತಿ ಕೂಡ ಇದೆ. ಅದೇ ಮೋದಿಯ ಮುಖ ನೋಡುವಾಗ ಖಂಡಿತ ಮೋದಿ ಮೇಲೆ ಬಲಪಡಿಸಬೇಕು, ಕಮ್ಯುನಿಸ್ಟರು ಉಳಿದ ಯಾರು ಇವರೆಲ್ಲ ಏನು ಹಿಂದುತ್ವ ವಿರೋಧಿಗಳೆಲ್ಲ ಬರ್ತಾರೆ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಅವರನ್ನ ಬಾಯಿ ಮುಚ್ಚಿ ಅರುಣ್ ಕುಮಾರ್ ಪುತ್ತಿಲರನ್ನ ಮುಚ್ಚಿ ಕೆಲಸವನ್ನ ದಮನ ಮಾಡುವಂತ ಕೆಲಸ ಕೂಡ ಆಗ್ತದೆ. ಯಾಕೆ ಹೇಳಿದ್ರೆ ಮೇಲ್ಗಡೆ ಮೋದಿಯ ಆಡಳಿತ ಬೇಕು ಅಂತ ಹೇಳುವ ಆದ್ರಿಂದ. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಮೇಲ್ಗಡೆ ಬಲಿಷ್ಠವಾಗಿರೋದ್ರಿಂದ ಮತ್ತೆ ಇವರು ಕೆಳಗಡೆ ಬಲಿಷ್ಠ ಆಗಿರೋದ್ರಿಂದ ಇವರನ್ನ ಇಲ್ಲಿ ಏನಾದ್ರು ಸ್ಥಾನಮಾನ ಕೊಟ್ಟು, ಒಳ್ಳೆ ಹುದ್ದೆ ಸ್ಥಾನಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ MP ಎಲೆಕ್ಷನ್ ಮುಂಚೆ ಒಂದು MLC ಚುನಾವಣೆ ಇರ್ತದೆ. ಅದರಲ್ಲಿ ಏನಾದರೂ ಬಹಳ ಕಷ್ಟ, ಅದು ಆ ಥರ ಕೊಡುವುದಿಲ್ಲ. ಆ ಥರ ಒಂದು ಆಫರ್ ಕೂಡ ಇದೆ, ಅಂದ್ರೆ ಆ ಥರ ಒಂದು ಚರ್ಚೆಗಳು ನಡೀತಾ ಇದೆ, ಆ ಥರ ಬರ್ತದೆ ಅಂತ. ಅಥವಾ ಒಳ್ಳೆಯ ಹುದ್ದೆ ಸ್ಥಾನಮಾನ ಕೂಡ ಇದೆ. ಕನಿಷ್ಠ ಜಿಲ್ಲಾಧ್ಯಕ್ಷ ಹುದ್ದೆಯಿಂದ ಹಿಡಿದು MLC ವರೆಗೂ ಕೂಡ ಚರ್ಚೆಗಳಾಗ್ತವೆ. ಮುಂದಿನ ಪುತ್ತೂರು ಎಲೆಕ್ಷನ್ ನಲ್ಲಿ, ಪುತ್ತೂರು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರು ಅರುಣ್ ಕುಮಾರ್ ಪುತ್ತಿಲನ್ನ ಮಾಡಬೇಕು ಎನ್ನುವಂಥದ್ದು ಅವರ ಒಂದು ಬೇಡಿಕೆ ಕೂಡ ಇದೆ. ಹಾಗಾಗಿ ಇದೆಲ್ಲವೂ ಆದ್ರೆ ಈ ಕಡೆಯಿಂದ ನಳಿನ್ ಕುಮಾರ್ ಕಟೀಲ್ ಕೆಲಸ ಹಾದಿ ಸುಗಮ ಆಗ್ತದೆ. ಆಮೇಲೆ ಏನು ವಿರೋಧಗಳು ಆ ಕಡೆ ಹರೀಶ್ ಪೂಂಜಾನಿಗೂ ಆ ರೀತಿಯ ವಿರೋಧಗಳಲ್ಲಿ ತುಂಬಾ ಸೋಲಿ ಬಿಡ್ತಾರೆ ಅನ್ನುವಂಥ ಭಾವನೆಗಳನ್ನು ಮೂಡಿಸಿದ್ರು. ಇಲ್ಲೂ ಕೂಡ ಆ ರೀತಿಯಾಗಿ ಮೂಡಿದ್ರು, ಅದೆಲ್ಲ ಅಷ್ಟೇ ನಗಣ್ಯ. ಹಾಗಾಗಿ ಗೆದ್ರೆ ಮಿನಿಸ್ಟರ್ ಆಗುವ ಚಾನ್ಸ್ ಇದೆ ಅಂತ ಹೇಳುವಂತ ಒಂದು ಆಶಾಭಾವನೆ ಕೂಡ ಇರುವುದರಿಂದ ಹಾಗಾಗಿ ಒಂದು ಈ ಮಧ್ಯದಲ್ಲಿ ಪ್ಲೇಟ್ ಚೇಂಜ್ ಮಾಡ್ತಾರೆ. ಅಧಿಕಾರ ಬಂದಾಗ ಒಂದು ಕಡೆ ವಾಲ್ವ ವರ್ಗವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತದೆ. 6 ಟಿಕೆಟ್ ಗ್ಯಾರಂಟಿ ಆಪುಂಡ್ಗೆ ಮಾರಾರಿಗೆ ಗ್ಯಾರಂಟಿ ಅಂಡ ಅರೆಗೆ ಒಂಜಿ ಮಿನಿಸ್ಟ್ರಿ ಇಲ್ಲ ತಿಕ್ಕುನ ಗೆಂದುವೇರು ನಾವು ಗೆಂದು ನಡೆದಾಲ್ ತೊಂದರೆ ಮಿನಿಸ್ಟರ್ ಅಂಡ ಬೊಕ್ಕ ಎಂಕ್ಲಿಗೆ ಮೂಲಿ ಬೇಲೆ ಮಲ್ಪೋಲಿ ಕಾಂಟ್ರಾಕ್ಟ್ ಅವು ಒಂದು ಅಂತ ಎಲ್ಲ ಏನು ಬೇಕಾದ್ರೂ ಮಾಡಿಸ್ಬೋದು. ಒಮ್ಮೆ ಲೆಟರ್, ಅದು ನಳಿನ್ ಕುಮಾರ್ ಕಟೀಲ್ ಲೆಟರ್ ಕೊಡ್ಲಿಕ್ಕೆ ಏನು ಹಿಂದೇಟ್ ಆಗುದಿಲ್ಲ. ಖಾದರ್ ಕೂಡ ಹಾಗೆ, ಖಾದರ್ ಕೂಡ ಎಷ್ಟು ಬೇಕಾದ್ರೂ ಲೆಟರ್ ಕೊಡ್ತಾರೆ. ನಳಿನ್ ಕುಮಾರ್ ಕಟೀಲ್ ಕೂಡ ಲೆಟರ್ ಕೊಡೋದ್ರಲ್ಲಿ ಹಿಂದೇಟ್ ಮಾಡೋದಿಲ್ಲ. ಆದ್ರೆ ಅವರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಆ ಒಂದು ಪ್ಲಸ್ ಪಾಯಿಂಟ್ಗಳು ಇರುವುದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಅನ್ನುವಂಥದ್ದು ದೊಡ್ಡ ಆಗುವ ಗ್ಯಾರಂಟಿ ನನಗೆ ಖಂಡಿತ ಕಾಣ್ತಾ ಇದೆ. ಈ ಹಂತದಲ್ಲಿ ನನಗೆ ಕಾಣ್ತಾ ಇಲ್ಲ. ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಕೂಡ ಅವರಿಗೆ 2 ಬಾರಿ ಈ ತರ ಮೋಸ ಆಗಿದೆ, ಒಳ್ಳೆ ಹುದ್ದೆ ಕೊಡ್ತೇನೆ ಅಂತ. ಈಗಲೂ ಕೂಡ ಹುದ್ದೆ ಕೊಟ್ಟರೆ ಅವರು ಸುಮ್ಮನಾಗುವ ಸಾಧ್ಯತೆ ಇರುವುದರಿಂದ ಇವರು ಆದಷ್ಟು ಬೇಗ ಆ ಹುದ್ದೆಯನ್ನು ಕೊಟ್ಟು ಶಮನ ಮಾಡಿಕೊಂಡ್ರೆ, ಮತ್ತೆ ಅದು ಚೆಂಡು ಇಲ್ಲಿಲ್ಲ, ರಾಜ್ಯದಲ್ಲಿ ಇಲ್ಲ. ಈಗ ಅದು ಮೇಲ್ಗಡೆ ಅಮಿತ್ ಶಾ ಕಡೆಯಿಂದ ಅಲ್ಲಿಂದ ಬಂದ್ರಿಂದ ಅಲ್ಲಿಂದ ಒಂದು ಸೂಚನೆ ಬಂದ್ರೆ ಖಂಡಿತ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಒಂದು ಒಳ್ಳೆ ಪೋಸ್ಟ್ ಸಿಗ್ತದೆ. ಈ ಕಡೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಖಂಡಿತ ಟಿಕೆಟ್ ಸಿಗ್ತದೆ. ಮತ್ತೆ ಅವರ ಫ್ಯೂಚರ್ ಕೂಡ ಚೆನ್ನಾಗಾಗ್ತದೆ ಅಂತ ನನಗೆ ಅನಿಸ್ತಾ ಇದೆ, ನನ್ನ ವಿಶ್ಲೇಷಣೆ. ನಿಮ್ಮ ವಿಶ್ಲೇಷಣೆ ಬರ್ತೇನೆ ನಾನು ಇಲ್ಲಿ. ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ, ಯಾರ ಪರವಾಗಿದೆ ಮತ್ತೆ ಏನ್ ಹೇಳ್ತಾ ಇದ್ದಾರೆ ನಾನು ಹೇಳ್ತೇನೆ ಸರ್. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್?
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಿತೇಶ ನಿತೇಶ್ ಎಲ್ಲಿಂದ ಸರ್? ಕೂಡ್ಲಾರ್ದೆ ಪಾತ್ರಲ್ಲ ಸರ್. ನಮ್ಮ ನಳಿನ್ ಕುಮಾರ್ ಕಟೀಲ್ ಇಸ್ನೇಟದ ಬೇಲೆದಲ್ಲ ಆತಿಜೆ ತೊಂದರೆ ಇಜ್ಜಿ ಬೊಕ್ಕ ಅರಸಿ ಯಾಪಲ ಇತ್ತಿನನಿ ಪ್ರತಿ ವರ್ಷ ಎಲ್ಲ ಒಂದೊಂದು ಈ ಸರ್ತಿ ಮಾತ್ರ ಒಂಚೂರು ಜೋಡು ಅವನೊಂದು ఒక ನಿಜವಾದ ಬಿಜೆಪಿನ ಸೋಪಾದಿನಿ ನಿಜವಾದ ಕ್ಲಿಯರ್ ಕೊಂಡ ಬೇಗನ್ ಬಂಡ ಬಿಜೆಪಿ ಕೇಂದ್ರ ಬಿಜೆಪಿ ಕೊರಂದ್ ಮಣಿಪಂದ್ ಲಾಸ್ಟ್ ಟೈಮ್ ಸೂರತ್ ಸತ್ಯಜಿತ್ ಸೂರತ್ ಕರ್ಲ ಅಂಚ ಬಂಡು ದಾರದಲ್ಲ ಆಪೋಸಿಟ್ ದಲ್ಲ ಮಂತಿಜೇರತೆ ಉಂತಿಜೇರತೆ ಅಂಚನೆ ಮೆರೆಗ್ಲ ಲಾಸ್ಟ್ ಟೈಮ್ ಆಪೋಸಿಟ್ ಉಂದೋಡು ಲೆಜ್ಜಾಂಡ್ ಅವೇನು ಬಿಜೆಪಿ ಇನಿ ಕೊರ್ಜಿರ್ನ ಬಕ್ಕ ನೆಕ್ಸ್ಟ್ ಅಂಡಲ್ಲ ಕುರುವೆ ರತ್ನ ಬಿಜೆಪಿ ವರ್ಕ್ ಮಂತದ್ದು ತೋಜಾದ್ ಯಾನಿ ಎಂಚಿನ ತೋಜಾದ್ ನೆಕ್ಸ್ಟ್ ಕೇಂದ್ರ ಇತ್ತೇನೆ ಅವು ಬರ್ದು ಆಪೋಸಿಟ್ ಉಂತದ್ದು ಬಿಜೆಪಿ ಸೋಪಲೆಕ ಮಂತದ್ದು ಇತ್ತ ಬಿಜೆಪಿ ಎಂಪಿ ಸೀಟ್ ಕೊರಡು ಬಂಡ ಅವು ಏನ್ ಜಾಬುಂಡು ಸರ್ ಒಂಜಿ ವಿಚಾರ ಏರೆ ನಾಡಲ್ಲ ಬಿಜೆಪಿ ಇರ್ಪಲ್ಲಕ ಸೈಲೆಂಟ್ ಅದು ಉಂತದ್ದು ಐಕ್ ಬೋರ್ಡ್ ಬೇಲೆ ಮಲ್ತಿನಕ್ಲಿಗ್ ರಿಟರ್ನ್ ಅವಕಾಶ ಕೊಡ್ತೀನಿ ಅಂಚಿನ ಒಂಜಿ ವ್ಯಕ್ತಿನ ಪನ್ಪರ ಸರ್ ಒಂಜಿ ವ್ಯಕ್ತಿ ಬಿಜೆಪಿ ಈ ಪಂಚಾಯತ್ ಬತ್ತಿನ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಬತ್ತಿನ ಸತ್ಯತೀರ್ ಒಂಜಿ ಪುದರ್ ಪಂಡರ್ ಅಂದೆ ಅಂಚೆನೆ ಬೇತಕುಲ್ ಏರಣ್ಲ ಸತ್ಯತೀರ್ಲ ಅದು ಪಡ್ ಏರೆಲ್ಲ ಅವಾರ್ಡ್ ಒಂಜಿ ವ್ಯಕ್ತಿ ಮಸ್ತ್ ಬಿಜೆಪಿಗೆ ಬೆಂತೇರು ಸಂಘಟನಾತ್ಮಕ ಬೆಂತೇರು ಅಕ್ಲಿಗೆ ಅವಕಾಶ ಕೊಡ್ಜೀರು ಲಾಸ್ಟ್ ಗಂಡ್ಲಿ ಇರ್ ಪಲ್ನಾಗ ಕಾತು ಕೊರ್ಪೇರ್ ಪನ್ನಾಗ ಅಂಚಿನ ಏರಣ್ಲ ಕಾತು ಕೊರ್ನಕ್ಲಿನ ಒಂಜಿ ನನ್ನ ತೂಪಾಲೆ ಬಹುಶಃ ಎನ್ನ ಲೆಕ್ಕಡ ಬರ್ಪುನು ಒಂಜಿ ಎನ್ನ ಮೈಂಡ್ ಸೆಟ್ ಬರ್ಪುನು ಪ್ರತಾಪ್ ಸಿಂಹ ನಾಯಕ್ ಅರೇನೊಂಜಿ MLC ಮಲ್ತೇರ್ ನಳಿನ್ ಕುಮಾರ್ ಕಟೀಲ್ ಆರ್ ಬೆಂತೇರ್ ಆಲ್ರೆಡಿ MP ಆತೇರ್ ಅಂದೆ MLC ಪ್ರತಾಪ್ ಸಿಂಹ ನಾಯಕ್ ಆರೊಂಚಿರು ಬೆಂತೇರ್ ನಮ್ಮ ಆರು ಲೋಕಸಭೆ ಸುರುಕಿನ 14 ಮೇರೆ ಅಧ್ಯಕ್ಷರಾಗಿದ್ದಾರೆ ಅಂಚ ಸಂಘಟನಾತ್ಮಕವಾದ ಬೇತೆ ಅವೇನ್ ಬುರ್ದು ಎನಿವನ್ ಎಲ್ಸ್ ಕೇನೊಂದಿಲ್ಲ ಆನ್ಸರ್ ಉಂಡೆ ಡೌಟ್ ದಿನ ಇನ್ನಿಕ್ಕೆ ಎಲ್ಲೆಗೆ ಅವಕಾಶ ಕೊಡ್ಜೀರು ಬಂದದ್ದು ಇನ್ನೇ ಅವೇನು ಬಿಜೆಪಿನ ತಿತ್ತುಪಾಡಿನಂಚಿನ ಕೆಲಸ ಅನ್ಪುನ ತಪ್ಪದೆ ಓಕೆ ಓಕೆ ಸರಿ ಐಕ ಅವಕಾಶ ಅನ್ಪುನ ಐತೆ ಎಲ್ಲೆಗೆ ಇನ್ನಿಕ್ಕೆ ಮುಗಿಯುವನೊಂದಿತ್ತಂದ್ರೆ ಮುಗಿಂದು ನನ್ನಲ್ಲ ಉಂಡು ಟೈಮ್ ಒಪ್ಪುನದೆ ಐಕ್ ತೋಜವಡು ಎಷ್ಟೋ ಜನ ಉಳ್ಳೇರ 10-15 ವರ್ಷ ಇರುವವರು ಬಿಜೆಪಿ ವರ್ಕ್ ಮಾಡ್ತದ್ದು ನನ್ನಲ್ಲ ತಿಕ್ಕಂದಿನ ಉಳ್ಳೇರ ಆಂಡಲ್ಲ ಮುಲೆಕ್ಕ ಮಂತಿದ್ದೇರತೆ ಮೋನಪ್ಪ ಭಂಡಾರ್ಲೆಗೆ ಅವೊಂಜಿ ಗಿಫ್ಟ್ ದಲಕನೆ ಕೊಡ್ತೀರ ಎಸ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಒಂಜಿ ಬಾತರ ಇರ್ಪಲ್ಲಾಕನೆ ಅಕ್ಲೆ ಬೋರ್ಡ್ ಬೆಂದದು ಈ ಸಲ ಪುತ್ತೂರುಡು ಇರ್ಪಲ್ಲಾಕನೆ ಬಿಜೆಪಿ ವಿನ್ ಆದಿತ್ತೇನೆ ನೆಕ್ಸ್ಟ್ ವರ್ಷ ಅಲ್ಲ 5 ವರ್ಷ ಆಯ್ಬೇಕಾ ವಿಧಾನಸಭಾ ವಿಧಾನಸಭೆ ಆ ವಿಷಯ ಎಸ್ ಎನಿವೆ ಪುತ್ತೂರು ಸ್ಪರ್ಧೆ ಮಾಡ್ತೀನಿ ಸರಿ 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 ನೋಡೋಣ ಎಸ್ ಸರ್ ಥ್ಯಾಂಕ್ ಯು ಒಂಜಿ ಬಂತ ಇತ್ತೆ ಇನ್ನಿ ಮುಟ್ಟಲ ಕಾತದ ತಿಕ್ಕಂದಿನಕ್ಲೆಗ್ ಇರ್ ಪಂಡರತ್ತೆ ಇತ್ತೆ ನಮ್ಮ ಅಂಚೆನೆ ಕಾತದ ಆದಾಂಡಲ ಒಂಜಿ 10 ವರ್ಷ ದುಂಬು ಇಂಚೆನೆ ಮಂತದ್ದು ಇನ್ನು ಮೋದಿ ಬಂದ್ಪುನಾರ ತಿಕ್ಕುದು ಯಾರ ನಮ್ಮ ಭಾರತ ಬಂದ್ಪುನ ಒಂಜಿ ವಿಶ್ವಗುರು ಆತ್ವ ವಾಜಪೇಯಿ ಚಿತ್ನಾರಿತ್ತೇರು ವಾಜಪೇಯಿ ಪುರಗಾರಿನ ಸರ್ ಅಡ್ವಾಣಿಲ್ ಎತ್ತೀರಿ ಓಕೆ ಸರಿ ಸರ್ ಥ್ಯಾಂಕ್ ಯು ಧನ್ಯವಾದ ಓಕೆ ಎಸ್ ಇದು ಸದ್ಯ ಪರಿಸ್ಥಿತಿ ಒಳಗೊಳಗೆ ಸ್ವಲ್ಪ ವಿಚಾರಧಾರೆಗಳು ಬಿಜೆಪಿ ಸಪೋರ್ಟರ್ಸ್ ಗಳಲ್ಲೂ ಕೂಡ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಹಲೋ ನಿತಿನ್ ಶಾಲೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಅದು ಐತೆ ನಳಿನ್ ಕುಮಾರ್ ಐತೆ ನಮ್ಮ ಬಿಜೆಪಿ ಸೋತುನತ್ತೆ ಯಾರು ಇತೊತ್ತೆ ರಾಜೀನಾಮೆ ಕೊಡ್ತಾರೆ ರಾಜ್ಯಾಧ್ಯಕ್ಷರು. ಓಕೆ ಯಾಕೆ ಕೊಡ್ತಿದ್ದೀರು? ಓಕೆ ಅತ್ತು ದಯ ಕೊಡ್ತೀಯ ಬಲ್ಲೆ ಅವರ್ಡಕ್ಕೆ ನೋಡಿ ಸರ್ ಪಲ್ಲೆ ಪಾತಿರ್ಲಿ ಇರ್ಪಲ್ಲೆ ಅಂಚತ್ತು ಬೊಕ್ಕ ತುಳಿ ಆರು ಐತೆ ಎಂಕುಲು ಆರು ಫಸ್ಟ್ MP ಆನಾಗ ಎಂಕುಲು ಭಾರಿ ಪ್ರಯತ್ನ ಮಲ್ದ
ಯಾನು ಪುರಾಲ್ ಆರೆಗೆ ಒಂದು ತುಲಭರ ಸದ ಕೊಡ್ತೇವೆ ವಿನ್ನರ್ದು ಅಂದೆ ತುಲಾಭಾರ ಸೇವೆ ಕೊಡ್ತೇವೆ ಐದು ಬೊಕ್ಕ ಗೆನ್ನಿನ ಎಂಚ ಗೊತ್ತ ಮಂಡ ನರೇಂದ್ರ ಮೋದಿನ ವಿಷಯ ಮಾತ್ರ ಅವ್ರು ಗೆನ್ನಿನಾರು ನೆಟ್ಟು ವೈಯಕ್ತಿಕ ಗೆನ್ನಿನತ್ತಾವು ಓಕೆ ದುಮ್ಮದ ಫಸ್ಟ್ ಎಲೆಕ್ಷನ್ ವಿನ್ ಆತೇರ್ ಫಸ್ಟ್ ಬಾರಿ ಪ್ರಯತ್ನ ಮಾಡಿದೆ ಪೂಜಾರ್ಲೇನ ಇದ್ರು ನಮ್ಮ ಬಿಜೆಪಿ ಸೋತನೆ ಬೇಕಾ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಡ್ತಾರೆ ಅವು ಪಕ್ಷ ತಗಲ್ತು ಓಕೆ ಸರಿ ಗಾಯ ಕೊಡ್ತಾರೆ ಅದು ಪಕ್ಷ ತಗಲ್ತು ಬೇರೆ ಪಕ್ಷ ಹೈಕಮಾಂಡ್ ಇಪ್ಪುಂದದ ತುಲೆ ನೈತಿಕತೆ ಒತ್ತುದು ಆ ರಾಜೀನಾಮೆ ಏಪನ್ನು ಕೊಡ್ತಾರೆ ನೈತಿಕತೆ ತುಲೆ ಒಂಜೆಂಚು ಮಂಡ ವೋಟ್ ಶೇರಿಂಗ್ ಬಾರಿ ಕಮ್ಮಿ ಆದಿತ್ತಂಡ ಕೊಡ್ತಲಿ ಮುಂದೆ ವೋಟ್ ಶೇರಿಂಗ್ ಆತೇ ಇತ್ತು 35% ಬೊಕ್ಕ ಮಲ್ಲ ಉಲಾಯಿ ಪೆಟ್ಟಿಟ್ಟು ಪುರ ಒಂದು ಪುರ ಆಯಿನ ಬೊಕ್ಕ ಆರ್ ಕೊರ್ರೆಗ್ ಆರ್ ರೆಡಿ ಮಲ್ತದ ರಾಜೀನಾಮೆ ಪತ್ರ ಬರೆದು ಕೊಡ್ದಾತಂಡ ಅಪನ ನಡ್ಡ ಬಂದಿರು ಹೊರ ಉಂಟಾಲೆ ನೆಕ್ಸ್ಟ್ ಎಂಕುಲು ಎಂಚಿನ ಚೇಂಜ್ ಮಲ್ಪ ಅಪಗ ಮಲ್ಪಗ ಅಂದ್ರೆ ಇತ್ತೆ 4 ತೆಲಂಗಾಣ ಎಲೆಕ್ಷನ್ ಪುರ ಅದು ಅವಳು ಏನು 4 ರಾಜ್ಯೋಡು ಬಿಜೆಪಿ ಅಧ್ಯಕ್ಷನ ಚೇಂಜ್ ಮಲ್ಪನಾಗ ಮೇರೆಲ್ಲ ಮಲ್ಪ ಹೊಡಿತಂಡು ಇದೇ ಕೇಂದ್ರದ ಹೈಕಮಾಂಡ್ಗೆ ಮೇರೆ ರಾಜ್ಯಾಧ್ಯಕ್ಷರಾದ ಇಪ್ಪೋಡು ಅರೇನ್ ಚೇಂಜ್ ಮಲ್ಪರ ಬರ್ಲಿ ಅಂತ ಪಣ್ಪುನ ಒಂಜಿ ಉದ್ದೇಶ ಇಪ್ಪನಾಗ ಮೋದಿನ ಅಕ್ಲೇನ ಒಂಜಿ ಹೈಕಮಾಂಡ್ ತಂಡೋಗು ಅಮಿತ್ ಶಾ ಇಪ್ಪು ನಡ್ಡಾ ಇಪ್ಪು ಮೋದಿ ಇಪ್ಪು ಅಗ್ಲೆಗೆ ಮೇರೆ ಇಪ್ಪಾಡು ತುಕ ದಾದಾಪುಂಡು ಪಣ್ಪುಲಕ ಅಕ್ಲೆಗೆ ಮರ್ಜಿ ಇತ್ತಂಡ ಮೇರೆ ರಾಜೀನಾಮೆ ಕೊರ್ನಲ್ಲ ಅಗ್ಲಿಗೆ ತನುಜಿರು ಇಜ್ಜಿರ ಮರುದಿನನೇ ಫೋನ್ ಮಲ್ತು ಬಂತೇರು ತೂಲ ಈತ್ ಹೋತನತ ರಾಜೀನಾಮೆ ಕೊರದ ಅದು ತೊಂದಿಲ್ಲ ಅಂತ ಕೇನು ಜರ ಬೇರೆ ನಮಿತ್ ಇಷ್ಟ ಇಜ್ಜಿಡ ಅಗಲಿಗೆ ಇಷ್ಟ ಉಂಡಿಗೆ ಅಗಲೇನ ಪಕ್ಷ ಅಗಲ್ ಮಲ್ತೊಂದು ಬೇರೆ ಅವಳು ನಮ್ಮ ನೆಟ್ಟೆ ಒಂಜಿ ವಿಪಕ್ಷ ನಾಯಕ ಓಕೆ ಸರಿ ಸರ್ ಎಸ್ ಓಕೆ ಥ್ಯಾಂಕ್ ಯು ಅತ್ತೆ ವಿಪಕ್ಷ ನಾಯಕ ತುಲೆ ಕುಮಾರಸ್ವಾಮಿ ಏತ್ ಎಡ್ಡೆ ಬೇಲೆ ಮಲ್ತೊಂದುಲ್ಲೇರು ತುಲೆ ಒಂಜಿ ದಿಕ್ಕಿಡು ಕುಮಾರಸ್ವಾಮಿ ಒಯ್ತೊಂದುಲ್ಲೇರು ಜೊಟ್ಟು ಇಂಚಿಡು ಮೊಕುಲ್ ಪಿದಾರ್ದು ಈ ಕೊಲೆ ಅವು ಒಂದು ಪೂರ ಬಿಜೆಪಿ ಆಯ್ತು ಎಕ್ಸ್ಪರ್ಟ್ ಉಂಟು ಪಂಡ ಹಿಂದುತ್ವ ಅಂಚ ಕಾರ್ಯಕರ್ತನ ಕೊಲೆ ಅನ್ನಗ ಪ್ರತಿಭಟನೆ ಮಾಡ್ಬಿಟ್ಟ ಬಿಜೆಪಿ ತಗಲು ಎಕ್ಸ್ಪರ್ಟ್ ಅವುಗಳು ಐಟು ಹೋಯ್ತೊಂದುಲ್ಲೇರು ಕುಮಾರಸ್ವಾಮಿ ಆಡಳಿತದ ವೈಫಲ್ಯ ಅವು ಕರಪ್ಷನ್ ಅವೇನು ಎಡ್ಡೆ ಬತ್ತೊಂದು ಹೋಯ್ತೊಂದುಲ್ಲೇರು ಇತ್ತೆ ಆಲ್ರೆಡಿ ಒಂಜಿ ವಿಪಕ್ಷ ನಾಯಕ ಮಾಲ್ತನ ಮೇರೆಗೆ ಜಾಸ್ತಿ ಪ್ರಾಧಾನ್ಯತೆ ತಿಕ್ಕೊಂಡು ಇತ್ತೆ ವಿಷಯ ಪ್ರಾಧಾನ್ಯತೆ ತಿಕ್ಕೊಂಡು ಸಮಾಜಕ್ಕೆ ಬಾರಿ ಎಡ್ಡೆ ತಿಕ್ಕೊಂಡು ಲಾಭ ಸರ್ಕಾರಕ್ಕೆ ಎಂದು ಅತ್ತೇವು ಇದು ವಿಪಕ್ಷ ನಾಯಕ ಅಲ್ಪ ಓಡೇ ಬೋಚಮಲ್ಲೆ ಓಕೆ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಮಸ್ತ್ ಕಾಲ್ ಬರೋದುಂಟು ಸರ್ ಮಸ್ತ್ ಕಾಲ್ ಬರೋದುಂಟು ದಯಮಾಲ್ತೆ ಕಾಲ್ ಬರೋದು ಯಾನು ಬಿಜೆಪಿ ಒಂದು ಇತ್ತು ಮತ್ತೆ 35-40 ವರ್ಷದ ಬಿಜೆಪಿ ಓಕೆ ಸರಿ ಅಂಚೆ ಇತ್ತೆ ಪ್ರಶ್ನೆಗೆ ಸರ್ 40 ವರ್ಷದ ಇರು ಬಿಜೆಪಿ ವರ್ಕ್ ಮಾಡ್ತದಲ್ಲ ಇತ್ತೆ MP ಎಲೆಕ್ಷನ್ ಏರಿಗೆ ಓಟ್ ಮಾಡುವಾರ ಪ್ರಶ್ನೆ ಮೋದಿ ಇಂತದ್ದು ಓಟ್ ಮಾಡುವಾರ ಅಥವಾ ಮುಲ್ಪದ ಅಭ್ಯರ್ಥಿ ಇಂತದ್ದು ಓಟ್ ಮಾಡುವಾರ ಅತ್ತ ಎಕ್ಕುಲು ಮೋದಿ ಓಟ್ ಮಾಡುವ ಮೋದಿ ಯಾನ್ ಬಂದ ರಕ್ಷಾತ ಮೂಜೆಟ್ ಬಿಜೆಪಿ ಬಂದಾಗ ನಾಗರಾಜ್ ಶೆಟ್ಟಿ MP MLA ಅದು ಅಪಗಣ ಹಿಂಗ ತ್ಯಾಗ ಮಾಡಿದ್ರು ಅದಕ್ಕೆ ಗೆಂದದ ಸರಿ ಸರ್ ಥ್ಯಾಂಕ್ ಯು ಸೊಲ್ಮೇಲು ಮುಲ್ಪ ಮಸ್ತ್ ಕಮೆಂಟ್ಸ್ ಬರೋದು ದಯಮಾಲ್ತೆ ಕ್ಷಮಿಸೋಡು ಸಾರಿ ಉತ್ತರ ಕೊಡು ದಯಮಾಲ್ತೆ ಕ್ಷಮಿಸೋಡು ನಾಟ್ ಓನ್ಲಿ ಇರ್ನ ಪ್ರಶ್ನೆ ಸರ್ ಮುಲ್ಪ ಪ್ರಸಾದ್ ಗೌಡ ಪಚ್ಚು ಆರ್ಲ ಬಂದ ಅನ್ನ ಯಾನ್ ಮಸ್ತ್ ಸಲ ಕಾಲ್ ಮಲ್ತೆ ಅವು ಬಿಸಿ ಬರೋದುಂಡು ಅನ್ನ ಎನ್ನ ಕಾಲ್ ದೆಪ್ಪುಲೆ ಮುಲ್ಪ ಇಬ್ರಾಹಿಂ ಪಂಪನಾರ್ ಮುಲ್ಪ ತಾರಾ ಶೇಖರ್ ಪಂಪನಾರ್ ಪ್ರಸಾದ್ ಸಲೇಮ ಮಸ್ತ್ ಜನ ಪಾಡೊಂದುಲ್ಲೇರು ಒಂದು ಎಂಕಲ ಒಂಜಿ ಮಾಧ್ಯಮ ಪಂಡಾಗ ಆಕಲ ಒಂಜಿ ಎಂಕಲ ಒಂಜಿ ಅವಸ್ಥೆ ಒಂದು ಸರ್ ದೆಪಂಡಾಗ ಮಾತಿರಲ್ಲ ಅವಕಾಶ ಕೊರ್ಪ ದೆಪಡ ಮಾತಿರ್ಲ ಅವಕಾಶ ಕೊರೋಡು ಮಸ್ತ್ ಕಾಲ್ ಬರೋದು ಉಪ್ಪುಂಡು ಆಕಲಿಗೆ ಒಂಜಿ ಅವಕಾಶ ತಿಕ್ಕಡ ಬಂದ ಪ್ರಶ್ನೆ ಕೊಡೊಂಜಿ ಕಾಲರ್ ಉಳ್ಳೇ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ಕಾರ ಸರ್ ಭಟ್ಕಳ ಉದಯಪುರ ಬೋರ್ಡ್ ಭಟ್ಕಳ ನಮಸ್ತೆ ಸರ್ ಮಾತಾಡಿ ಸರ್ ಅತಿಥಿಗಳಿಗೆ ನಮಸ್ಕಾರ ನಮಸ್ಕಾರ ನಮಸ್ತೆ ಮಾತಾಡಿ ಸರ್ ಪುತ್ತಿಲ್ ಅವರು ಒಂದು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಒಂದು ವೋಟ್ ಸ್ವಲ್ಪ ಡಿವೈಡ್ ಆಗುತ್ತೆ ಸರ್ ವೋಟ್ ಡಿವೈಡ್ ಆಗಿ ಬಿಜೆಪಿ ಪ್ರಾಬ್ಲಮ್ ಯಾಕಂದ್ರೆ ಲೋಕಸಭೆಯಲ್ಲಿ ಏನಿದ್ರು ಮೋದಿಯನ್ನ ನೋಡ್ತಾರೆ ವಿನಃ ಸ್ಥಳೀಯ ಕ್ಯಾಂಡಿಡೇಟ್ ಅನ್ನು ನೋಡುದಿಲ್ಲ ಮತ್ತೆ ಅವರು ಹಿಂದೂ ಸಂಘಟನೆಯಲ್ಲಿ ಇರಬೇಕು ವಿನಃ ಅದು MP ಆಗೋರು ಹೋದ್ರೆ ಅವರಿಗೆ ಅಗ್ರೆಸಿವ್ ಆಗಿ ಒಂದು ಹಿಂದೂ ಸಂಘಟನೆ ಇರ್ಲಿಕ್ಕೆ ಆಗುದಿಲ್ಲ ಎಲ್ಲವರನ್ನು ಸಮಾನ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ ಅದು ಕರೆಕ್ಟ್ ಅದು ನಮ್ಮ ಕೇಂದ್ರ ರಾಜ್ಯದ ಅನಂತ್ ಕುಮಾರ್ ಹೆಗಡೆ ಅವರಿಗೂ ಅದೇ ಪರಿಸ್ಥಿತಿ ಆಗಿದೆ ಆದ್ರಿಂದ ಆ ಹಿಂದೂ ಸಂಘಟನೆ ಇದ್ದವರು ಆ ಸಂಘಟನೆಯಲ್ಲೇ ಇದ್ದುಕೊಂಡು ನಮ್ಮ ಧರ್ಮವನ್ನ ನಮ್ಮ ಒಂದು ಸಂಘಟನೆ ಮುಂದುವರಿಸಬೇಕು ಬಿಟ್ರೆ ಈ ರಾಜಕೀಯಕ್ಕೆ ಹೋಗಿ ಮತ್ತೆ ಅದನ್ನ ಇದು ಮಾಡಿದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ಅದರಿಂದ ನಮ್ಮ ಧರ್ಮಕ್ಕೆ ಹೊಡೆತ, ನಮ್ಮ ದೇಶಕ್ಕೆ ಮಾರಕ.
ಓಕೆ, ಇದೇ ನನ್ನ ಅನಿಸಿಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಮಹೇಶ್, ಎಸ್ ಸರ್, ಪಾತ್ರಲಿ ಸರ್. मेरे अरुण कुमार पुत्तिला पुत्तूरू सोपेरे कारण एस्टिपे ओट तेप्पंदिना ओके एस्टिपे उंचूरू 10,000 ओट तेप्पुंडल अरुण कुमार पुत्तिला विन्ना पेरु निज ई सर्ति एंगुलु मोदिन तुंडल अवर मेरे अरुण कुमार पुत्तिला मूल कुड्लाड उंतु एरारु एंगुलु अरेगे ओट पाडु पुत्तिला ओट पाडु अरेगे ओट पाडु आर विन्ना पेरु खंडित ओके अरुण कुमार कटिल वर्ची याव आर आडಳಿತ याव ओके ओके अत मोदी इतना निकलो मोदी वर्ची मन परा मोदी नेंगल वोट पूजा अरुण कुमार पुत्तिला वोट पूजा ओके ओके पुत्तिला वोट ಮಾಡೋರಾ पुत्तिला वोट पाडुವ ओके ओके यस सर थैंक यू सर थैंक यू ಧನ್ಯವಾದಗಳು ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ಜೊತೆಗೆ ನೇರವಾಗಿ ನಾವು ಬಹಳಷ್ಟು ಕಮೆಂಟ್ಸ್ಗಳು ಕೂಡ ನಾನು ಹೇಳಿದೆ ಸರ್ ಆಗ್ಲೇ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಇಂಕುಲು ಪುತ್ತಿಲಾಗೆ ಓಟು ಪಾಡನು ಜೈ ಪುತ್ತಿಲ ನಳಿನಿಗೆ ಓಟು ಪಾಡು ಜೈ ಇಂತಹ ಕಮೆಂಟ್ಸ್ಗಳು ಬಹಳಷ್ಟು ಬರ್ತಾ ಇದೆ. ಅಂದ್ರೆ ಮೋದಿ ಅವರು ಇದ್ರೂ ಕೂಡ ನಾವು ಈ ಬಾರಿ ಏನಾದ್ರು ಬದಲಾವಣೆ ಮಾಡ್ತೀವಿ ತರ್ತೀವಿ ಅನ್ನುವಂತಹ ವಿಚಾರಗಳಲ್ಲಿ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಅವರು ಜೊತೆಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಪುತ್ತಿಲ ಅವರ ಜೊತೆ ಅವರ ಆಪ್ತ ಗೆಳೆಯರು ಕೂಡ ಆ ಸಂದರ್ಭಗಳಲ್ಲಿ ಭಾಗವಹಿಸಿದ್ರು. ಆ ಒಂದು ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗಿತ್ತು, ಏನಾಗಿತ್ತು, ಆ ಬಗ್ಗೆ ಕೂಡ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. BL ಸಂತೋಷ್ ಭೇಟಿಯಾದ ಅರುಣ್ ಕುಮಾರ್ ಪುತ್ತಿಲ, ಕರಾವಳಿ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದ್ದ ಭೇಟಿ. ಪುತ್ತೂರಿನ ಹಿಂದೂ ಪರ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಭೇಟಿ ನಡೆದಿರುವುದು ದಕ್ಷಿಣ ಕನ್ನಡ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿತ್ತು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಬದಲಾವಣೆಯ ಮಾತುಗಳು ಕೇಳಿಬರುತ್ತಿರುವ ವೇಳೆ ಪುತ್ತಿಲ ಮತ್ತು ಸಂತೋಷ್ ಭೇಟಿ ಕುತೂಹಲಕ್ಕೆ ಕಾರಣವಾಗಿತ್ತು. ಫಲ ಕೊಡದ ಪುತ್ತಿಲ BL ಸಂತೋಷ್ ಭೇಟಿ ಅಸಲಿ ಕಾರಣವೇನು ಗೊತ್ತಾ? ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರಿಗೆ ಸೆಡ್ಡು ಹೊಡೆದು ಪುತ್ತೂರು ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಹಿಂದೂ ಸಂಘಟನೆಗಳ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಅಭ್ಯರ್ಥಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ರು. ಈಗ ಅವರನ್ನ ದಿಲ್ಲಿಗೆ ಕರೆಸಿಕೊಂಡು BL ಸಂತೋಷ್ ರಹಸ್ಯ ಸಭೆ ನಡೆಸಿದ್ದು ಚರ್ಚೆಗೆ ಕಾರಣವಾಗಿದೆ. ಚುನಾವಣಾ ಪೂರ್ವದ ಬೆಳವಣಿಗೆಗಳು ಹಾಗೂ ಚುನಾವಣೆಯ ಬಳಿಕ ನಡೆದ ವಿಚಾರಗಳನ್ನ BL ಸಂತೋಷ್ ಚರ್ಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದ ಸಂತೋಷ್ ಜೂನ್ ತಿಂಗಳಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸೇರಿ 5 ಜೊತೆ BL ಸಂತೋಷ್ ಸಭೆ ನಡೆಸಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ರು. ಅರುಣ್ ಕುಮಾರ್ ಪುತ್ತಿಲರನ್ನ ದಿಲ್ಲಿಗೆ ಕರೆಸಿಕೊಂಡು ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ದಿಲ್ಲಿಯ BL ಸಂತೋಷ್ ನಿವಾಸದಲ್ಲಿ ಸಭೆ ನಡೆದಿದ್ದು ಅರುಣ್ ಕುಮಾರ್ ಪುತ್ತಿಲ, ಭಾಸ್ಕರಾಚಾರ್ಯ ಹಿಂದಾರು, ಪುತ್ತೂರಿನ ಖ್ಯಾತ ವೈದ್ಯ ಹಾಗೂ ಪುತ್ತಿಲ ಪರಿಸರದವರಾದ ಡಾ ಸುರೇಶ್ ಪುತ್ತೂರಾಯ, ಉದ್ಯಮಿ ಗಣೇಶ್ ಹಾಗೂ ಚುನಾವಣೆಯಲ್ಲಿ ಪುತ್ತಿಲ ಪರ ಬ್ಯಾಟ್ ಬೀಸಿದ್ದ ರಾಜಾರಾಮ್ BL ಸಭೆಯಲ್ಲಿ ಭಾಗವಹಿಸಿದ್ರು. ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡದಿರುವುದಕ್ಕೆ BL ಸಂತೋಷ್ ಬೇಸರ. ಇನ್ನು ಪುತ್ತಿಲ ಪರಿವಾರದ ಜೊತೆ 2 ಗಂಟೆಗಳಿಗೂ ಅಧಿಕ ಸಮಯ BL ಸಂತೋಷ್ ಸಭೆ ನಡೆಸಿದ್ದು, ಈ ವೇಳೆ ದಕ್ಷಿಣ ಕನ್ನಡ ಬಿಜೆಪಿ ವಸ್ತುಸ್ಥಿತಿಯ ಬಗ್ಗೆ ವಿಸ್ತೃತ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವದಲ್ಲಿ ಬಿಜೆಪಿಯಲ್ಲಾದ ಬೆಳವಣಿಗೆಯ ಬಗ್ಗೆಯೂ ಅರುಣ್ ಕುಮಾರ್ ಪುತ್ತಿಲ ಅವರಿಂದ ಸಂತೋಷ್ ಮಾಹಿತಿ ಪಡೆದುಕೊಂಡಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅರುಣ್ ಕುಮಾರ್ ಪುತ್ತಿಲಗೆ ಬಿಜೆಪಿ ಟಿಕೆಟ್ ನಿರಾಕರಿಸಲಾಗಿತ್ತು. ಇದರಿಂದ ಬಿಜೆಪಿ ನಾಯಕರ ವಿರುದ್ಧ ಬಂಡಾಯ ಸಾರಿದ್ದ ಪುತ್ತಿಲ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಬಿಜೆಪಿಯಿಂದ ಆಶಾಗೌಡ ಎಂಬುವರಿಗೆ ಟಿಕೆಟ್ ನೀಡಲಾಗಿತ್ತು. ಆದರೆ ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧಿಸಿದ್ರಿಂದ ಬಿಜೆಪಿ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಗೆಲುವು ಸಾಧಿಸಿದ್ರು. ಸೋಲಿನ ಬಳಿಕ ಪುತ್ತಿಲ ಅಭಿಮಾನಿಗಳು ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿದ್ದು ಸಂಘಟನಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಅರುಣ್ ಕುಮಾರ್ ಪುತ್ತಿಲ ಅವರು BL ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಅಂಡ್ ಅಟ್ ದ ಸೇಮ್ ಟೈಮ್ ಮುಂದೆ ಪಕ್ಷದಲ್ಲಿ ಏನ್ ಕತೆ, ಪುತ್ತಿಲ ಅವರು ಇರ್ತಾರಾ ಇರಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಭೇಟಿ ಏನಿದು ಕರಾವಳಿಯಾದ್ಯಂತ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿತು. ಅಂದ್ರೆ ಪುತ್ತಿಲ ಅವರು ಮತ್ತೆ ಬಿಜೆಪಿಗೆ ಬರ್ತಾರೆ, ಈ ಭಿನ್ನಮತ ಶಮನ ಆಯಿತು ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇತ್ತು. ಅಂದ್ರೆ ಪುತ್ತಿಲ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ವಿಚಾರಗಳಲ್ಲಿ
ಜೊತೆಗೆ ಏನೋ ಒಂದ್ ಕಡೆ ಲೋಕಸಭೆಗೆ ಅವಕಾಶ ಸಿಗ್ಬಹುದು ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇತ್ತು. ಆದ್ರೆ ಯಾವಾಗ ಪುತ್ತಿಲ ಪರಿವಾರದವರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆ ಭಾಗದಲ್ಲಿ ಪುತ್ತೂರಿನ 2 ಭಾಗಗಳಲ್ಲಿ ಒಂದ್ ಕಡೆ ಆ ಭಾಗದ ಆರ್ಯಪ್ಪ ಮತ್ತು ನಿಟ್ಪಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಯಾವಾಗ ಅಭ್ಯರ್ಥಿಗಳನ್ನ ಹಾಕ್ತಾರ ಪುತ್ತಿಲ ಪರಿವಾರದಿಂದ, ಒಂದ್ ಕಡೆ ಈ ಒಂದು ಮಾತುಕತೆ ಅಲ್ಲಿ ಸಂಧಾನ ಯಶಸ್ವಿ ಆಗಿಲ್ಲ ಅನ್ನುವಂತಹ ಮಾತುಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾನು ಪ್ರಕಾಶ್ ಪೂಜಾರಿ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೇನೆ. ನಮಸ್ತೆ ಪ್ರಕಾಶ್ ಅವರೇ, ಮಾತಾಡಿ ಸರ್. ಸರ್, ನನ್ನ ಅಭಿಪ್ರಾಯ ಏನಂತಂದ್ರೆ, ಮಂಗಳೂರು ಇವಾಗ ಪುತ್ತಿಲ ಅವರಿಗೆ MLC ಸೀಟ್ ಕೊಟ್ಟು ಮಂಗಳೂರಿಗೆ ಒಬ್ಬ ಸುಶಿಕ್ಷಿತ MP ಅಭ್ಯರ್ಥಿಯನ್ನು ಹಾಕುವ ಅಗತ್ಯವಿದೆ. ಯಾಕಂದ್ರೆ ನಳಿನ್ ಕುಮಾರ್ ಅಂತ ಅವರು ಮಂಗಳೂರಿಗೆ ಬರ್ತಲ್ಲ. ಯಾಕಂದ್ರೆ ಮಂಗಳೂರಿನಿಂದ ವಿದ್ಯಾವಂತರಿರುವ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರಂತ ನಾಯಕರು ಬೇಕಾಗಿದೆ. ಯಾಕಂದ್ರೆ ಅವರು ಒಂದು 15 ವರ್ಷ 3 ಟರ್ಮಿಗೆ ಇವಾಗ ಸಂಸದರಾಗಿದ್ದಾರೆ. ಅವರು ಮಾಡಿರುವ ಅಭಿವೃದ್ಧಿಯ ಕೆಲಸವನ್ನು ಜನರ ಮುಂದೆ ಇಡುವ ಕೆಲಸ ಮಾಡಲಿ ಅವರು. ಮತ್ತೆ ಅಭಿವೃದ್ಧಿ ಅವರು ಕಂಪೇರ್ ಮಾಡಿದ್ರೆ ಅವರಿಗೆ ಯಾವ ಬೇಸ್ ಮೇಲೆ ಅವರಿಗೆ ಟೈಮ್ಸ್ ನವರು ಅವರಿಗೆ ಅತ್ಯಂತ ಏನು ಹೆಚ್ಚು ಅನುದಾನ ತಂದು ಸಂಸದರಂದು ಪ್ರಶಸ್ತಿ ಕೊಟ್ಟರು ಗೊತ್ತಿಲ್ಲ. ಆಮೇಲೆ 2 ಟರ್ಮ್ ನೋಡಿದ್ರೆ ಅವರ ಅಭಿವೃದ್ಧಿ ಅವರು ಮಾಡಿದ ಅಭಿವೃದ್ಧಿ ಏನು? ಮಂಗಳೂರಿಗೆ ಎಷ್ಟೊಂದು ಅಭಿವೃದ್ಧಿ ಆಗ್ಬೇಕಿತ್ತು. ಮಂಗಳೂರಿಗೆ IT ಪಾರ್ಕ್ ಬಂದಿದ್ಯಾ? ಮಂಗಳೂರಿಗೆ ರೈಲ್ವೆ ವಲಯ ಆಗ್ಬೇಕಿತ್ತು, ಅದು ಆಗಿದೆಯಾ? ಆಗಿಲ್ಲ. ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸ ಹೇಗಿದೆ? ವಿಮಾನ ನಿಲ್ದಾಣ ಅಭಿವೃದ್ಧಿ ಕೆಲಸ ಯಾವ ರೀತಿ ಆಗಿದೆ? ಮಂಗಳೂರಿಗೆ ಎಷ್ಟು ರೈಲ್ವೆಗಳು ಬಂದಿವೆ? ನಾವು ಇವರಿಗೆ ಓಟ್ ಕೊಟ್ಟಿದ್ದೇನು? ಮೋದಿಯವರ ಮುಖ ನೋಡ್ಕೊಂಡು ಇವರಿಗೆ ಓಟ್ ಹಾಕಿರೋದು. ಇವರ ಪರ್ಸನಲ್ ಕ್ರೆಡೆನ್ಷಿಯಲ್ ಮೇಲೆಲ್ಲ ಅವರಿಗೆ ನಾವು ಮತ ಹಾಕಿರೋದು. ಈ ತರ ಮಂಗಳೂರಿಗೆ ಸುಶಿಕ್ಷಿತ ಅಭ್ಯರ್ಥಿ ಆಯ್ಕೆ ಮಾಡುವ ಜವಾಬ್ದಾರಿ ಎಲ್ಲಾ ಪ್ರಜ್ಞಾವಂತ ನಾಗರಿಕರ ಮೇಲಿದೆ. ಓಕೆ ಸರಿ ಸರ್, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಮಾತಾಡ್ತಿದ್ವಿ. ಜೊತೆಗೆ ಅಟ್ ದ ಸೇಮ್ ಟೈಮ್ ಸರ್, ಈ ಒಂದು ಸಂಧಾನ ಯಶಸ್ವಿ ಆಗುತ್ತಾ ಆಗಿಲ್ಲ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಟಿರುವಂತಹ ಸ್ಪಷ್ಟತೆಯನ್ನ ಪುಷ್ಟಿ ಕೊಡ್ತಾ ಇರುವಂತದ್ದು ಈ ಒಂದು ಪುತ್ತಿಲ ಪರಿವಾರದ ಗ್ರಾಮ ಪಂಚಾಯತ್ ನ ಸ್ಪರ್ಧೆ. ಏನ್ ಹೇಳ್ತೀರಾ ಈ ಸ್ಪರ್ಧೆ? ಅದೇ, ಇದು ಅರುಣ್ ಕುಮಾರ್ ಪುತ್ತಿಲ ಅವರು ಇದನ್ನ ಏನು ಅವರ ಪ್ರಯತ್ನವನ್ನ ಕೈ ಬಿಡ್ಲಿಲ್ಲ, ಅಥವಾ ಅವರು ಯಾವತ್ತು ಕೈ ಬಿಡ್ತಾರೆ ಆವಾಗ ಅವರ ಕೈ ತಪ್ತದೆ ಈ ಹೋರಾಟ. ಹಾಗಾಗಿ ಅಲ್ಲಿ ಸಂಧಾನ, ಒಂದು ಕಡೆಯಿಂದ ಸಂಧಾನ ಮಾತುಕತೆಯೂ ಆಗಿದೆ. ಅದು ಕೂಡ ಈ ಶಕ್ತಿ ಅಲ್ಲ, ಈ ಕಡೆಯಿಂದ ಅವರು ಇದು ಲೋಕಸಭೆಯ ಅಥವಾ ಅವರ ಏನು ಭವಿಷ್ಯದ ಒಂದು ಬಗ್ಗೆ ಏನು ಸಿದ್ಧತೆ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಈ ಒಂದು ಸಿಕ್ಕಿದಂತಹ ಒಂದು ಅಮೋಘವಾದಂತಹ ಒಂದು ಅವರ ಹೋರಾಟಕ್ಕೆ ಒಂದೊಂದು ಸಿಕ್ಕಿದಂತಹ ಬೆಂಬಲವನ್ನ ಉಳಿಸಿಕೊಂಡು ಮತ್ತೆ ಲೋಕಸಭೆಯಲ್ಲಿ ಸ್ವಲ್ಪ ಅದ್ರ ಗಳಿಸಿಕೊಳ್ಬೇಕು, ಅಥವಾ ಕನಿಷ್ಠ ಹೆದರಿಸಬೇಕು. ಅಂದ್ರೆ ಲೋಕಸಭೆಯಲ್ಲಿ ನಿಂತರೆ ಗೆಲ್ಲುವುದಿಲ್ಲ ಅಂತ ಅವರಿಗೂ ಸ್ಪಷ್ಟ ಇದೆ. ಸೋಲಿಸಬಹುದು ವಿನಃ ಒಂದು ಹೆಚ್ಚು ದೊಡ್ಡ ಪ್ರಯತ್ನ ಮಾಡಿದ್ರೆ ಸೋಲಿಸಲಿಕ್ಕೆ ಪ್ರಯತ್ನ ಪಡ್ಬೋದು ವಿನಃ ಗೆಲ್ಲಲಿಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮೋದಿಯೇ ಎದುರಿಟ್ಟುಕೊಂಡು ಗೆಲ್ಲಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರಿಗೆ ಸ್ಪಷ್ಟ ಇದೆ. ಆದ್ರೆ ಅವರದ್ದು ಬೇಡಿಕೆಯನ್ನ ಈಗ ಸಂಧಾನದಲ್ಲಿ ಏನು ಅಮಿತ್ ಶಾ ಅವರ ಏನು ಕಚೇರಿಯಲ್ಲೂ ಇರ್ಬೋದು, ಅಥವಾ ಸಂತೋಷ್ ಜಿ ಅವರ ಭೇಟಿ ಆದಾಗಲೇ ಏನೆಲ್ಲ ಹೇಳಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಅವರು ಏನು ಬೇಡಿಕೆಗಳನ್ನ ಮಾನ್ಯ ಮಾಡಿದರೆ ಕನಿಷ್ಠ ಬೇಡಿಕೆಯನ್ನಾದರೂ ಮಾನ್ಯ ಮಾಡುವಂಥದ್ದು ಸಾಧ್ಯತೆ ಇದೆ. ಯಾರಿಗೆ? ಬಿಜೆಪಿ. ಯಾಕೆ ಹೇಳಿದ್ರೆ ಸಂತೋಷ್ ಜಿ ಅವರು ಪವರ್ಫುಲ್ ಇದ್ದಾರೆ, ನಳಿನ್ ಕುಮಾರ್ ಕಟೀಲ್ಗೂ ಅಗತ್ಯ ಇದೆ ಈ ಬಾರಿ. ಕಳೆದ ಬಾರಿ ಸಂಜೀವ್ ಮಠಂದೂರ್ ಅವರು ಏನು ಇವರಿಗೆ ಕೊಟ್ಟಂತ ಉಪಾಧ್ಯಕ್ಷ ಹುದ್ದೆ ಲೆಟರ್ ಹೆಡ್ ಅನ್ನ ಟೈಪ್ ಓಡಿಸಿ ಅಲ್ಲಿ ಹೋಗಿ ಕೊಡುವ ಬದಲು ಕಿಸೆಯಲ್ಲಿ ಇಟ್ಕೊಂಡಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದರು ಎನ್ನುವಂಥದ್ದು ಆರೋಪ ಇವರು ಗೊತ್ತಿಲ್ಲ, ಅದು ಸತ್ಯ ಹೌದು. ಅದನ್ನು ಹಾಗಾಗಿ ಈ ಬಾರಿ ಅದಕ್ಕಿಂತ ಮುಂಚೆಯೂ ಕೂಡ ಅವರಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಿದ್ರು. ಆವಾಗ ಆರೋಪ ಏನು ಬಂದಿತ್ತು ಹೇಳಿದ್ರೆ ಅವರವರೇ ಮಾತಾಡ್ಕೊಳ್ತಾರೆ, ಮೇಲ್ಗಡೆ ಅವರ ಹತ್ರ ಕಾಂಟ್ಯಾಕ್ಟೇ ಆಗೋದಿಲ್ಲ, ಅವರ ನಿರ್ಧಾರ ಮಾಡ್ಕೊಂಡ್ರೆ ಅವರು ಬಿಜೆಪಿಯ ಕೋರ್ ಕಮಿಟಿಗೆ ಸಭೆಗೆ ಬರುದಿಲ್ಲ, ಅವರು ಬಿಜೆಪಿ ಪಕ್ಷದ ಯಾವುದೇ ಇದರಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಅವರನ್ನು ತಳ್ಳಿ ಹಾಕುವಂತ ಪ್ರಯತ್ನ ಮಾಡಿದರು. ಆದರೆ ಆ ರೀತಿ ತಳ್ಳಿ ಹಾಕಿದ್ದನ್ನು ಅವರು ಬಿಜೆಪಿಯ ಅಭ್ಯರ್ಥಿಗಿಂತ 200ಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಓಟ್ಗಳನ್ನು ಪಡೆಯುವ ಮೂಲಕ ಅವರ ಎಲ್ಲ ಇದನ್ನ ಏನು ಅಂತಹ ಆರೋಪಗಳನ್ನು ಮತ್ತೆ ಮಾಡ್ಲಿಕ್ಕಿಲ್ಲ. ಅವರು ಯಾರೋ ಒಬ್ಬರು ಕರೆ ಮಾಡೋರು ಮಾಡಿದ್ರು, ಅವರು ಯಾವ ಬಿಜೆಪಿಗೆ ಅವರು ಹೇಗೆ ಓಟ್ ಗೆಲ್ತಾರೆ, ಬಿಜೆಪಿಯಿಂದ ಹೇಗೆ ಅವರು ಸೀಟ್ ಗೆಲ್ತಾರೆ ಅಂತ, ಅದೆಲ್ಲ ಇಲ್ಲ. ಅವರು ಅರ್ಹತೆಯನ್ನು ಸಾಬೀತುಪಡಿಸಿದ್ದಾರೆ.
ನಾನು ಇನ್ನೊಮ್ಮೆ ಹೇಳ್ತೇನೆ, ರಾಜ್ಯದಲ್ಲಿ ಈವನ್ ಪುತ್ತೂರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ ಬಂದು ನಿಂತಿದ್ರು ಕೂಡ ಪಕ್ಷೇತರ ನಿಂತಿದ್ರೆ ಅಷ್ಟು ಓಟ್ಗಳನ್ನು ಕಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನಾಯಕತ್ವವನ್ನು ಅಥವಾ ಅವರ ಲೀಡರ್ಶಿಪ್ಪನ್ನು ಅವಗಣನೆ ಮಾಡುವಂಥದ್ದು ತಪ್ಪು. ಅವ್ರ ಕಮಿಟಿಯಲ್ಲೆಲ್ಲ ಸಣ್ಣ ಪುಟ್ಟ ಕಾರಣಗಳು, ಯಾವನೋ ಕಚಡಗಳನ್ನು ತಗೊಂಡು ಬಂದು BJP ಪಕ್ಷದಲ್ಲಿ ಕೊಟ್ಟು ಆಪರೇಷನ್ ಮಾಡಿ ಗೆಲ್ಲಿಸಿ ಮತ್ತೆ ಅವರ ಪಕ್ಷ ಅರ್ಧ ಹಡಗು ಮುಳುಗಿದನ್ನು ನಾವು ನೋಡಿದ್ದೇವೆ. ಹೀಗಿರುವಾಗ ಅರುಣ್ ಪುತ್ತಿಲನಂತವರನ್ನ ಪಕ್ಷಕ್ಕೆ ತಗೊಂಡು ಅವರಿಗೊಂದು ಹುದ್ದೆಯನ್ನು ಕೊಟ್ಟರೆ, ಒಂದು ಅಂಥ ಸಂಘಟನಾತ್ಮಕವಾದಂಥ ವ್ಯಕ್ತಿಗಳು ಪಕ್ಷಕ್ಕೆ ಒಂದು ಕಡೆ ಹೈಕಮಾಂಡ್ ಜೊತೆ ಚೆನ್ನಾಗಿದ್ದುಕೊಂಡು ಇಲ್ಲಿಯೇ ಅನುದಾನ ಅಥವಾ ಇಲ್ಲಿಯ ಭಾಗಕ್ಕೆ ನಾಯಕತ್ವಗಳು ಹುದ್ದೆಗಳು ಮಾಡುವಂಥದ್ದು ಇದ್ದ ಒಂದು ಕಡೆ ಆದರೆ, ಇನ್ನೊಂದು ಕಡೆ ತಳಮಟ್ಟದಲ್ಲಿ ಕಾರ್ಯಕರ್ತರ ಜೊತೆ, ಜನರ ಜೊತೆ, ಮತದಾರರ ಜೊತೆ ಸಂಪರ್ಕಿಸಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಪಕ್ಷವನ್ನು ಬಲಪಡಿಸುವ ಜೊತೆಗೆ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೂಡ ಅದೊಂದು ಎರಡು ರೀತಿಯ ನಾಯಕತ್ವ ಬೇಕಾಗ್ತದೆ. ಹಾಗಾಗಿ ಯಾರು ಕೂಡ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೇಳೋದ್ರಲ್ಲಿ ಯಾವುದು ತಪ್ಪಿಲ್ಲ, ಇವರು ಕೊಡೋದ್ರಲ್ಲೂ ತಪ್ಪಿಲ್ಲ. ಇವರು ಕೊಡಬೇಕು. ಇವರು ವಿಳಂಬ ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಇವರು ಮುಂದುವರೆದಿದ್ದಾರೆ ಏನು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ. ಹಾಗಾಗಿ ಆದಷ್ಟು ವಿಳಂಬ ಮಾಡದೆ ಇನ್ನೇನು ಚುನಾವಣೆಗೆ ಏನು ಅನಧಿಕೃತವಾಗಿ ಘೋಷಣೆ ಆಗಿಬಿಟ್ಟಿದೆ ಯುದ್ಧ, ಅಂದ್ರೆ ಇನ್ನು 6 ತಿಂಗಳಲ್ಲಿ ನಂತರ ಅದು ಶುರುವಾಗ್ತದೆ, ತೀವ್ರ ವೇಗವನ್ನು ಪಡಿತದೆ. ಹಾಗಾಗಲೇ ಈಗಲೇ ವೇದಿಕೆ ಎಲ್ಲ ಸೆಟಪ್ ಮಾಡಲಿಕ್ಕೆ, ಪಂಚಾಂಗ ಗಟ್ಟಿ ಹಾಕಲಿಕ್ಕೆ ನಾಳ್ದು ಚುನಾವಣೆಗೆ ಇವರು ಈಗಾಗಲೇ ಇದನ್ನು ಇವರಿಗೆ ಆದಷ್ಟು ಬೇಗ ಪೋಸ್ಟ್ಗಳನ್ನು ಅಥವಾ ಇನ್ನು ಅವ್ರ ಬೇಡಿಕೆಯಲ್ಲಿ ಸುಲಭದಲ್ಲಿ ಆಗುವಂಥದ್ದು, ಕಷ್ಟ ಆದರೂ ಪರವಾಗಿಲ್ಲ ಕೊಡ್ತೇವೆ ಅನ್ನುವಂಥದ್ದನ್ನು ಮೇಲ್ಮಟ್ಟದ ಹೈಕಮಾಂಡ್ ಜೊತೆ ಏನೆಲ್ಲ ಚರ್ಚೆ ಆಗಿದೆ, MLCಯೋ ಅಥವಾ ಕೊನೆಯ ಇಲ್ಲದ್ರೆ ಲೋಕಸಭೆ ಟಿಕೆಟೋ ಏನು ಕೇಳಿದಾರೋ ಅವರು, ಅದಕ್ಕಿಂತಲೂ ಮುಂಚಿತವಾಗಿ ಅವರು ಪುತ್ತೂರಿನ ಬಗ್ಗೆ ಮುಂದಿನ ಅಭ್ಯರ್ಥಿ ಸ್ಥಾನವನ್ನು BJPಯಿಂದ ಕೇಳಿದ್ದಾರೆ, MLCಯನ್ನು ಕೇಳಿದ್ದಾರೆ, ಮತ್ತೆ ಜಿಲ್ಲಾಧ್ಯಕ್ಷ ಕನಿಷ್ಠ ರಾಜ್ಯದಲ್ಲಿ ಪ್ರಭಾವಿ ಇದನ್ನ ಕೇಳಿದ್ದಾರೆ ಅಂತ ನನಗೆ ಬಂದಂತ ವರ್ತಮಾನಗಳು. ಹಾಗಾಗಿ ಅದರಲ್ಲಿ ಯಾವುದಾದ್ರೂ ಒಂದನ್ನ ಅವರು ಸದ್ಯಕ್ಕೆ ಮಾಡಿದ್ರೆ ಬಿಜೆಪಿಗೂ ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಸುಲಭ ಆಗ್ಬೋದು. ಓಕೆ, ಸರಿ ಸರ್. ಎಸ್, ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಇಲ್ಲಿ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ, ಜಗದೀಶ್ ಶೆಟ್ಟಿ ಜಗ್ಗು ಅವರು ಲಾಸ್ಟ್ 5 ಟೈಮ್ ವೆಯ್ಟಿಂಗ್ ಮಾಡ್ತಾ ಇದ್ದೇನೆ, ಕಾಲ್ ಕನೆಕ್ಟ್ ಮಲ್ಪುಜರ್ ಜನ ಪರೊಂದಿಲ್ಲ ನಿಕ್ಲೆಗೆ ಬೋಡೆ ನಕ್ಲೆ ಕಾಲ್ ಪಾಡ್ಲೆ ದಯಮಲ್ತು ಸರ್ ಆ ಒಂದು ವಿಚಾರ ಸ್ಪಷ್ಟೀಕರಣ ಕೊರ್ಪೆ ಮಸ್ತ್ ಕಾಲ್ ಬರೋದು ನಿಕ್ಲೆ ಗೊತ್ತಾ ಒಂದು ಜಿ ಏರ್ನ ಕಾಲ್ ಏರ್ ಮಲ್ತಂದ್ರೆ ಎಂಕ್ಲೆ ಗೊತ್ತು ಜಿ ಅವಿತ್ತ ಎಂಕ್ಲೆಗೆ ಎಂಚಿನ ಬರ್ಕೊಂಡು ಅವನು ಫಿಲ್ಟರ್ ಮನ್ಪುಜ ಮತ್ತಿನ ಎಂಕ್ಲು ಡೈರೆಕ್ಟ್ ಎತ್ತೊಂದು ಪೋಪ. ಸೊ ದಟ್ಸ್ ವೈ ಇರ್ನ ಕಾಲ್ ಏ ಪಾರ್ಪುಣ ದಯಮಲ್ತು ಗೊತ್ತು ಜಿ ಕಾಲ್ ಮಲ್ಪುನಾಗೆ ಅವ್ನು ಪಾತಿರ್ನಾಗ ನಿಕಲ್ ಟಿ ವಾಲ್ಯೂಮ್ ದಿಯಡ 100% ಕಟ್ ಆಪುಂಡು ಸರ್ ದಯಪನಾಗೆ ಮಸ್ತ್ ಕಾಲ್ ಬರೋದು ಪುಣ ಒಂಜಿ ಆ ಒಂಜಿ ವಿಚಾರ ಬೊಕ ನೆಟ್ವರ್ಕ್ ದ ಸಮಸ್ಯೆ ಪುಣ ಅವನಂಚೂರು ತೂಲೆ ಬೊಕ ಕಾಲ್ ಮಂತಿ ಬೊಕ ದಯಮಲ್ತದ ಪಾತಿರ್ಲೆ ನಾವೇನು ಮಸ್ತ್ ಪೊರ್ತು ಲಿಸ್ಟೆಡ್ ದಿಯರ ಆಪುಜಿ ವೇಟಿಂಗ್ ಲಿಸ್ಟೆಡ್. ಸೊ ದಯಮಲ್ತು ಗೊತ್ತು ನಿಕಲ್ ಕಾಲ್ ಮಂತ್ ಕಾತೊಂದು ಪುರ ಆ ಸಂದರ್ಭ ಎಂಕಲ್ ಒಂಚೂರು ಚರ್ಚೆ ಮಾಡ್ತದಪ್ಪ. ದಟ್ಸ್ ವೈ ಸಾರಿ ಜಗಣ್ಣಾಗ ಬೇಜಾರಂಡ. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಕರೆ ಕೇಳ್ತಾ ಇದೆಯಾ ಸರ್? ಕೇರ್ ಶೆಟ್ರು ಅಡ್ಯಾರ್ ಪದವು. ನಮಸ್ತೆ ಸರ್, ಪಾತಿರ್ಲೆ. ನಮಸ್ತೆ. ನಮಸ್ತೆ. ಮಂಗಳೂರು ಲೋಕಸಭಾ ಕ್ಷೇತ್ರ ದಾದಾ ಐತ ಮೂಜಿ ಸರ್ತಿ MP ಬೈದೇರ ಬರ್ತದೆ ದಾದಾ ಮನ್ಸುದೇರಿ ಅವು ಲೋಕ ಗೊತ್ತುಂಡು ಅಂಡ ಸರ್ತಿ ಅಭ್ಯರ್ಥಿ ಬದಲಾವಣೆ ಬಂದಿನ ಕಾರ್ಯಕರ್ತ ಒತ್ತಡ ಇರ್ತೇನೆ. ಆ ಒತ್ತಡದ ಮೇಲೆಲ್ಲ ಸೀಟ್ ಪಕ್ಷ ಅಧಿಕೃತವಾಗುತ್ತದೆ. ಅದಕ್ಕೆ ಕಾರ್ಯಕರ್ತರು ದಾದಾ ಇತ್ತು ನಮಗೆ ಪಕ್ಷ ಕೊಡೋದು ಬೆಂದೆ ಆ ಲಾಸ್ಟಿಂದ ಎಲೆಕ್ಷನ್ ಟೈಮ್ ಮೋದಿಜಿ ಕುಟ್ಟ ಮೇಲೆ ಅಮೆರಿಕ ಅಂಚ ಇಂಚ ಹೆಂಚಿನ ಪಂದಿರ್ತೇವೆ 5 ವರ್ಷಗೆ ಪಕ್ಷಗಳ ಉನ್ನತ ಸ್ಥಾನ ತಿಕ್ಕಲ್ಲ ಆರೆ ಲಾಸ್ಟ್ ಟೈಮ್ ಒಂಜಿ ಅಭ್ಯರ್ಥಿನ ಪುದರ್ ಬಸ್ಸಿಗೆ ಬಂದಿನ ಬೋಡದ ಅಂಜಿನ ಒಂಜಿ ಏಬಲ್ ರೀತಿನಂಜಿ ಅಭ್ಯರ್ಥಿ ಮೇಲೆ 5 ವರ್ಷ ಕಡೆಗಣನೆ ಮಾಡ್ತಿದೆ. ಕಾರ್ಯಕರ್ತರಿಗೆ ಬೆಲೆ ಕೊಡುವ ಕಂಪನಿ ಒಂಜಿ ಸ್ಪಷ್ಟ ನಿದರ್ಶನ. ಕ್ಯಾಪ್ಟನ್ ವಿಜಯ್ ಚೌಟೆ ವಾಹನ ದೊಂಕಿರಿ ಇತರ ಪರಿಸ್ಥಿತಿಗೆ ಒಂದು ಜವಾಬ್ದಾರಿ ಪೂರ ಜಗಜ್ಜಾಗಿರ ಮಾತಿಗೆ ಗೊತ್ತಿತ್ತು ನಾವು. ಈ ಸರ್ತಿಲ ಅದೇ ಮೋದಿಗೆ ಕೊಡೋದು ಬಿಜೆಪಿಗೆ ಬೆಂಬಲ ಮಕ್ಕಳಿಗೆ ಅವೇ ಒಂದು ಅಸತ್ಯದ ಭಾವನೆ ಕಾರ್ಯಕರ್ತರನ್ನು ಇತ್ತಂದಾಂಡ ಉಡಲ ನಳಿನ್ ಕುಮಾರ್ ಕಟೀಲ್ ಲೋಕಸಭಾ ಅಭ್ಯರ್ಥಿ ಮಂತಂದಾಂಡ ಖಂಡಿತವಾದ ಕಾರ್ಯಕರ್ತರು ಮೋದಿ ಜಿದಾಯ ಬಂದ ಎದುರಾದ ಅರುಣ್ ಕುಮಾರ್ ಪುತ್ತಿಲ ಉಂಟು ದುಪ್ಪೇರೆ ಅರುಣ್ ಕುಮಾರ್ ಪುತ್ತಿಲ ವಿನ್ನಾಡ ಕಾಂಗ್ರೆಸ್ ಸಪೋರ್ಟ್ ಮಂತ್ನಾರ
ಖಂಡಿತವಾಗಲೂ ಮೋದಿಜಿ ತತ್ವ ಸಿದ್ಧಾಂತದ ಪ್ರಕಾರ ದೇಶ ಅವರು ಪಂಪಿನ ಭಾವನೆಯಲ್ಲಿ ಆರ್ಲ ಬೆನ್ನುಪ್ಪನಾರೆ ಖಂಡಿತವಾಗಲ ಕಾರ್ಯಕರ್ತರು ಮಾತಾಡಲಿ ಇಡೀ ದಕ್ಷಿಣ ಕನ್ನಡದಾದ್ಯಂತ ಪುತ್ತೂರುದಾದ ಇತಿಹಾಸ ಸೃಷ್ಟಿ ಆಂಡ ಆ ಇತಿಹಾಸ ಡಬ್ಬಲಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸೃಷ್ಟಿ ಪಂಪಿನಕ್ಕೆ ನೆಟ್ಟ ದಾದಿಗಳ ಪಂದ್ಯ ಇದೆ ಬಟ್ ಮಾಧ್ಯಮದಕ್ಕೆಲ್ಲ ಎಲ್ಲ ಒಂದು ವಿನಂತಿ ನಿಖಲು ಕರೆಂಜಾಗಿ ಪಾಲ್ಗೊಂಡು ಇಲ್ಲಿ ತಗೊಂಡಿಲ್ಲ ನಿಖಲು ಅರುಣ್ ಕುಮಾರ್ ಗೊತ್ತಿಲ್ಲ ಬೆಂಬಲಿತ ಬಂದ ವೇಳೆಗೆ ನಿಖಲು ಮೋದಿಜಿಗೆ ನಿಖಲು ಅಪ್ಪಂಡ ಸಪೋರ್ಟ್ ಇಚ್ಛೆ ಬಂದು ಧನ್ಯವಾದ ಅರುಣನ್ನೇ ಪಿತೆಗೆ ಸಪೋರ್ಟ್ ಆಗ್ತದೆ ಅರುಣನ್ನೇ ಲಕ್ಷ ಪುತ್ತೂರು ಎಲೆಕ್ಷನ್ ಒಂದು ಬಂತೀನಿ ನಮ್ಮ ಯಾನ್ ಕೇಂದ್ರದ ಬರ್ತಂದಾನೆ ಬಿಜೆಪಿಗೆ ಬಂತೀನಿ ಅಂತಂದ್ರೆ ಪಿತೆಗೆ ಪಾರ್ಟಿಗೆ ರಿಕ್ವೆಸ್ಟ್ ಮಾಡ್ಬೋದಲ್ಲ ನೀವು ಆ ಪಾರ್ಟಿ ಕಾರ್ಯಕರ್ತರು ಗೌರವ ನೋಡ್ಸಿ ಪ್ರಶ್ನೆ ಮಲ್ಪನ ಎಂಕ್ಲೇನ ಮಾಧ್ಯಮದ ಕೆಲಸನೇ ಆಗ್ಲೇನ ಅಭಿಪ್ರಾಯ ಪಂಡ ಅದೇನ ಹಕ್ಕು ಓಕೆ at the same time sir ಪರವಾಗಿನ ಅಭಿವೃದ್ಧಿ ಅವರು ಒಂದು ಕರೆಕ್ಟ್ ಏಬಲ್ ಒಂದು ತುಗ್ಲಾಗಿ ಸಿಕ್ಕೋರು ನೀಟು ಗಂಟೆ ಪಾಸ್ ಆಗ್ತಿದೆ ಈಗ ಬೋರ್ಡ್ ಅಭ್ಯರ್ಥಿದ ಬದಲಾವಣೆ ಈ ನನ್ನದ ಒಂದು ಏನೊಂದು ನೆಕ್ಕೆ ನಮ್ಮ ಬಿಲ್ ಕೋರ್ಟಿಂದ ಪರಿಣಾಮ ಮತ್ತು ಭೀಕರವಾದ ಉಪ್ಪು ಬಂದ್ರೆ ನನಗೆ ಬೇಜಾರು ಅದೇ ಓಕೆ ಓಕೆ ಈಗ 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 ಕೇಳಿಸಿಟ್ರೆ ಈರ್ಲ ಒಂಜಿ ಹಿಂದೂ ಸಂಘಟನೆ ಬಹುಶಃ ಈ ಸಂದರ್ಭ ಉಪ್ಪನಾಗ ಮೋದಿಗೆ ಓಟ್ ಮಾಡೋಡು MP ಎಲೆಕ್ಷನ್ ಪನ್ನಾಗ ಮೋದಿ ಇತ್ತನ ಯಾವ ಅಭ್ಯರ್ಥಿ ನಮ್ಮ ತೂಪು ಜಮ ವಿಚಾರ ಇರ್ನ ಸ್ಟ್ಯಾಂಡ್ ಅಂಜಣ ಮೋದಿ ಇತ್ತನಲ್ಲ ಮಲ್ಲೆಜ್ಜಿ ಎಂಕುಲು ಸಮರ್ಥ ಅಭ್ಯರ್ಥಿ ತೂಪ ಬಂಡದ ಅರುಣನ್ನೇ ವಿನ್ನಾಂಡ ಮೋದಿಗೆ ಬೆಂಬಲತೆ ಅಂಜಾರ್ಪಾರ್ ಅರುಣನ್ನೇ ವಿನ್ನಾಂಡ ಮೋದಿಗೆ ಬೆಂಬಲತೆ ಬಿಜೆಪಿ ಸೋತುಂಡ ಬಿಜೆಪಿ ಒಂದು ಕ್ಯಾಂಡಿಡೇಟ್ ಹೋಗಿ ನಾವು ಮೋದಿಗೆ ಬೆಂಬಲ ಸ್ಪರ್ಧೆ ನನ್ನದೇ ಬೆಂಬಲ ಬಿಜೆಪಿ ಸೋತದಲ್ಲಿ ಬಿಜೆಪಿ ಸೋತದಲ್ಲಿ ಕಂಪಿನ ಪಕ್ಷದ ಹಿರಿಯ ಒಂದು ಅಭಿಮಾನ ಇತ್ತು ಅಂದ ಖಂಡಿತವಾದ ನಳಿನ್ ಕುಮಾರ್ ಕಟೀಲ್ ಗುರುತು ಬೇರೆ ಏರ್ ಅಭ್ಯರ್ಥಿ ನನ್ನೆಲ್ಲ ತೊಂದರೆ ಕರೆಕ್ಟ್ ಎಜುಕೇಟೆಡ್ ಕರೆಕ್ಟ್ ನಾಯಕತ್ವ ಕಾರ್ಯಕರ್ತ ಕರೆಕ್ಟ್ ಸಮನ್ವಯ ಜೀವನ ಮಂಚಿನ ನಾಯಕ ನಾವು ಕೊರಿಯರ್ ನನ್ನ ಖಂಡಿತವಾದ ಬಿಜೆಪಿ ಕಾರ್ಯಕರ್ತ ಎಲ್ಲ ದುಡ್ಡು ಕೊಡ್ತೀವಿ ಅದೇ ಓಕೆ ಓಕೆ ಸರಿ ಎಸ್ ಎಸ್ ಥ್ಯಾಂಕ್ ಯು ಧನ್ಯವಾದಗಳು ವಿಷಯ ಇಷ್ಟೇ ಏನು ಅಂತಂದ್ರೆ ಸ್ಪರ್ಧೆ ನನ್ನದೇ ಆದ್ರೆ ಬೆಂಬಲ ಮೋದಿಗೆ ಅನ್ನುವಂಥದ್ದು ಆದ್ರೆ ಪಕ್ಷೇತರನಾಗಿ ನಿಲ್ತೇನೆ ಗೆದ್ರು ನನ್ನ ಬೆಂಬಲ ಎನ್ನುತ್ತದೆ ಮೋದಿಗೆ ಹಾಗಾಗಿ ಏನ್ ಸಮಸ್ಯೆ ಈ ನಿಟ್ಟಿನಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡಬಹುದು ಈ ನಿಟ್ಟಿನಲ್ಲೂ ಕೂಡ ಬಿಜೆಪಿಗೆ ಡ್ಯಾಮೇಜ್ ಮಾಡಬಹುದು ಈ ನಿಟ್ಟಿನಲ್ಲೂ ಕೂಡ ಗೆಲ್ಬಹುದು ಪುತ್ತೂರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ನೇರ ಸಂಪರ್ಕ ಇತ್ತು ಎಲ್ಲ ಇತ್ತು ಮತ್ತೆ ಒಂದು ರೀತಿಯಲ್ಲಿ ಬಿಜೆಪಿಯ ರಾಜ್ಯ ಬಿಜೆಪಿಯ ಮೇಲೆ ಅಷ್ಟು ಆಕ್ರೋಶ ಕೂಡ ಇತ್ತು ಒಂದು ಹಂತದಲ್ಲಿ ಇಪ್ಪಡು ಮೇಲೆ ಪುತ್ತೂಲೇರ ಒಂದು ಸಪೋರ್ಟ್ ಮಲ್ಪಗ ಬೊಕ ಇಂಜಿನ ಗೊತ್ತು ಅಂತ ರಾಜ್ಯದ ನಾಯಕನ ಮೇಲೆ ಬ್ರಹ್ಮನಿರಸನಾಗಿತ್ತು ಆ ಒಂದು ಬ್ರಹ್ಮನಿರಸನವನ್ನು ಬೇರೆ ಎಲ್ಲೂ ತೋರಿಸಲಿಲ್ಲ ಅಲ್ಲಿ ತೋರಿಸಿದ್ರು ಬಿಜೆಪಿಯವರು ಅರುಣ್ ಪುತ್ತೂಲರಿಗೆ ಮತ ಹಾಕಿ ಅದೇ ಲೋಕಸಭಾ ಚುನಾವಣೆಯಲ್ಲಿ ಬರ್ತದೆ ಅಂತ ಏನು ಮೋದಿ ನಾನು ಸಪೋರ್ಟ್ ಮೋದಿಗೆ ಆದ್ರೆ ನಾನು ಅವಕಾಶ ಕೊಡ್ಲಿಲ್ಲ ಈಗ ನಾವು ಕೇಳಿದ್ದೇವೆ ಹೌದು ನೀವು ಹೀಗೆ ಹೇಳಿ ಮೋದಿಗೆ ಸಪೋರ್ಟ್ ಅಂತ ಹೇಳಿ ಮೊನ್ನೆ ಬಿಜೆಪಿಯ ಒಂದು ಸೀಟನ್ನ ವಿಧಾನಸಭೆಯಲ್ಲಿ ತೆಗೆದ್ರಿ ಈಗ ಇದು ಮತ್ತಷ್ಟು ಕಷ್ಟ ಅದಾದ್ರೆ ಒಂದು ಗೆಲ್ಲುವ ಸಾಧ್ಯತೆ ಇದೆ ಅಂತ ಒಂದು ವಿಮರ್ಶೆ ಕೂಡ ಇತ್ತು ಇದಾದ್ರೆ ಗೆಲ್ಲುವ ಸಾಧ್ಯತೆ ಬಹಳಷ್ಟು ಕಷ್ಟ ಮತ್ತೆ ಸೋಲುದು ಬಿಜೆಪಿ ಸೋಲೋ ಸಾಧ್ಯತೆಯೂ ಇದೆ ಅಂತ ಸೋಲ್ತದೆ ಅಂತಲ್ಲ ಹಾಗಾಗಿ ನೀವು ಒಂದು ವೇಳೆ ಮೋದಿಯ ಸಪೋರ್ಟ್ ಅಂತ ಹೇಳಿದ್ರೆ ಒಂದು ವೇಳೆ ಸೋತರು ಕೂಡ ಮೋದಿಗೆ ಈ ಬಾರಿ ಕಳೆದ ಬಾರಿಯಷ್ಟು ಏನು ಬಹುಮತ ಸ್ಪಷ್ಟವಾದಂತ ಸರಳವಾದಂತ ಸ್ಪಷ್ಟ ಬಹುಮತ ಬರ್ಲಿಕ್ಕಿಲ್ಲ ಅಂತ ಬಹುಮತ ಬರ್ಬೋದು ಸರಳವಾಗಿರ್ಬೋದು ಅಂತ ಆ ಲೆಕ್ಕಾಚಾರ ಇರುವಾಗ ಆವಾಗ ಒಂದೊಂದು ಸೀಟು ಕೂಡ ಒಂದೊಂದು ಸ್ಥಾನ ಕೂಡ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಈ ಬರುವಂತ ಸಪೋರ್ಟ್ ಇರುವಂತದ್ದು ಮೋದಿಗೆ ಅಲ್ಲ ಯಾರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮೋದಿಗೆ ಸಪೋರ್ಟ್ ಮಾಡಿ ಅಲ್ಲ ಇವರು ಗೆಲ್ಲುವ ಕಷ್ಟ ಇದೆ ಅಂತ ಹೇಳಿದ್ರೆ ಈಗ ವಿಧಾನಸಭೆಯಲ್ಲೇ ಗೆಲ್ಲಿಕ್ಕಾಗ್ಲಿಲ್ಲ ಇನ್ನು ಲೋಕಸಭೆಯಲ್ಲಿ ಹೇಗೆ ಗೆಲ್ತಾರೆ ಅದು ಲಕ್ಷಗಟ್ಟಲೆ 2.5 ಲಕ್ಷ ಅಧಿಕಾರಗಳನ್ನ ಮತಗಳ ಅಂತರ ಇದೆ ಗೆಲುವಿದ್ದು ಹಾಗಾಗಿ ಗೆಲುವಿನ ಮತಗಳ ಸುಮಲತಾ ಅವರು ಮಂಡ್ಯದಲ್ಲಿ ಪಕ್ಷೇತರರಾಗಿ ನಿಂತು ಗೆದ್ದಿದ್ದಾರೆ ಅಂತ ಇತಿಹಾಸ ಇದೆ ಅಂತ ಅಲ್ಲಿ ಜೆಡಿಎಸ್ ಇತಿಹಾಸ ಇಲ್ಲಿ ಬಿಜೆಪಿ ಇತಿಹಾಸ ಇರ್ಲಿಲ್ಲ ಅಲ್ಲಿದ್ದದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಆಗ ಬಿಜೆಪಿಯವರು ಇವರಿಗೆ ಸಪೋರ್ಟ್ ಮಾಡಿದ್ರು ಸುಮಲತಾ ಇಲ್ಲಿ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡಿದ್ರೆ ಖಂಡಿತ ಗೆಲ್ತಾರೆ ಬಿಜೆಪಿಯವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಗೆಲ್ತಾರೆ ನೀವು ಬಿಜೆಪಿಯವರು ಸಪೋರ್ಟ್ ಮಾಡ್ಕೊಂಡು ಬನ್ನಿ ಇವರು ನಿಲ್ಲಿ ಆಗ ಸಿಗ್ತದೆ ಒಂದು ವೇಳೆ ಕಾಂಗ್ರೆಸ್ ಅವರ ಸಪೋರ್ಟ್ ಬಂದ್ರೆ ಯಾರಿಗೆ
ಕಾಂಗ್ರೆಸ್ ಅವರು ಸಪೋರ್ಟ್ ಬಂದ್ರೆ ಹಾಗಾದ್ರೆ ಮೋದಿಗೆ ಸಪೋರ್ಟ್ ಮಾಡಿದ್ರೆ ಇವರಿಗೆ ಪಕ್ಷೇತರನಾಗಿ ಸುಮಲತಾ ಅವರು ಗೆದ್ದಾಗ ವೈ ಅರುಣ್ ಪುತ್ತಿಲ ಅಲ್ಲಲ್ಲ ಗೆದ್ರೆ ಅಲ್ಲ ಅಲ್ಲಿ ಯಾವಾಗ್ಲೂ ಸಮೀಕರಣ ಇರುವಂತದ್ದು. ಯಾಕೆ ಅಲ್ಲಿ ಬಿಜೆಪಿಯವರು ಸಪೋರ್ಟ್ ಮಾಡಿದ್ರು, ಇಲ್ಲೂ ಬಿಜೆಪಿಯವರು ಅರುಣ್ ಕುಮಾರ್ ಪುತ್ತಿಲನಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಗೆಲ್ತಾರೆ. ಓಕೆ, ಕಾಂಗ್ರೆಸ್ನವರು ಅರುಣ್ ಕುಮಾರ್ ಪುತ್ತಿಲ ಸಪೋರ್ಟ್ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಇಲ್ಲ. ಅದೇ ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ ಗೆಲ್ಲುವ ಸಾಧ್ಯತೆ ಏನು ಕಾಂಗ್ರೆಸ್ನವ್ರು ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ಇರುವುದಿಲ್ಲ. ಬಿಜೆಪಿಯವರು ಸಪೋರ್ಟ್ ಮಾಡಿದ್ರೆ ಅರುಣ್ ಕುಮಾರ್ ಪುತ್ತಿಲ ಎಲ್ಲಿ ಆದ್ರೆ ಗೆಲ್ಬಹುದು. ಆದ್ರೆ ಅಂತ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವುದಿಲ್ಲ. ಅಲ್ಲಿ ಯಾಕೆ ಬಂತು ಹೇಳಿದ್ರೆ ಅಲ್ಲಿ ತ್ರಿಕೋನ ರೀತಿಯ ಸ್ಪರ್ಧೆ ಇರುವುದರಿಂದ, ಮತ್ತೆ ಅಲ್ಲಿ ಕುಮಾರಸ್ವಾಮಿಯ ಮಗನನ್ನ ಸೋಲಿಸಲೇಬೇಕು ಅಥವಾ ಆ ರೀತಿಯಾದಂತ ಕಾಂಗ್ರೆಸ್ಸಿಗೂ ಮತ್ತೆ ಇವರಿಗೂ ಅಷ್ಟಕ್ಕಷ್ಟೇ ಇದ್ದದ್ರಿಂದ ಅವರು ಬಿಜೆಪಿಯವರು ಒಳಗಿನೊಳಗೆ ಸಪೋರ್ಟ್ ಮಾಡಿದ್ರು. ಯಾರಿಗೆ ಒಳಗಿನೆಲ್ಲ ಓಪನ್ ಆಗಿ ಎನಿವೇ ಸರ್, ಹಾಗಿದ್ದಾಗ ಪುತ್ತಿಲ ಅವರ ಸ್ಪರ್ಧೆ ಆದ್ರೂ ಕೂಡ ಗೆಲುವು ಕಷ್ಟ. ಅಟ್ ದ ಸೇಮ್ ಟೈಮ್ ನಳಿನ್ ಅವರಿಗೂ ಕೂಡ ಬಹಳಷ್ಟು ಕಷ್ಟ ಇದೆ ಅಂತ ಹೇಳುವಂತ ಅಲ್ವಾ ಸರ್? ನಳಿನ್ ಅವರ ಅಂದ್ರೆ ಅದು ಈಗಿನ ಹಂತದಲ್ಲಿ ಇದೇ ರೀತಿಯಾಗಿ ಮುಂದುವರ್ತಾ ಹೋದ್ರೆ ಕಷ್ಟ ಆಗ್ಬೋದು. ಓಕೆ ಓಕೆ, ದಯಮಾಡಿ ಕ್ಷಮಿಸಿ, ಬಹಳಷ್ಟು ಕರೆಗಳು ಬರ್ತಾ ಇದೆ. ದಯಮಾಡಿ ನಾವುಗಳು ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ ಇನ್ನು ಮುಂದಕ್ಕೆ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ದಯಮಾಡಿ ಕ್ಷಮಿಸಬೇಕು ಆ ಒಂದು ವಿಚಾರಕ್ಕೆ, ಬಹಳಷ್ಟು ಕರೆಗಳು ಬರ್ತಾ ಇದೆ. ದಟ್ಸ್ ವೈ ಕ್ಷಮೆ ಇರಲಿ. ಅದನ್ನು ಬಿಟ್ಟು ನಾವು ಏನು ಫಿಲ್ಟರ್ ಕಾಲ್ಗಳನ್ನು ನಾವು ಯಾವತ್ತೂ ಕೂಡ ನಾವು ತೆಗೆದುಕೊಳ್ಳಲ್ಲ, ಬಂದಂತಹ ಕರೆಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತೀವಿ. ಇದು ಅರುಣ್ ಕುಮಾರ್ ಪುತ್ತಿಲ ಅವರು. ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರದಿಂದ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧೆ ಆಗ್ತಾ ಇದೆ. ಕೊನೆಯದಾಗಿ ಸರ್, ಲಾಸ್ಟ್ ರಿಯಾಕ್ಷನ್ ಸರ್, ಜಿತೇಂದ್ರ ಕುಂದೇಶ್ವರ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಆದರೆ ಇದನ್ನ ಸುಲಭವಾಗಿ ಏನು ಬೆಣ್ಣೆಯಿಂದ ನೂಲು ತೆಗೆದಂತೆ ಬಹಳ ಸುಲಭವಾಗಿ ಅಂದ್ರೆ ಬಹಳ ನಾಜೂಕಾಗಿ ಇದನ್ನ ಕೆಲಸ ಮಾಡಬೇಕು. ಈಗ ಅವರು ಪಂಚಾಯತ್ನಲ್ಲಿ ಸ್ಪರ್ಧೆಗಳನ್ನು ಹಾಕಿದಲ್ಲ ಪುತ್ತಿಲ ಪರಿವಾರದವರು, ಅವರದ್ದು ಏನು ಅವರಿಗೆ ಹುದ್ದೆ ಕೊಡೋದು ಬೇಡ ಅಂತ ಆ ರೀತಿಯಾಗಿ ಚರ್ಚೆ ಮಾಡೋದಲ್ಲ. ಇವರು ಏನು ಬೇಡಿಕೆಯನ್ನ ಇರಿಸಿದ್ದಾರೆ ಅದನ್ನ ರಾಜ್ಯದ ಹೈಕಮಾಂಡ್ ಅಥವಾ ಬಿ ಎಲ್ ಸಂತೋಷಿಗೆ ಹೈಕಮಾಂಡ್ ರಾಷ್ಟ್ರದ ಅಂದ್ರೆ ಕೇಂದ್ರದ ಬಿಜೆಪಿ ಹೈಕಮಾಂಡ್ ಏನಿದೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡ್ರೆ ಖಂಡಿತ ಇಲ್ಲಿ ಅರುಣ್ ಪುತ್ತಿಲ್ ಅವರ ರಾಜಕೀಯ ಭವಿಷ್ಯವು ಚೆನ್ನಾಗಾಗ್ತದೆ. ನಳಿನ್ ಕುಮಾರ್ ಕಟೀಲ್ ಅವರದ್ದು ಭವಿಷ್ಯ ಏನು ಈಗ ಸ್ವಲ್ಪ ಮಸುಕಾಗಿದೆ ಅಂತ ಅನಿಸ್ತಾ ಇದೆ, ಅದು ಅವ್ರು ಸ್ವಲ್ಪ ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ದೊಡ್ಡದಾಗಿ ಕಾಡ್ತಾ ಇರುವಂತಹ ಶನಿ ದೆಸೆ ಆರ ಮೂಲಕ ಹೋಗಬಹುದು ಅಂತ ನನ್ನ ಲೆಕ್ಕಾಚಾರ. ಇದಕ್ಕೊಂದು ಪರಿಹಾರ ಆದ್ರೆ ಅದಾದ ಮೇಲೆ ಏನು ಆವಾಗ ಬಿಜೆಪಿಯು ಇಲ್ಲಿ ಮುಂದಿನ ಬಾರಿ ಹೆಚ್ಚಿನ ಪುತ್ತೂರನ್ನು ಒಂದು ಗೆಲ್ಲುವ ಸಾಧ್ಯತೆ ಆಗ ಹೆಚ್ಚು ಬರ್ತದೆ, ಬಿಜೆಪಿಗೆ ಅವಕಾಶ ಇದೆ. ಆದರೆ ಇಲ್ಲಿ ಈ ಹಿಂದೆ ಏನೆಲ್ಲ ಏನು ರಾಜಕೀಯದ ನಾಯಕರು ಎರಡನೇ ಹಂತದ ನಾಯಕರು ಬೆಳೀತಾರೆ ಅಥವಾ ಆ ಸ್ಪರ್ಧಿಗಳು ಏನೆಲ್ಲ ಅವರನ್ನು ಹತ್ತಿಕ್ಕುವ ಕೆಲಸವನ್ನು ಮುಂದೆಯೂ ಕೂಡ ಮಾಡಬಾರ್ದು. ಏನು ಮೇಲ್ಗಡೆ ಎಷ್ಟು ಹೈಕಮಾಂಡ್ ಜೊತೆ ಎಷ್ಟು ಒಳ್ಳೆಯ ರೀತಿಯ ಸಂಪರ್ಕಗಳನ್ನು ರಾಜ್ಯಾಧ್ಯಕ್ಷರು ಅಥವಾ ಇಲ್ಲಿಯ ಸ್ಥಳೀಯ ಎಂಪಿಗಳು ಇಟ್ಕೊಳ್ತಾರೋ ಹಾಗೆ ತಳಮಟ್ಟದಲ್ಲೂ ಕೂಡ ಸಂಪರ್ಕವನ್ನ ಇಟ್ಕೊಂಡ್ರೆ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಆದ್ರೂ ಕೂಡ ನನ್ಗನಿಸ್ತಾ ಇದೆ ಪಕ್ಕಪಕ್ಕದ ಶೋಭಾ ಕರಂದ್ಲಾಜೆ ಅವರನ್ನೆಲ್ಲ ಕಂಪೇರ್ ಮಾಡುವಾಗ ನನಗೆ ನಳಿನ್ ಕುಮಾರ್ ಕಟೀಲ್ ಅಂದ್ರೆ ರಾಜ್ಯಾಧ್ಯಕ್ಷ ಪ್ರವಾಸ ಮಾಡ್ತಾ ಕೆಲಸ ಅದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸಣ್ಣದಾಗಿ ಒಂದು ಹೇಳ್ತೇನೆ, ಅವರಿಗೆ ಮಕ್ಕಳಿದ್ದಾರೆ ಅಲ್ವಾ, ಹೆಂಡತಿ ಮಕ್ಕಳಿದ್ದಾರೆ. ಆಮೇಲೆ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಎಲ್ಲ ಕಡೆ ತಿರುಗಿಡ್ತಾರೆ. ನಾನು ಒಮ್ಮೆ ಆಲೋಚನೆ ಮಾಡಿದೆ ಹೀಗೆ, ಅಲ್ಲ ಮಾರಿ ಇವ್ರದ್ದು ಪೋಸ್ಟ್ ಇದೆ, ಇವ್ರ ಬದುಕು ಪರ್ಸನಲ್ ಲೈಫ್ ಎಲ್ಲ ಹೋಯ್ತಲ್ಲ. ನಾವು ಬೇಕಾದಾಗ ನಾಟಕ, ಯಕ್ಷಗಾನ, ಮದುವೆ, ಫಂಕ್ಷನ್, ಯಾವುದಕ್ಕೂ ಮಕ್ಕಳ ಜೊತೆ ಶಾಲೆಗೆ ಎಲ್ಲದಕ್ಕೂ ನಾವು ಇದು ಮಾಡ್ತೇವೆ. ಮತ್ತೆ ಮಕ್ಕಳ ಜೊತೆ ನಾವು ಎಷ್ಟು ಹೆಚ್ಚು ಹೊತ್ತು ಕಳಿತೇವೋ ಆ ಪ್ರೀತಿ ರಿಟರ್ನ್ ಸಿಗ್ತದೆ. ಅದು ಅಮೂಲ್ಯವಾದದ್ದು. ರಾಜ್ಯಾಧ್ಯಕ್ಷ ಹುದ್ದೆ ಒಂದು ಇರ್ತದೆ, ಆ ಪ್ರೀತಿಯ ಎದುರು ಅದು ಕೂಡ ಕೆಲವೊಮ್ಮೆ ಅಲ್ಲ ಅಂತ ಆಗ್ತದೆ. ಆ ಪ್ರೀತಿಯನ್ನ ಅವರು ಕಳ್ಕೊಂಡಿದ್ದಾರೆ. ಅಂದ್ರೆ ಅವ್ರ ತ್ಯಾಗ ತುಂಬಾ ಮಾಡಿರ್ತಾರೆ, ಕೆಲಸವನ್ನು ಮಾಡಿ. ಇನ್ನೊಂದು ಇದನ್ನು ನೋಡ್ಬೇಕು, ನಮಗೆ ಕೆಲಸ ಮಾಡಿ ಕೊಡ್ಲಿಲ್ಲ, ಹೌದು, ನಮಗೂ ಯಾವುದೇ ಕೆಲಸವನ್ನ ದೇವರಾಣಿಗೂ ಅಂದ್ರೆ ಯಾವ್ದು ಬೇಕಾಗುವಂತ ಕೆಲಸ ಯಾವ್ದು ಮಾಡಿ ಕೊಡ್ಲಿಲ್ಲ. ನನ್ನ ಹತ್ರ ಆ ಪ್ರಾಜೆಕ್ಟ್ಗಳು ಇರ್ಲಿಲ್ಲ, ಪ್ರಾಜೆಕ್ಟ್ಗಳು ಇದ್ರೆ ಏನಾಗ್ತಿತ್ತೇನೋ. ಹಾಗಾಗಿ ಯಾರು ಎಲ್ಲ ಈ ರೀತಿಯಾಗಿ ಬೇಜಾರಾಗಿದ್ದಾರೆ ಅಥವಾ ಅದು ಮುಂದಿನ ಹಂತಗಳಲ್ಲಿ ಅದು ನಿವಾರಣೆ ಆಗ್ಬೋದು. ಮತ್ತೆ ಯಾರಿಗೆಲ್ಲ ಏನು ಅವರಿಂದ ದಮನಿತರಾಗಿದ್ದಾರೆ ನಾಯಕತ್ವದಿಂದ ಅವರು ಕೂಡ ಈ ಬಾರಿ ಸಂಧಾನ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಹುದ್ದೆ ಯಾಕಂದ್ರೆ ನೀವು ವಿರೋಧ ಮಾಡಿಕೊಂಡ್ರೆ
ಬಿಜೆಪಿ ನಿಮ್ಗೆ ಗೊತ್ತಲ್ಲ, ಹೌದು. ಮತ್ತೆ ಬರ್ಲಿಕ್ಕೆ ಹಾಗಾಗಿ ಈಗಲೂ ಒಂದು ಅವಕಾಶ ಇದೆ, ಕೊನೆಯ ಅವಕಾಶ. ಯಾರೆಲ್ಲ ಇಲ್ಲಿ ಭಿನ್ನಮತೀಯ ನಾಯಕರುಗಳು ಬಿಜೆಪಿಯಿಂದ ಹೊರ ದಬ್ಬಿಸಿಕೊಂಡು ಅಥವಾ ಅವರು ತುಳಿತಕ್ಕೊಳಗಾಗಿದೆ ಅಂತ ಹೇಳಿದಂತ ಬಿಲ್ಲವ ನಾಯಕರು ಅಥವಾ ಉಳಿದ ಬ್ರಾಹ್ಮಣ ನಾಯಕರು ಅಥವಾ ಯಾವುದೇ ನಾಯಕರುಗಳು ಇರ್ಬೋದು, ಬಂಟ ನಾಯಕರು ಅವರೇ ಬಂಟರಲ್ವಾ, ಯಾರೆಲ್ಲ ಇದ್ದಾರೆ ಅವರೆಲ್ಲ ಬಂದು ಈ ಲೋಕಸಭಾ ಚುನಾವಣೆ ಮುಂದೆ ಇದನ್ನ ಪರಿಹಾರಕ್ಕೆ ಒಂದು ಒಳ್ಳೆ ಪರಿಪಕ್ವವಾದ ಸಂದರ್ಭ. ಹಾಗಾಗಿ ಪರಿಪಕ್ವಗೊಳಿಸಿ ನಾಯಕರು ಬಿಜೆಪಿಗೆ ಅಂದ್ರೆ ಬಿಜೆಪಿಯ ದೃಷ್ಟಿಯಲ್ಲಿ ನಾಯಕರು ಬೇಕು. ಕಾಂಗ್ರೆಸ್ ದೃಷ್ಟಿಯಲ್ಲಿ ನೋಡಿದ್ರೆ ಇಂತಹ ಗಲಾಟೆಗಳು ಮಾಡಿದ್ರೆ ಅವರಿಗೆ ಖುಷಿ ಆಗ್ತದೆ. ಒಂದು ಸೀಟ್ ಪುತ್ತೂರಲ್ಲಿ ಸಿಕ್ಕಿದಾಗ ಇಲ್ಲೂ ಸಿಗಬಹುದು ಅಂತ ಕಾಯ್ತಾ ಇದ್ದಾರೆ ಅವರು. ಕೊನೆಯದಾಗಿ ಸರ್, ಆರ್ಯಾಪ ಮತ್ತು ನಿಟ್ಪಳ್ಳಿ ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರ ಅಥವಾ ಪುತ್ತಿಲವರ ಅಭ್ಯರ್ಥಿಗಳು ಗೆಲ್ತಾರ? ಇದು ಲಾಸ್ಟ್ಗೆ ನಾನು ಆ ವಿಶ್ಲೇಷಣೆ ಮಾಡಬೇಕಾದ್ರೆ ಅಲ್ಲಿಯ ಸ್ಥಳೀಯವಾದಂತ ಒಂದು ಪ್ರತಿಯೊಂದು ಮಾಹಿತಿಗಳನ್ನು ಗ್ರಾಮ ಪಂಚಾಯತ್ ಅದು ಪಕ್ಕನ ಯಾರಿಗೂ ಗೊತ್ತಾಗುದಿಲ್ಲ, ಅಲ್ಲಿ ಟ್ರೆಂಡ್ಗಳು ಗೊತ್ತಾಗುದಿಲ್ಲ. ಆದ್ರೆ ಮೇಲ್ನೋಟದ ನೀವು ತೋರಿಸಿದಂತಹ ಟ್ರೆಂಡ್ಗಳ ಪ್ರಕಾರ ಪುತ್ತಿಲ ಪರಿವಾರದವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಕಾಣ್ತದೆ, ಗೆಲ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ಇದು ಮತ್ತೆ ರಾಜಕೀಯದ ಬಿಗ್ ಫೈಟ್ ಗೆ ಸಾಕ್ಷಿ ಆಗಲಿದೆಯಾ ಹಿಂದುತ್ವದ ಭದ್ರಕೋಟೆ ಅಥವಾ ಹಿಂದುತ್ವದ ಶಕ್ತಿ ಕೇಂದ್ರ ಪುತ್ತೂರು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪುತ್ತಿಲ ಪರಿವಾರದಿಂದ ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನು ಅವರು ಬಿಟ್ಟಿದ್ದಾರೆ. ಇವೆಲ್ಲದರ ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ವೆರಿ ಸಾರಿ ಒನ್ಸ್ ಅಗೇನ್, ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು ಆ ಒಂದು ವಿಚಾರಕ್ಕೆ. ಎಸ್, ಇದು ಈ ಒಂದು ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರ, ಜಿದ್ದಾಜಿದ್ದಿನ ಕಣ ಅಥವಾ ಇಬ್ರು ಪ್ರತಿಷ್ಠಿತ ವ್ಯಕ್ತಿಗಳ ನಡುವೆ ನಡೀತಾ ಇರುವಂತಹ ನಾಯಕರ ನಡುವೆ ನಡೀತಾ ಇರುವಂತಹ ಈ ಒಂದು ಮುಸುಕಿನ ಗುದ್ದಾಟ ಯಾವ ಹಂತಕ್ಕೆ ತಿರುಗಲಿದೆ, ಯಾವ ಹಂತಕ್ಕೆ ತಲುಪಲಿದೆ, ಇನ್ನು ಮುಂದಕ್ಕೆ ಕಾದು ನೋಡಬೇಕಾಗಿದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿ ಹಿರಿಯ ಪತ್ರಕರ್ತರು ಅಂಡ್ ವೆರಿ ವೆಲ್ ಎಕ್ಸ್ಪ್ಲೈನ್ಡ್ ಬಹಳಷ್ಟು ವಿಚಾರಗಳ ಬಗ್ಗೆ ತೀಕ್ಷ್ಣತೆಯನ್ನ ಸೂಕ್ಷ್ಮತೆಯನ್ನ ಅರಿತುಕೊಂಡು ಬಹಳಷ್ಟು ಒಳ್ಳೆಯ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಜಿತೇಂದ್ರ ಕುಂದೇಶ್ವರ್ ಅವರು. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ ನ್ಯೂಸ್ 24/7.